ಎಲ್ಲರಿಗೆ ಕಾಣಿಸುತ್ತೆ ಸ್ಕ್ರೀನ್ ಅನ್ಕೊಳ್ತೇನೆ. ಕಾಣಿಸ್ತೇವೆ. ಸೊ ಏನಿವೆ, ನಾನು ಅಧ್ಯಾಯ 4 ಎಲ್ಲ ಶ್ಲೋಕದ ಅನುವಾದಗಳನ್ನ ಒಂದ್ಸಲ ಓದ್ಕೊಂಡು ಹೋಗ್ತೇನೆ. ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಅನಂತರ ಅವರೆಲ್ಲರೂ ವೃಷ್ಣಿ ಮತ್ತು ಭೋಜವಂಶಜರು ಬ್ರಾಹ್ಮಣರಿಂದ ಅಪ್ಪಣೆ ಪಡೆದರು. ಪ್ರಸಾದ ಶೇಷವನ್ನು ತಿಂದರು. ಅಕ್ಕಿಯಿಂದ ತಯಾರಿಸಿದ ಮದ್ಯವನ್ನೂ ಪಾನ ಮಾಡಿದರು. ಅದನ್ನು ಕುಡಿದು ಅವರೆಲ್ಲರೂ ಉನ್ಮತ್ತರಾದರು, ಜ್ಞಾನಶೂನ್ಯರಾದರು. ಕಟು ಮಾತುಗಳಿಂದ ಪರಸ್ಪರ ಹೃದಯವನ್ನು ಚುಚ್ಚಿದರು. ಬಿದಿರುಗಳ ಘರ್ಷಣೆಯಿಂದ ವಿನಾಶ ಉಂಟಾಗುತ್ತದೆ. ಹಾಗೆಯೇ ಸೂರ್ಯಾಸ್ತ ಸಮಯದಲ್ಲಿ ಅಮಲಿನ ಪ್ರಭಾವದಿಂದ ಅವರೆಲ್ಲರ ಮನಸ್ಸಿನ ಹಿಡಿತ ತಪ್ಪಿತು, ವಿನಾಶವು ಸಂಭವಿಸಿತು. ತನ್ನ ಅಂತರಂಗ ಶಕ್ತಿಯಿಂದ ತನ್ನ ವಂಶದ ಕೊನೆಯನ್ನು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಮುಂಚಿತವಾಗಿಯೇ ಕಂಡನು. ಅವನು ಸರಸ್ವತಿ ನದಿ ತೀರಕ್ಕೆ ಹೋಗಿ ನೀರನ್ನು ಆಚಮನ ಮಾಡಿ ಒಂದು ಮರದ ಕೆಳಗೆ ಕುಳಿತುಕೊಂಡನು. ಶ್ರೀಕೃಷ್ಣನು ತನಗೆ ಶರಣಾದವರ ದುಃಖಗಳನ್ನು ದಮನ ಮಾಡುವವನು. ಹಾಗೆ ತನ್ನ ಕುಟುಂಬವನ್ನು ನಾಶ ಮಾಡಲು ಅಪೇಕ್ಷಿಸಿದ ಅವನು ಮೊದಲೇ ನನಗೆ ಬದ್ರಿಕಾಶ್ರಮಕ್ಕೆ ಹೋಗಲು ಹೇಳಿದನು. ಈ ಮಾತುಗಳೆಲ್ಲ ಹೇಳ್ತಾ ಇರೋದು ಯಾರು? ಈ ಮಾತುಗಳೆಲ್ಲ ಹೇಳ್ತಾ ಇರೋದು ಉದ್ದವ. ಉದ್ದವ ಯಾರಿಗೆ ಹೇಳ್ತಾ ಇರೋದು? ವಿದುರರಿಗೆ ಹೇಳ್ತಾ ಇದ್ದಾರೆ. ಓ ಅರಿಂದಮ ವಿದುರ, ನಾನು ಅವನ ವಂಶದ ನಾಶ ಮಾಡುವ ಅಪೇಕ್ಷೆಯನ್ನು ತಿಳಿದು ಕೂಡ ಅವನನ್ನು ಹಿಂಬಾಲಿಸಿದೆನು. ಏಕೆಂದರೆ ಆ ಸ್ವಾಮಿಯ ಪಾದಕಮಲಗಳಿಂದ ದೂರವಾಗುವುದು ಸಹಿಸಲು ನನಗೆ ಅಸಾಧ್ಯವಾಗಿತ್ತು. ಹಾಗೆ ಹಿಂಬಾಲಿಸುತ್ತಾ ನಾನು ನನ್ನ ಆಶ್ರಯದಾತ ಮತ್ತು ಸ್ವಾಮಿ ಪ್ರಭು ಶ್ರೀಕೃಷ್ಣ ಲಕ್ಷ್ಮಿಗೆ ಆಶ್ರಯವಿತ್ತವನಾಗಿದ್ದರೂ ಏಕಾಂಗಿಯಾಗಿ ಆಳವಾಗಿ ಯೋಚಿಸುತ್ತಾ ಸರಸ್ವತಿ ನದಿ ತೀರದಲ್ಲಿ ಆಸರೆ ಪಡೆದು ಕುಳಿತಿರುವುದನ್ನು ನೋಡಿದೆ. ಅವನ ದೇಹವು ಶ್ಯಾಮವರ್ಣದ್ದಾಗಿತ್ತು, ಆದರೆ ನಿತ್ಯವಾಗಿತ್ತು. ಅದು ಜ್ಞಾನಾನಂದ ಭರಿತವಾಗಿ ಅತ್ಯಂತ ಸುಂದರವಾಗಿತ್ತು. ಅವನ ಕಣ್ಣುಗಳು ಸದಾ ಪ್ರಶಾಂತವಾಗಿದ್ದವು. ಅವು ಉದಯಿಸುವ ಸೂರ್ಯನಂತೆ ಕೆಂಪಾಗಿದ್ದವು. 4 ತೋಳುಗಳು, ವಿವಿಧ ಲಾಂಛನ ಚಿಹ್ನೆಗಳು ಮತ್ತು ಪೀತಾಂಬರಗಳಿಂದ ಕೂಡಿದ ಅವನನ್ನು ದೇವೋತ್ತಮ ಪರಮಪುರುಷನೆಂದು ತತ್ಕ್ಷಣವೇ ಗುರುತಿಸಿದೆನು. ಒಂದು ಚಿಕ್ಕ ಅಶ್ವತ್ಥ ವೃಕ್ಷಕ್ಕೆ ಹೊರಗೆ ಶ್ರೀಕೃಷ್ಣನು ಕುಳಿತಿದ್ದನು. ಅವನ ಬಲದ ಪಾದ ಪದ್ಮವು ಅವನ ಎಡತೊಡೆಯ ಮೇಲಿತ್ತು. ಅವನು ಮನೆಯ ಸಕಲ ಸೌಲಭ್ಯಗಳನ್ನು ತ್ಯಜಿಸಿದ್ದರೂ ಆ ಭಂಗಿಯಲ್ಲಿ ತುಂಬಾ ಸಂತೃಪ್ತನಾಗಿದ್ದಂತೆ ತೋರುತ್ತಿತ್ತು. ಮೈತ್ರೇಯನು ಶ್ರೀಕೃಷ್ಣನ ಪರಮಭಕ್ತ, ಮಹರ್ಷಿ ಕೃಷ್ಣದ್ವೈಪಾಯನ ವ್ಯಾಸರ ಸ್ನೇಹಿತ ಮತ್ತು ಹಿತಚಿಂತಕ. ಅವನು ಜಗತ್ತಿನ ಹಲವು ಭಾಗಗಳಲ್ಲಿ ಸುತ್ತಾಡಿದ. ಅನಂತರ ಸ್ವ ಇಚ್ಛೆಯಿಂದ ಆ ಸಮಯದಲ್ಲಿ ಆ ಸ್ಥಳವನ್ನು ತಲುಪಿದನು. ಮೈತ್ರೇಯ ಮುನಿಯು ಶ್ರೀಕೃಷ್ಣನಲ್ಲಿ ವಿಶೇಷವಾಗಿ ಅನುರಕ್ತನಾದನು. ಅವನು ತನ್ನ ತೋಳನ್ನು ಬಾಗಿಸಿ ಸಂತಸ ಭಾವದಿಂದ ಆಲಿಸುತ್ತಿದ್ದನು. ಮಂದಹಾಸದೊಡನೆ ನನ್ನತ್ತ ವಿಶಿಷ್ಟ ದೃಷ್ಟಿ ಹರಿಸಿ ನನಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿ ಶ್ರೀಕೃಷ್ಣನು ಹೀಗೆ ಹೇಳಿದನು. ಓ ವಸುವೆ, ಬಹು ಹಿಂದಿನ ದಿನಗಳಲ್ಲಿದ್ದ ನಿನ್ನ ಮನೋಬಯಕೆಯನ್ನು ನಾನು ಗ್ರಹಿಸಿದ್ದೇನೆ. ಆಗ ವಸುಗಳು ಇತರ ದೇವತೆಗಳು ವಿಶ್ವ ವ್ಯಾಪಾರವನ್ನು ವಿಸ್ತರಿಸುವ ಹೊಣೆ ಮತ್ತು ಯಜ್ಞಗಳನ್ನು ಮಾಡಿದರು. ನೀನು ನಿರ್ದಿಷ್ಟವಾಗಿ ನನ್ನ ಸಹವಾಸವನ್ನು ಬಯಸಿದೆ. ಇತರರಿಗೆ ಇದು ದುರ್ಲಭ, ಆದರೆ ನಾನು ನಿನಗೆ ಅದನ್ನು ಕೊಡುತ್ತೇನೆ. ಸೊ ಈಗ ಭಗವಾನ್ ಶ್ರೀಕೃಷ್ಣ ಭಗವಂತನು ಉದ್ಧವರಿಗೆ ಉದ್ದೇಶಿಸಿ ಹೇಳ್ತಾ ಇರೋದು. ಅಲ್ಲಿ ಮೈತ್ರೇಯರು ಕೂಡ ಬಂದಿದ್ದಾರೆ. ಈಗ ಮೈತ್ರೇಯರು ಬಂದು ಇನ್ನು ಭಗವಂತನು ಕೂಡ ಈಗ ಅವನ ಅದೃಶ್ಯವಾಗುವ ಲೀಲೆಯನ್ನು ತೋರಿಸ್ಬೇಕು. ಸೊ ಅದರ ಮುಂಚೆ ಕೊನೆಯಾಗಿ ಇವರಿಬ್ಬರು ಬಂದು ಭೇಟಿ ಮಾಡ್ತಾ ಇದ್ದಾರೆ. ಉದ್ಧವ ಬಂದಿದ್ದಾರೆ. ಇಲ್ಲಿ ಹೇಳಿದ್ದು ಮೈತ್ರೇಯರು ಕೂಡ ಏನೋ ಒಂದು ಅಜ್ಞಾತ ಸುಕೃತಿ ಅಂತ ಹೇಳ್ತಾರೆ. ಏನೋ ಒಂದು ಅವ್ರಿಗೆ ಒಂದು, ಯಾಕಂದ್ರೆ ಭಗವಂತನು ಉದ್ಧವರಿಗೆ ಆದೇಶ ಕೊಟ್ಟರು, ಆದೇಶ ಕೊಟ್ಟಿದ್ದಾರೆ, ಅವ್ರನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ಎಲ್ಲ ಯದುವಂಶದವರನ್ನೆಲ್ಲರೂ ವಾಪಸ್ ಕಳಿಸ್ಬಿಟ್ಟಿದ್ರು ಕೂಡ ತನ್ನ ಪ್ರತಿನಿಧಿಯಾಗಿ ಇನ್ನ ಸ್ವಲ್ಪ ಸಮಯ ಅವರು ಭೌತಿಕ ಜಗತ್ತು ಭೂಮಿಯಲ್ಲಿ ಇರಬೇಕು, ಭೂಲೋಕದಲ್ಲಿ ಅಂತ ಭಗವಂತ ನಿರ್ಣಯಿಸಿ
ಅವರಿದ್ದಾರೆ. ಆದ್ರೆ ಹೇಗೆ ಮೈತ್ರೇಯರು ಬಂದ್ರು, ಅದು ಭಗವಂತನ ಕೃಪೆನೆ, ಭಗವಂತನ ವಿಶೇಷ ಕರುಣೆ. ಅದು ಒಂದು ಹೇಳ್ತಾರೆ, ಅದೇ ಒಂದು ಏನೋ ಅವ್ರಿಗೆ ಅವರ ಒಂದು ಕೃತನಾಥ ಸುಕೃತಿ, ಆ ರೀತಿ. ಸೊ ಅವ್ರಿಗೂ ಆ ಭಾಗ್ಯ ಸಿಕ್ತು. ಅವರು ಕೊನೆಗೆ ಆ ಸಮಯದಲ್ಲಿ ಭಗವಂತನನ್ನು ಆ ಸಹವಾಸ, ಭಗವಂತನ ಸಂಘ ಮಾಡೋ ಒಂದು ಭಾಗ್ಯ ಸಿಕ್ತು ಅವ್ರಿಗೆ ಅಂತ ಇಲ್ಲಿ ನಾವು ಕೇಳ್ತೇವೆ. ಇಲ್ಲಿ ಭಗವಂತನು ವಿಶೇಷವಾಗಿ ಉದ್ದವರಿಗೆ ಅವರು ಹೇಳ್ತಾರೆ, ಬಂದಿದ್ದಾರೆ ವೈದ್ಯರು ಬಂದಿದ್ದಾರೆ, ಅವರು ಕೇಳ್ತಾ ಇದ್ದಾರೆ ಅವರು ಕೂಡ. ಆದ್ರೆ ವಿಶೇಷವಾಗಿ ಅದು ಉದ್ದವನಿಗೆ ಅದು ಅವ್ರ ಮಾತುಕತೆ, ಮತ್ತೆ ಅದರಿಂದನೂ ಕೂಡ ಅವರು ಕೂಡ ಅದನ್ನು ಇವರ ಮಾತುಕತೆ, ಇವರ ಇದರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ, ಮೈತ್ರಿಯರು ಕೂಡ ಬಂದಿದ್ದಾರೆ. ಸೊ ಅಷ್ಟು ಸಮಯ ತನಕ ಸ್ವಲ್ಪ ಮೋಸ್ಟ್ಲಿ ಸ್ವಲ್ಪ ಬಹುಶಃ ಸ್ವಲ್ಪ ಸಂಶಯ ರೀತಿಯಲ್ಲಿ ಇತ್ತೋ ಏನೋ ಅನ್ಸುತ್ತೆ, ಒಂದು ರೀತಿ ಆ ರೀತಿನೂ ಹೇಳ್ತಾರೆ ಅವರು. ಮೈತ್ರೇಯರು ಸ್ವಲ್ಪ ಹೆಚ್ಚಾಗಿ ಆಧ್ಯಾತ್ಮಿಕ ಪಥದಲ್ಲಿ ಸ್ವಲ್ಪ ನಿರ್ವಿಶೇಷ, ಸ್ವಲ್ಪ ಬ್ರಹ್ಮ ಸಾಕ್ಷಾತ್ಕಾರ ಆ ಇದರಲ್ಲಿದ್ದರೇನೋ, ಸಂಪೂರ್ಣ ಭಕ್ತಿಗೆ ಒಂದು ಅವ್ರು ಅಂಟಿಕೊಂಡಿರ್ಲಿಲ್ವೇನೋ ಒಂದು ರೀತಿ ಅನ್ಸುತ್ತೆ ಅವ್ರು ಹೇಳೋ ಇಲ್ಲಿ ಭಾವಾರ್ಥಗಳಲ್ಲಿ. ಹಾಗೆ ಅನ್ಸುತ್ತೆ. ಹೇಗೆ ನಾವು ಒಂದೊಂದ್ಸಲ ಕೇಳೋದು, ಸನಕ ಸನಾತನ ಸನಂದನ ಸನತ್ ಕುಮಾರರು ಅವರು ನಾರಾಯಣ ವೈಕುಂಠ ನೋಡಕ್ ಹೋದಾಗ್ಲೇ ಅವರು ಸಂಪೂರ್ಣವಾಗಿ ಅವರು ಬದಲಾಗೋದು. ಅಷ್ಟವರೆಗೂ ಅವರು ಬ್ರಹ್ಮ ಸಾಕ್ಷಾತ್ಕಾರದಲ್ಲೇ ಅವರು ಸಂಪೂರ್ಣ ಜ್ಞಾನ ವೈರಾಗ್ಯ ಇದರಲ್ಲಿ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಕೇಳ್ತೇವೆ. ಇಲ್ಲ ಶುಕಮುನಿಗಳು ಕೂಡ ಒಂದು ಸಮಯದಲ್ಲಿ ಆ ರೀತಿ ಅವರು ಕೂಡ ಒಂದು ಭಗವಂತನ ಇತರ ಭಕ್ತಿಯಲ್ಲಿ ತೊಡಗದೆ ಅಥವಾ ನಿರಾಕಾರ ಸ್ವರೂಪದ ಧ್ಯಾನದಲ್ಲಿ ಅವರಿದ್ರು ಅಂತ ಕೇಳ್ತೇವೆ. ಸೊ ಆ ರೀತಿ ಸ್ವಲ್ಪ ಬಹುಶಃ ಮೈತ್ರೇಯರು ಕೂಡ ಸ್ವಲ್ಪ ಇತ್ತು ಅನ್ಸುತ್ತೆ, ಆತರ ಸೋಂಕಿತ್ತು ಅವ್ರಿಗೆ. ಓ ಸತ್ಯವಂತನೆ, ನಿನ್ನ ಈ ಬದುಕೆ ಕೊನೆಯದು ಮತ್ತು ಮಹತ್ತಮವಾದುದು, ಏಕೆಂದರೆ ಈ ಬದುಕಿನ ಅವಧಿಯಲ್ಲಿ ನಿನಗೆ ನನ್ನ ಅತ್ಯುನ್ನತ ಅನುಗ್ರಹವನ್ನು ನೀಡಿದ್ದೇನೆ. ಈ ಬದ್ಧ ಜೀವಿಗಳ ಬ್ರಹ್ಮಾಂಡವನ್ನು ಬಿಟ್ಟು ಈಗ ನೀನು ನನ್ನ ದಿವ್ಯಧಾಮ ವೈಕುಂಠಕ್ಕೆ ಹೋಗಬಹುದು. ನಿನ್ನ ಶುದ್ಧ ಹಾಗೂ ಅಚಲವಾದ ಭಕ್ತಿ ಸೇವೆಯ ಕಾರಣದಿಂದಾಗಿ ನೀನು ನನ್ನನ್ನು ಈ ಏಕಾಂತ ಸ್ಥಳದಲ್ಲಿ ಸಂಧಿಸುವಂತಹುದು ನಿನಗೆ ಒಂದು ಮಹಾವರವಾಗಿದೆ. ಓ ಉದ್ಧವನೇ, ನನ್ನ ನಾಭಿಯಿಂದ ಬೆಳೆದ ಕಮಲದಲ್ಲಿ ಕುಳಿತಿದ್ದ ಬ್ರಹ್ಮನಿಗೆ ಪ್ರಾಚೀನ ಕಾಲದ ಪದ್ಮಕಲ್ಪದಲ್ಲಿ ಸೃಷ್ಟಿಯ ಆರಂಭದಲ್ಲಿ ನನ್ನ ದಿವ್ಯ ಮಹಿಮೆಗಳನ್ನು ಹೇಳಿದೆ. ಅದನ್ನೇ ಮಹರ್ಷಿಗಳು ಶ್ರೀಮದ್ ಭಾಗವತವೆಂದು ನಿರೂಪಿಸುತ್ತಾರೆ. ಸೊ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು, 4ನೇ ಅಧ್ಯಾಯದ 13ನೇ ಶ್ಲೋಕ. ಪುರಾಮಯ ಪ್ರೋಕ್ತಂ ಅಜಾಯ ನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾಧಿ ಸರ್ಗೆ ಜ್ಞಾನಂ ಪರಂ ಮನ್ ಮಹಿಮಾಂ ಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ನೋಡಿ, ಭಾಗವತ ಅನ್ನೋದು ಇದು ಮತ್ತೆ ಮತ್ತೆ ಭಾಗವತದಲ್ಲಿ ಇದರ ಒಂದು ಇದೆಷ್ಟು ಅಧಿಕೃತ ಜ್ಞಾನ ಇದು ಅನ್ನೋದು ನಮ್ಗೆ ಮತ್ತೆ ಮತ್ತೆ ತಿಳಿಯುವ ಅಧಿಕೃತ ಸಾಹಿತ್ಯ ಇದು. ಭಗವಂತನ ಅವತಾರವೇ ಒಂದು ರೀತಿ. ಸೊ ಈ ರೀತಿ ಬಹಳ ಭಾಗವತದ ಮಹಿಮೆ ನಾವು ಕೇಳ್ತಾ ಇರ್ತೇವೆ. ಸೊ ಭಗವಂತನ 4 ಶ್ಲೋಕ ಭಾಗವತ ಹೇಳಿದ್ದು ಅಂತ ಕೇಳ್ತೇವೆ. ಸೊ ಇಲ್ಲಿ ಭಗವಂತನ ಹೇಳ್ತಾ ಇರೋದು ಉದ್ದವರಿಗೆ. ಸೊ ನಾನಿದನ್ನು ಈ ದಿವ್ಯ ಜ್ಞಾನವನ್ನು ಬ್ರಹ್ಮದೇವರಿಗೆ ಅವರ ಒಂದು ಜನ್ಮದ ಸಮಯದಲ್ಲಿ ಹೇಳಿದ್ದು ನಾನು, ಪದ್ಮಕಲ್ಪ ಅಂತ ಅವರ ಆರಂಭದಲ್ಲಿ ಮೊದಲಿಗೆ ಅವರ ಜೀವನದಲ್ಲಿ. ಅದನ್ನು ಸೂರಯೋ ಭಾಗವತಂ ವದಂತಿ, ಅದನ್ನು ಭಾಗವತ ಅಂತ ಹೇಳ್ತಾರೆ ಅಂತ ಭಗವಂತನ ಹೇಳ್ತಾರೆ. ಸೊ ಈಗ ಮುಂದೆ ಬರೋ ಇದರ ವಿವರಣೆಯಲ್ಲಿ ಉದ್ದವ ಹೇಳ್ತಾರೆ, ಅದು ನನಗೆ ಮತ್ತೆ ತಿಳಿಸು ಭಗವಂತ, ನನಗೆ ಅದು ಆ ಜ್ಞಾನವನ್ನು ದಯಪಾಲಿಸು ಅಂತ ಇವರ ಕೋರಿಕೆ, ಇವರ ಪ್ರಾರ್ಥನೆ ಅದು. ಸೊ ನೋಡಿ, ಭಾಗವತ ಯತ್ ಸೂರಯೋ ಭಾಗವತಂ ವದಂತಿ. ಸೊ ಭಾಗವತ ಗ್ರಂಥ ಅನ್ನೋದು ಇದು ಎಲ್ಲ ನಮ್ಗೇನ್ ಬೇಕು, ನಮ್ಗೆಲ್ಲ ಇದೆ, ನಮ್ಗೆ ಅಂತಿಮ ಜ್ಞಾನ, ಅಂತಿಮ ಗ್ರಂಥ. ಪ್ರತಿಯೊಂದು ಇದರಲ್ಲೂ ಕೂಡ ಇದರ ಮೇಲೆ ಇನ್ಯಾವುದು ನಮ್ಗೆ ಅಗತ್ಯ ಇಲ್ಲ. ನಮ್ಗೆ ಭಾಗವತ ಇದನ್ನು ನಾವು ಆಶ್ರಯಿಸಿದ್ರೆ ಸಾಕು. ನಮ್ಗೆ ಭಗವಂತನ ಕೃಪೆ, ಭಗವಂತ ಕರುಣೆ ನಮ್ಗೆ ಸಿಗತ್ತೆ ನಮ್ಗೆ. ಸೊ ಭಾಗವತ ಯತ್ ಸೂರಯೋ ಭಾಗವತಂ ವದಂತಿ. ಉದ್ದವನು ಹೇಳಿದನು, ವಿದುರನೇ, ದೇವೋತ್ತಮ ಪರಮಪುರುಷನಿಂದ ನಾನು ಆ ರೀತಿಯಲ್ಲಿ ಪ್ರತಿಕ್ಷಣ ಅನುಗ್ರಹಿತನಾದೆ. ಅತಿಶಯ ಪ್ರೀತಿಯಿಂದ ಅವನು ನನ್ನನ್ನು ಸಂಬೋಧಿಸಿದಾಗ ಕಣ್ಣೀರು ತುಂಬಿ ಮಾತನಾಡಲಾಗಲಿಲ್ಲ. ರೋಮಾಂಚನಗೊಂಡೆ. ಅನಂತರ ಕಣ್ಣೀರು ತೊಡೆದು ಕೈ ಮುಗಿದು ಹೀಗೆ ಹೇಳಿದೆ. ಸೊ ಭಗವದ್ಗೀತೆಯಲ್ಲೂ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ತಾರೆ, ಭಕ್ತೋಸಿ ಮೇ ಪ್ರಿಯೋಸಿ. ಸೊ ನೀನು ನನಗೆ ತುಂಬಾ ಆತ್ಮೀಯನು, ನೀನು ತುಂಬಾ ಪ್ರಿಯನು, ನೀನು ಆದ್ದರಿಂದಲೇ ನಿನಗೆ ಈ ಜ್ಞಾನವನ್ನು ಕೊಡ್ತೇನೆ, ನೀನು ಅನಸೂಯವೇ. ಎಷ್ಟೊತ್ತಿಗೆ ಅರ್ಜುನನಿಗೆ ಮತ್ತೆ ಮತ್ತೆ ಭಗವಂತ ನಿನಗೋಸ್ಕರ ಈ ಗುಹ್ಯತಮವಾದ ಜ್ಞಾನವನ್ನು ಅರ್ಜುನ ನಾನು ಹೇಳ್ತೇನೆ. ಮನ್ಮನ ಮಹೋಮದ್ ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಸೊ ಭಗವಂತ ನೀನು ತುಂಬಾ ಪ್ರಿಯನು ನೀನು. ಸೊ ಹಾಗೆ
ಭಗವಂತನ ಮಾತನಾಡೋದು ಅಷ್ಟು ಸೊಗಸಾಗಿರುತ್ತೆ. ಸೊ ಭಗವಂತನ ತನ್ನ ಮಾತುಗಳಿಂದ ಭಕ್ತರನ್ನು ಹಾಗೆ ಸಂಪೂರ್ಣವಾಗಿ ಅವರ ಇದನ್ನು ಭಗವಂತನು ಆಕರ್ಷಿಸ್ತಾನೆ. ಸೊ ಈಗ ವಿದುರ ಉದ್ದವನು ಹಾಗೆ ಭಗವಂತನ ಮಾತುಗಳಿಂದ ಅಷ್ಟು ಆಕರ್ಷಿತರಾಗಿ, ಭಗವಂತನ ಅಷ್ಟು ಸೊಗಸಾಗಿ, ಅಷ್ಟು ಮಧುರವಾಗಿ ಭಗವಂತನ ಮಾತುಗಳು. ಓ ನನ್ನ ಪ್ರಭು, ನಿನ್ನ ಪಾದಕಮಲಗಳ ದಿವ್ಯ ಪ್ರೇಮ ಸೇವಾ ನಿರತ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ತತ್ವಗಳ ವಲಯಗಳಲ್ಲಿ ಏನೊಂದನ್ನು ಸಾಧಿಸಲು ಕಷ್ಟವಾಗುವುದಿಲ್ಲ. ಮಹಾಪುರುಷನೇ, ನನಗೆ ಸಂಬಂಧಿಸಿದಂತೆ ನಿನ್ನ ಪಾದಪದ್ಮಗಳ ಪ್ರೇಮ ಸೇವೆಯಲ್ಲಿ ತೊಡಗುವುದನ್ನು ಮಾತ್ರ ನಾನು ಆಯ್ಕೆ ಮಾಡುತ್ತೇನೆ. ಸೊ ಶುದ್ಧ ಭಕ್ತರಿಗೆ ಅವರಿಗೆ ಏನ್ ಬೇಕಾದರೂ ಅವರು ಪಡಿಬಹುದು. ಇಲ್ಲಿ ಹೇಳ್ತಾರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಏನೊಂದನ್ನು ಸಾಧಿಸಲು ಕಷ್ಟವಾಗುವುದಿಲ್ಲ. ಆದರೂ ಸಹ ಅವರು ಇದ್ಯಾವುದನ್ನು ಅವರು ಅಪೇಕ್ಷಿಸುವುದಿಲ್ಲ. ಕೇವಲ ನಿನ್ನ ಪಾದಪದ್ಮಗಳ ಪ್ರೇಮ ಸೇವೆಯಲ್ಲಿ ತೊಡಗುವುದನ್ನು ಮಾತ್ರ ನಾನು ಆಯ್ಕೆ ಮಾಡುತ್ತೇನೆ. ಇದು ಶುದ್ಧ ಭಕ್ತರು ಸಂಪೂರ್ಣವಾಗಿ ಭಗವಂತನ ಆಶ್ರಯಿಸಿ ಮಹಾಭಾಗವತರ ಅವರ ಸ್ಥಿತಿ ಇದೆ. ಸಹಜವಾಗಿ ಅವರು ಈ ದಿವ್ಯ ನೆಲೆಯಲ್ಲಿದ್ದಾರೆ. ನನ್ನ ಸ್ವಾಮಿಯೇ, ನೀನು ಎಲ್ಲ ಅಪೇಕ್ಷೆಗಳಿಂದ ಮುಕ್ತನಾಗಿದ್ದೀಯೆ. ಆದರೂ ಮಹಾತ್ಮನಾದ ನೀನು ಕಾಮ್ಯಕರ್ಮಗಳಲ್ಲಿ ತೊಡಗುತ್ತೀಯೇ. ನೀನು ಜನನರಹಿತನಾದರೂ ಜನ್ಮವೆತ್ತುತ್ತೀಯೇ. ನೀನು ಅಜೇಯವಾದ ಕಾಲದ ನಿಯಂತ್ರಕ, ಆದರೂ ಶತ್ರು ಭಯದಿಂದ ಓಡಿ ಹೋಗಿ ಕೋಟೆಯಲ್ಲಿ ಆಶ್ರಯ ಪಡೆಯುತ್ತೀಯೇ. ನೀನು ಆತ್ಮತುಷ್ಟ, ಆದರೂ ಅನೇಕ ಸ್ತ್ರೀಯರಿಂದ ಸುತ್ತುವರಿದ ನೀನು ಗೃಹಸ್ಥ ಜೀವನವನ್ನು ಅನುಭವಿಸುತ್ತೀಯೇ. ಇವೆಲ್ಲವನ್ನು ಕಂಡ ವಿದ್ವಾಂಸರಾದ ಋಷಿಗಳು ತಮ್ಮ ಪ್ರಜ್ಞೆಯಲ್ಲಿ ಗೊಂದಲಕ್ಕೆ ಒಳಗಾಗುತ್ತಾರೆ. ಸೊ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಸೊ ಹೇಗೋ ಭಗವಂತನ ಕೃಪೆಯಿಂದ, ಭಗವಂತನ ಭಕ್ತರ ಕೃಪೆಯಿಂದ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ನಮಗೆ ಸ್ವಲ್ಪ ಅರ್ಥ ಆಗೋಕೆ ಆರಂಭ ಆಗುತ್ತೆ. ಇಲ್ಲಾಂದ್ರೆ ಈ ರೀತಿ ಎಷ್ಟು ಜನ ನಮ್ಮ ಸುತ್ತಮುತ್ತನೇ ಇದ್ದಾರೆ. ನಮ್ಮ ಬಂಧುಗಳೇ ಇರ್ಬೋದು, ಅವರು ನಮ್ಮ ಸ್ನೇಹಿತರಿರ್ಬೋದು. ಸೊ ಅವರು ಇನ್ನು ಅವರಿಗೆ ಭಗವಂತನ ಈ ಭಕ್ತಿಯ ಜ್ಞಾನವಿಲ್ಲದಿರುವಾಗ ಸೊ ಅವರು ಈಗ ನಾವು ಕೂಡ ಇದೇ ಚಿಂತನೆಯಲ್ಲಿದ್ವಿ. ಈ ರೀತಿ ಈಗ ಭಗವಂತನು ಕಾಮ್ಯಕರ್ಮಗಳಲ್ಲಿ ತೊಡಗುತ್ತಾನೆ, ಭಗವಂತನು ಕೂಡ ಕರ್ಮದ ಬಂಧನದಲ್ಲಿದ್ದಾನೆ. ಸೊ ಭಗವಂತನು ಕೂಡ ಶಾಪ ಆಯ್ತು. ಸೊ ಎಷ್ಟೆಷ್ಟೋ ಜನರು ಹೇಳ್ತಾರೆ ಈ ರೀತಿ. ಸೊ ಭಗವಂತನು ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ ಕುರು ಇವ್ರನ್ನೆಲ್ಲ ಕೊಂದದ್ರಿಂದ ಅವರಿಗೆ ಗಾಂಧಾರಿ ಶಾಪ ಕೊಟ್ರು. ಆಗ ಶಾಪ ಕೊಟ್ಟಿರೋದ್ರಿಂದ ಭಗವಂತನಿಗೂ ಕೂಡ ಕರ್ಮ ಅನ್ನೋದಿದೆ. ಅದೇ ಕೃಷ್ಣನು ಕೂಡ ನಮ್ಮ ರೀತಿಯ ಒಬ್ಬ ವ್ಯಕ್ತಿ ಅಷ್ಟೇ. ಅವನೇನು ಪರಮಪುರುಷ, ಅದನ್ನ ನಿಯಾಮಕನಲ್ಲ. ಅವನು ಕೂಡ ಈ ಕರ್ಮ ಬಂಧನಕ್ಕೆ ಒಳಗಾಗಿದ್ದಾನೆ. ಸೊ ಈ ರೀತಿ ಎಲ್ಲ ನಾವು ಕೇಳ್ತೇವೆ. ಈ ರೀತಿ ಎಲ್ಲ ವಾದಗಳು, ಈ ರೀತಿಯಲ್ಲ ಒಂದು ತಪ್ಪು ಗ್ರಹಕ್ಕೆ ಎಲ್ಲ ಕೇಳ್ತೇವೆ. ನಾವು ಕೂಡ ಅದೇ ಭಾವನೆಯಲ್ಲಿ ಎಷ್ಟೋ ತುಂಬಿದೆ. ಇನ್ನ ನಮಗೆ ಕ್ರಮೇಣವಾಗಿ ನಮಗೆ ಅದೆಲ್ಲ ಇದಾಗ್ತಾ ಇದೆ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ಆ ರೀತಿ ಭಗವಂತನದು ವಿಡಂಬನಂ, ಭಗವಂತನ ಚಟುವಟಿಕೆಗಳು ಈ ರೀತಿ. ಭಗವಂತನು ಎಲ್ಲ ಜನನ ಇಲ್ಲ, ಆದ್ರೂ ಜನ್ಮವೆತ್ತಾನೆ. ಭಗವಂತನು ಅಜೇಯನು, ಕಾಲದ ನಿಯಂತ್ರಕ. ಕಾಲ ಯಾರನ್ನು ಕೂಡ, ಕಾಲ ಎಲ್ಲರನ್ನು ಕೂಡ ಸೋಲಿಸ್ಬಿಡುತ್ತೆ. ಆದ್ರೆ ಹೇಳ್ತಾರೆ, ಅವನು ಕೂಡ ಶತ್ರು ಭಯದಿಂದ ರಣಚೋರನಾಗಿ ಓಡಿ ಹೋಗ್ಬಿಟ್ಟ ಭಗವಂತನ, ಜರಾಸಂಧನ ಭಯದಿಂದ. ಭಗವಂತನ ಆತ್ಮಸಂತುಷ್ಟ, ಆತ್ಮಾರಾಮ. ಆದರೂ ಕೂಡ ಅವನಿಗೂ ಕೂಡ ಒಂದು ಇಂದ್ರಿಯ ಸುಖ ಬೇಕು ಅನ್ನೋ ರೀತಿಯಲ್ಲಿ ಅವನು 106,000 ರಾಣಿಯರನ್ನು ಅವರು ವಿವಾಹ ಮಾಡ್ಕೊಂಡು ಭಗವಂತನ ಗೃಹಸ್ಥ ಜೀವನ. ಸೊ ಹಾಗೆ ಭಗವಂತನಿಗೂ ಇದೆಲ್ಲ ಇಚ್ಛೆ ಇದೆಯೇನೋ ಅನ್ಸುತ್ತೆ ಆ ರೀತಿ ನೋಡಿದ್ರೆ. ಸೊ ನನಗೂ ಹಾಗೆ ಅನ್ಸಾಯ್ತು, ಕೃಷ್ಣ ಇದು ಹೇಗೆ, ಇದು ಕೃಷ್ಣ ದೇವರಲ್ಲ. ಯಾಕೆ ದೇವರಾದವರು ಈ ತರ ಇಷ್ಟು ಹೆಂಗಸರೊಟ್ಟಿಗೆ ಇಷ್ಟು ಇಂದ್ರಿಯ ಆನಂದದಲ್ಲಿ ತೊಡಗಿದ್ದಾರೆ, ಈ ತರ ಭಾವನೆ ಇರುತ್ತೆ ನಮಗೆ. ಸೊ ಹೀಗೆ ಇದೆಲ್ಲ ಕಾಂಟ್ರಡಿಕ್ಷನ್, ವಿಡಂಬನ. ಸೊ ಭಗವಂತನ ಚಟುವಟಿಕೆಗಳು ಅದು ನಮಗೆ ಭಕ್ತಿ ಮಾಡದೆ ಅರ್ಥ ಆಗೋದಿಲ್ಲ. ಸೊ ಹೇಳ್ತಾ ಇದೆ, ಇವೆಲ್ಲವನ್ನು ಕಂಡ ವಿದ್ವಾಂಸರ ಋಷಿಗಳು ತಮ್ಮ ಪ್ರಜ್ಞೆ ಗೊಂದಲಕ್ಕೆ ಒಳಗಾಗುತ್ತಾರೆ. ದೊಡ್ಡ ವಿದ್ವಾಂಸರು ಗೊಂದಲಕ್ಕೆ. ಓ ನನ್ನ ಸ್ವಾಮಿ, ನಿನ್ನ ಶಾಶ್ವತ ಆತ್ಮವು ಕಾಲದ ಪ್ರಭಾವದಿಂದ ಎಂದೂ ವಿಭಜಿತವಾಗುವುದಿಲ್ಲ. ನಿನ್ನ ನಿರ್ದಿಷ್ಟ ಜ್ಞಾನಕ್ಕೆ ಪರಿಮಿತಿ ಎಂಬುದಿಲ್ಲ. ಹಾಗೆಯೇ ನೀನು ಸಾಕಷ್ಟು ಸ್ವಯಂ ಪರಾಮರ್ಶನ ಶಕ್ತಿಯುಳ್ಳವನಾಗಿದ್ದೀಯೇ. ನೀನು ಎಂದಿಗೂ ದಿಗ್ಭ್ರಮೆಗೊಳ್ಳುವವನಲ್ಲ. ಆದರೂ ದಿಗ್ಭ್ರಮೆಗೊಂಡಂತೆ ಸಲಹೆಗಾಗಿ ನನ್ನನ್ನು ಕರೆದೆ. ಈ ನಿನ್ನ ಕಾರ್ಯವು ನನ್ನನ್ನು ದಿಗ್ಭ್ರಮೆಗೊಳಿಸುತ್ತಿದೆ. ಸೊ ಉದ್ದವ ಯಾವಾಗಲೂ ಅವ್ರ ಮಂತ್ರಿಯ ರೀತಿಯಲ್ಲಿ ಇರ್ತಾ ಇದ್ರು. ಸೊ ಕೃಷ್ಣನು ಏನಾದರೂ ಒಂದು ನಿರ್ಧಾರ, ಕೃಷ್ಣನಿಗೆಲ್ಲ ಗೊತ್ತು, ಆದ್ರೂ ಕೂಡ ಕೊನೆಗೆ ಮಂತ್ರಿ ಅವರ ಸಲಹೆ ಪಡೆಯೋ ರೀತಿಯಲ್ಲಿ ಸಾಮಾನ್ಯ ರಾಜ ಹೇಗೆ ಅವ್ರ ಸಲಹೆ ಪಡಿಬೇಕು, ಅವನು ಏಕಾಂತವಾಗಿ ಅವ್ರ ರಾಜನಾಗಿದ್ದಕ್ಕೆ ಅವನು ಮಂತ್ರಿಮಂಡಲವನ್ನು ಬಿಟ್ಬಿಟ್ಟು ನನಗೆ ಎಲ್ಲ ಗೊತ್ತು, ನಾನೇ ಹೇಳ್ತೀನಿ, ನನ್ನ ಯೋಚನೆ ಎಲ್ಲ ಸರಿ ಅಂತ ಅಲ್ಲ. ರಾಜರ್ಷಿಗಳು ಇರ್ತಾ ಇದ್ರು, ಆ ರೀತಿ ತರಬೇತಿ ಇರ್ತಾ ಇತ್ತು ಅವ್ರಿಗೆ. ಆದರೂ ಕೂಡ ಅವರು ಕೂಡ ಅವ್ರ ಮಂತ್ರಿಮಂಡಲವನ್ನು ಸಂಭಾಗ ಮಾಡ್ತಾ ಇದ್ರು. ಸೊ ಹಾಗೆ
ಹಾಗೆ. ಸೊ ಇದಿದೆ. ಶಿಲಪ್ರಭುಪಾದರು ಆಚಾರ್ಯರು ದೊಡ್ಡ ಮಹಾಭಾಗವತರು. ಆದ್ರೂ ಅವರು ಕೂಡ ಅವರ ಪ್ರಚಾರ ಸ್ಟಾರ್ಟ್ ಆದ್ಮೇಲೆ ಅವ್ರ ಶಿಷ್ಯರೆಲ್ಲ ಬಂದ್ಮೇಲೆ ಅವ್ರನ್ನೆಲ್ಲ ಒಂದು GBC ಅಂತ ಇದು ಮಾಡಿ, ಸೊ ಅವರು ಕೂಡ ನೀವು ಮಂಡಳಿಯಲ್ಲಿ ನೀವು ಸಭೆ ಮಾಡಿ, ಸೊ ಮತ್ತೆ ಅವರು ಡಿಸ್ಕಸ್ ಮಾಡಿ ಪ್ರಭುಪಾದ್ ಮುಂದೆ ಬರೋದು. ಪ್ರಭುಪಾದ್ ಬೇಕಾಗಿಲ್ಲ, ಆದ್ರೆ ಪ್ರಭುಪಾದ್ ಅದನ್ನ ಒಂದು ತೋರಿಸ್ಕೊಟ್ಟಿದ್ದು, ಈ ರೀತಿ ಈ ತರ ಹೇಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತೋರಿಸೋದು. ಸೊ ಪ್ರಭುಪಾದರು ಒಂದೊಂದ್ಸಲ ನಾವು ಕೇಳ್ತೇವೆ, ನಾವು ಪ್ರಭುಪಾದರು ಚೈತನ್ಯ ಭಾಗವತ ಬರಿಬೇಕಾ, ಚೈತನ್ಯ ಚರಿತಾಮೃತ ಬರಿಬೇಕಾ ಅಂತ. ಸೊ ಪ್ರಭುಪಾದರು ಯಾಕಂದ್ರೆ ಚೈತನ್ಯ ಮಹಾಪ್ರಭು ಬಗ್ಗೆ ಒಂದು ಇದು ಪುಸ್ತಕ, ಒಂದು ಬಯೋಗ್ರಫಿ ಒಂದು ಬರಿಬೇಕು. ಪ್ರಭುಪಾದ್ ಶಾರ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಕೃಷ್ಣ ಪುಸ್ತಕ ಶಾರ್ಟ್ ಆಗಿ ಭಾಗವತ ಕೊಟ್ಬಿಟ್ರು. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭು ಅವರ ಬೋಧನೆಗಳು, ಶಿಕ್ಷಾಮೃತ, ಟೀಚಿಂಗ್ಸ್ ಆಫ್ ಲಾರ್ಡ್ ಚೈತನ್ಯ ಮೊದಲೇ ಕೊಟ್ಬಿಟ್ರು. ಆದ್ರೂ ಕೂಡ ನಂತರ ಶ್ರೀಲ ಪ್ರಭುಪಾದರು ಇಲ್ಲ, ಇನ್ನ ಹೆಚ್ಚು ಕೊಡೋಣ ಅಂತ ಅವರು ಚೈತನ್ಯ ಮಹಾಪ್ರಭು ಬಗ್ಗೆ ಒಂದು ವಿವರಣೆ ಅವರ ಸೊ ಯಾವ್ದು ಬರೆಯೋದು ಸೊ ಹೇಳ್ತಾರೆ, ನಮ್ಮ ಗುರು ಮಹಾರಾಜರು ಹೇಳ್ತಾ ಇರೋದು ಅದು. ಅವರು ಮತ್ತೆ ಭವಾನಂದ ಶ್ರೀಲ ಪ್ರಭುಪಾದ ಶಿಷ್ಯರು, ಅವರು ಇನ್ನೊಬ್ಬರು ಅವರು. ಸೊ ಅವರಿಬ್ಬರಿಗೆ ಪ್ರಭುಪಾದರು ಕೇಳಿದಾಗ ಅವರಿಬ್ಬರು ಇದ್ರು. ಸೊ ಹೇಳ್ತಾರೆ, ನಮ್ಮ ಗುರು ಮಹಾರಾಜರು ಹೇಳಿದ್ದು ಚೈತನ್ಯ ಭಾಗವತ ಅಂತ ಹೇಳ್ತಾರೆ. ಚೈತನ್ಯ ಭಾಗವತ ಭಗವಂತನ ತುಂಬಾ ಲೀಲೆಗಳಿದೆ ಎಲ್ಲ. ಚೈತನ್ಯ ಚರಿತಾಮೃತ ಇನ್ನೊಂದು. ಸೊ ಅವರು ಭವಾನಂದ ಅವರು ನಮ್ಮ ಗುರು ಮಹಾರಾಜ್ ಏನ್ ಹೇಳ್ತಾರೆ, ಅವ್ರು ಅದನ್ನ ವಿರೋಧವಾಗಿ ಹೇಳೋದು, ಯಾವಾಗಲೂ ವಿರುದ್ಧವಾಗಿ ಚಿಂತನೆ. ಹಾಗೆ ದೇವಭ್ರಾತೃಗಳು ಆದ್ರೂ ಕೂಡ ಆ ರೀತಿ ಸ್ವಲ್ಪ ಇವಾಗಲೂ. ಸೊ ಅವರು ಚೈತನ್ಯ ಚರಿತಾಮೃತ ಹೇಳ್ತಾರೆ. ಸೊ ಎನಿವೆ ಶ್ರೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತ ಚೂಸ್ ಮಾಡಿ ಪ್ರಭುಪಾದರು ಅದರ. ಸೊ ಪ್ರಭುಪಾದರು ಈ ರೀತಿ ಒಂದೊಂದು ಅವ್ರ ಶಿಷ್ಯರನ್ನು ಕೂಡ ತೊಡಗಿಸಿ, ಅವ್ರು ಕೇಳೋ ಅಗತ್ಯ ಇಲ್ಲ, ಆದ್ರೂ ಕೂಡ ಅವ್ರು ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಒಂದೊಂದ್ಸಲ ನಾವು ಕೇಳ್ತೇವೆ, ನೋಡ್ತೀವಿ ದೊಡ್ಡ ವ್ಯಕ್ತಿಗಳು ಅವರು ನಮ್ಮನ್ನು ಕೂಡ ಅವರು ತೊಡಗಿಸೋದು, ಇಲ್ಲಾಂದ್ರೆ ಅವ್ರು ಕೂಡ ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ತೋರಿಸೋದು. ಈಗ ಕೃಷ್ಣನು ಹಾಗೆ ಒಂದು ರೀತಿ ಉದ್ದವಾಗೆ ಅವರು ಸಲಹೆ ಕೇಳ್ತಾ ಇದ್ದಾರೆ. ಬಹಳ ಸಲಹೆ ಆಗಲೂ ಇವರು ಯುಧಿಷ್ಠಿರ ಮಹಾರಾಜ ರಾಜಸೂಯ ಯಜ್ಞ ನಡೆಯುವಾಗಲೂ ಕೂಡ ಅವಾಗೂ ಕೂಡ ಒಂದು ಗೊಂದಲ ಇತ್ತು. ನಾರದ ಮುನಿಗಳು ಬಂದಿದ್ದಾರೆ, ನಾರದ ಮುನಿಗಳು ಬಂದು ನೀವು ಹೋಗ್ಬೇಕು ಅಲ್ಲಿ ಯುಧಿಷ್ಠಿರ ಮಹಾರಾಜರ ಹತ್ರ ಅಂತ. ಅದೇ ಸಮಯದಲ್ಲಿ 20,000 ರಾಜರು, ಯಾರು ಜರಾಸಂಧನು ಸೆರೆ ಹಿಡಿದಾನೆ, ಅವರು ಕೂಡ ಪ್ರತಿನಿಧಿ ಬಂದು ನಮ್ಮನ್ನು ಬಿಡುಗಡೆ ಮಾಡಿ, ನಾವು ನಿಮ್ಮ ಭಕ್ತರು, ನಾವು ಇಷ್ಟು ಕಷ್ಟದಲ್ಲಿದ್ದೇವೆ, ಸೊ ಏನ್ ಮಾಡೋದು. ಸೊ ಇದು ಇವರು ಸರಿಯಾದ ಉಪಾಯ ಕೊಡ್ತಾರೆ ಉದ್ದವ. ಭಗವಂತನು ಅವರಿಗೆ ಆ ರೀತಿ ಅವರ ಮೂಲಕ ಅವರಿಗೆ ಆ ಉಪಾಯವನ್ನು ಕೊಡೋದು. ಸೊ ಉದ್ದವ ಇದೆಲ್ಲ ಹೇಳ್ತಾ ಇದ್ರೆ ನಂಗೆ ಅರ್ಥ ಆಗೋದಿಲ್ಲ, ನೀನೇ ಸಂಪೂರ್ಣ ಜ್ಞಾನವನ್ನು ಪಡೆದವನು, ಆದ್ರೆ ನೀನು ನನಗೆ ಸಲಹೆ ಕೇಳ್ತೀಯ, ಇದು ಹೇಗೆ ಸಾಧ್ಯ. ಸೊ ನನ್ನ ಸ್ವಾಮಿಯೇ, ಅದನ್ನು ಗ್ರಹಿಸಲು ನಾವು ಅರ್ಹರೆಂದು ನೀನು ಭಾವಿಸದಾದರೆ ಆ ದಿವ್ಯ ಜ್ಞಾನ ನಮಗೆ ವಿವರಿಸು. ನಿನ್ನ ಬಗ್ಗೆ ಜ್ಞಾನೋದಯವನ್ನುಂಟು ಮಾಡುವ ಆ ದಿವ್ಯ ಜ್ಞಾನವನ್ನು ತಿಳಿಸು. ನೀನು ಈ ಹಿಂದೆ ಅದನ್ನು ಬ್ರಹ್ಮನಿಗೆ ವಿವರಿಸಿದ್ದೀಯೇ. ಸೊ ಭಗವಂತನು ಹೇಳಿದ್ದು ಈ ತರ ನಾನು ಹಿಂದೆ ತಿಳಿಸಿದೆ ಅಂತ. ಸೊ ಮತ್ತೆ ಇವ್ರು ಕೇಳ್ತಾ ಇದ್ರೆ, ನನಗೂ ಕೂಡ ಮತ್ತೊಮ್ಮೆ ಸ್ವಲ್ಪ ಬಗ್ಗೆ ತಿಳಿಸಿ, ಆ ದಿವ್ಯ ಜ್ಞಾನವನ್ನು ತಿಳಿಸಿ ಅಂತ ಉದ್ದವರು ಭಗವಂತನಿಗೆ ಪ್ರಾರ್ಥಿಸ್ತಿದ್ದಾರೆ. ಉದ್ದವನಂತಹ ಶುದ್ಧ ಭಕ್ತನು ಭೌತಿಕ ಕ್ಲೇಶಗಳನ್ನು ಹೊಂದಿರುವುದಿಲ್ಲ, ಏಕೆಂದರೆ ಅವನು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುತ್ತಾನೆ. ಭಗವಂತನ ಸಂಘವಿರದಿದ್ದರೆ ಭಕ್ತನು ಕ್ಲೇಶ ಪಡುತ್ತಾನೆ. ಭಗವಂತನ ಕಾರ್ಯಗಳ ಸತತ ಸ್ಮರಣೆಯು ಭಕ್ತನನ್ನು ಜೀವಂತವಾಗಿರಿಸುತ್ತದೆ. ಆದ್ದರಿಂದ ಹಿಂದೆ ಬ್ರಹ್ಮನಿಗೆ ಉಪದೇಶಿಸಿದಂತೆ ಶ್ರೀಮದ್ ಭಾಗವತದ ಜ್ಞಾನದಿಂದ ತನಗೂ ಜ್ಞಾನೋದಯ ಉಂಟು ಮಾಡಬೇಕೆಂದು ಉದ್ದವನು ಭಗವಂತನನ್ನು ಪ್ರಾರ್ಥಿಸಿದನು. ದೇವೋತ್ತಮ ಪರಮಪುರುಷನಿಗೆ ನನ್ನ ಹೃದಯದ ಅಪೇಕ್ಷೆಗಳನ್ನು ನಾನು ಹಾಗೆ ಹೇಳಿದೆ. ಆಗ ಕಮಲನೇತ್ರನಾದ ಶ್ರೀಕೃಷ್ಣನು ಅವನ ದಿವ್ಯ ಸ್ಥಿತಿಯ ಬಗ್ಗೆ ನನಗೆ ಉಪದೇಶಿಸಿದನು. ಆತ್ಮಜ್ಞಾನದ ಅರಿವಿನ ಮಾರ್ಗವನ್ನ ನನ್ನ ಗುರು ದೇವೋತ್ತಮ ಪರಮಪುರುಷನಿಂದ ಅಧ್ಯಯನ ಮಾಡಿದೆನು. ಅನಂತರ ಅವನಿಗೆ ಪ್ರದಕ್ಷಿಣೆ ಮಾಡಿ ಅವನ ಅಗಲಿಕೆಯಿಂದ ಅತಿಯಾಗಿ ವ್ಯಥೆಗೊಂಡು ಈ ಸ್ಥಳಕ್ಕೆ ಬಂದೆನು. ಸೊ ಉದ್ದವ ಅವರು ಆಕ್ಚುಲಿ ನಾನು 11ನೇ ಸ್ಕಂದದಲ್ಲಿ ಇದರ ಡೀಟೇಲ್ ಇದೆ. ಇದರ ಡೀಟೇಲ್ಸ್ ಹೇಗೆ ಯದುವಂಶದ ಅಂತ್ಯ ಹೇಗಾಗುತ್ತೆ, ಮತ್ತೆ ಭಗವಂತನು ಅವರ ಅದೃಶ್ಯರು ಹೇಗಾಗ್ತಾರೆ, ಮತ್ತೆ ಆ ಸಮಯದಲ್ಲಿ ಇವರು ಉದ್ದವರು ಭೇಟಿ ಮಾಡೋದು, ಮತ್ತೆ ಮೈತ್ರೇಯ ಮಹರ್ಷಿಗಳು, ಮಹಾಮುನಿ ಅವರು ಬರೋದು, ಮತ್ತೆ ಅಲ್ಲಿ ಆ ದಿವ್ಯ ಜ್ಞಾನವನ್ನು ಭಗವಂತನು ಉದ್ದವ ಇಲ್ಲಿ ಏನು ಕೇಳ್ತಾ ಇರೋದು ಬೋಧಿಸಿದ್ದು ಅದೆಲ್ಲ ಡೀಟೇಲ್ಸ್ ಇದೆ. ಸೊ ಇಲ್ಲಿ ಸಂಕ್ಷಿಪ್ತ ಅಷ್ಟೇ, ಇಲ್ಲಿ ಸುಮ್ಮನೆ ಉದ್ದವರು ಕೇಳ್ದೆ ನಾನು ಮತ್ತೆ ನಾನು ಹೊರಟುಬಿಟ್ಟೆ ಅಂತ ಹೇಳ್ತಾರೆ. ಅದೇನು ಡೀಟೇಲು ಅದು ನಮ್ಗಲ್ಲಿ ಅಲ್ಲಿ ಉದ್ದವರು ಮತ್ತೆ ಕೃಷ್ಣನಿಗೆ ಆ ಮಾತುಕತೆ ಉದ್ದವ ಗೀತಾ ಅಂತ ಹೇಳ್ತಾರೆ. ಹೀಗೆ ಅರ್ಜುನನಿಗೆ ಭಗವಂತನು ಭಗವದ್ಗೀತೆ ಬೋಧಿಸಿದ್ದು, ಭಗವಂತನು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಭಗವದ್ಗೀತೆ ಇನ್ನ ಹೇಳ್ತಾರೆ ಅದಕ್ಕಿಂತ ಇನ್ನ ಹೆಚ್ಚು
ಅಲ್ಲಿ ಭಗವದ್ಗೀತೆ ಭಗವಂತನ ಬೋಧಿಸಿದ ಯಾಕೆ? ಅರ್ಜುನನನ್ನು ಯುದ್ಧದಲ್ಲಿ ಆ ಪ್ರೇರೇಪಿಸೋದಕ್ಕೆ ಭಗವಂತನ ಮಾಡಿ. ಸೊ ಆ ಚಿಕ್ಕ ಸಮಯ. ಆದ್ರೆ ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಇದು ಕೂಡ ಒಂದು ಸಮಯ ಭಗವಂತನಿಗೇನು ಅದೃಶ್ಯನಾಗ್ಬೇಕು. ಆದ್ರೆ ಇನ್ನ ಅಲ್ಲಿ ಭಗವಂತನ ಹೇಳ್ದೇ ಇರೋ ವಿಷಯಗಳು ಇನ್ನ ಒಂದು ವಿಸ್ತಾರವಾಗೋ ಅದೆಲ್ಲ ಹೇಳ್ತಾರೆ. ಅದು ಮತ್ತೆ ಇವ್ರು ಹೇಳಿದ್ದು ಭಾಗವತ ನೀನು ಬ್ರಹ್ಮದೇವರಿಗೆ ಏನೇನು ತಿಳಿಸಿದೆ ಅದೆಲ್ಲ ಮತ್ತೊಮ್ಮೆ ನಂಗೆ ಸಂಕ್ಷಿಪ್ತವಾಗಿ ತಿಳಿಸು ಅಂತ. ಅದೆಲ್ಲವನ್ನು ಭಗವಂತನು ಉದ್ಧವರಿಗೆ ತಿಳಿಸ್ತಾರೆ. ಸೊ ಉದ್ಧವ ಗೀತೆ ಅಂತ ಹೇಳ್ತಾರೆ. ಇದು ಭಾಗವತ 11ನೇ ಸ್ಕಂದದಲ್ಲಿದೆ. ಅಲ್ಲಿ ಬಹಳ ಅಧ್ಯಾಯಗಳದು. ಅದು ನನಗೆ ಎಷ್ಟು ಇವಾಗ ಅಧ್ಯಾಯ ನೆನಪಿಲ್ಲ, ಆದ್ರೆ ಡೀಟೇಲ್ಸ್ ಇದೆ ಬಹಳ. ಉದ್ಧವ ಗೀತಾ ಅಂತ ಹೇಳ್ತಾರೆ. ಭಗವದ್ಗೀತಾ ತರ ಇದು ಉದ್ಧವ ಗೀತೆ. ಇದು ಭಗವಂತನೇ ಹೇಳಿದ್ದು, ಅರ್ಜುನ ಹೇಳಿದ್ದು ಭಗವದ್ಗೀತೆ, ಉದ್ಧವರಿಗೆ ಹೇಳಿದ್ದು ಉದ್ಧವ ಗೀತೆ. ಸೊ ಅದೇ ಡೀಟೇಲ್ಸ್ ಅಲ್ಲಿದೆ. ಸೊ ಇವಾಗ ಹೇಳ್ತಾ ಇದ್ದಾರೆ ಅದನ್ನು ಉದ್ಧವನು ಕೇಳಿದ್ರು, ಜೊತೆಗೆ ಮೈತ್ರೇಯ ಮಹರ್ಷಿ ಕೂಡ ಕೇಳಿದ್ರು. ಭಗವದ್ಗೀತೆ ಕೇಳಿದ್ದು ಅರ್ಜುನ ಕೇಳಿದ್ರು ನೇರವಾಗಿ, ಮತ್ತೆ ಧೃತರಾಷ್ಟ್ರಗೆ ಇವ್ರು ಸಂಜಯ ಹೇಳಿದ್ರು. ಮತ್ತೆ ಹೇಳ್ತಾರೆ ಅದು ಎರಡು ಸೈನ್ಯಗಳ ನಡುವೆ ನಡೆದಿದ್ರಿಂದ ಅಲ್ಲಿರೋರೆಲ್ಲರೂ ಕೂಡ ಕೇಳಿದ್ರು ಭಗವದ್ಗೀತೆ. ಯಾರು ಭಗವಂತನು ಅಲ್ಲಿ ಎಲ್ಲೋ ಸೀಕ್ರೆಟ್ ಹೋಗಿ ಭಗವಂತನ ಹೇಳಿಲ್ಲ. ಆದ್ರೆ ಉದ್ಧವ ಗೀತೆ ಒಂದ್ ರೀತಿಯಲ್ಲ ಭಗವಂತನ ಅಷ್ಟು ಪಬ್ಲಿಕ್ ಅಲ್ಲಿ ಹೇಳಿಲ್ಲ. ಭಗವಂತನ ಹೇಳಿದ್ದು ಉದ್ಧವರಿಗೆ ಹೇಳಿದ್ದು. ಸೊ ಉದ್ಧವರು ಹೇಳಿದಾಗ ಅಲ್ಲಿ ಇವರಿದ್ರು, ಮೈತ್ರೇಯ ಮಹರ್ಷಿಗಳಿದ್ರು. ಮತ್ತೆ ಮೈತ್ರೇಯ ಮಹರ್ಷಿಗಳು ಅದನ್ನು ವಿವರಿಸ್ತಾರೆ, ವಿದುರರಿಗೆ ವಿವರಿಸ್ತಾರೆ. ಅದು ನಮ್ಗೆ ಈಗ ಭಾಗವತದಲ್ಲಿ ಉದ್ಧವ ಗೀತಾ ಅದು ಲಭ್ಯವಿದೆ ನಮ್ಗೆ. ಅದು ಮುಂದೆ 11ನೇ ಸ್ಕಂದದಲ್ಲಿ ಅದು ಬರುತ್ತೆ. ಅದು ಭಗವದ್ಗೀತೆ ಒಂದ್ ರೀತಿ ಇಂಟ್ರೊಡಕ್ಷನ್ ಅಂತ ಹೇಳ್ತಾರೆ. ಭಾಗವತ ಅನ್ನೋದು ಇನ್ನೂ ಒಂದು ಡೀಟೇಲ್ಸ್ ವಿಸ್ತಾರ. ಸೊ ಉದ್ಧವ ಗೀತೆ ಕೂಡ ಇನ್ ಸ್ವಲ್ಪ ಹಾಗೆ ದಿವ್ಯ ಜ್ಞಾನದ ಹಂತದಲ್ಲಿ ಸ್ವಲ್ಪ ಇನ್ನ ಗುಹ್ಯವಾದದ್ದು ಅಂತ ಹೇಳ್ಬೋದು. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಭಗವದ್ಗೀತೆ ನೇರವಾಗಿ ಭಕ್ತಿಯೋಗ. ಆದ್ರೆ ಜನರು ಭಗವಂತನ ಭಕ್ತಿಯೋಗ ಬಿಟ್ಟು ಎಷ್ಟೆಷ್ಟೋ ಟೀಕೆಗಳು, ಎಷ್ಟೆಷ್ಟೋ ಇಂಟರ್ಪ್ರಿಟೇಷನ್ಸ್, ಅವ್ರು ಭಗವದ್ಗೀತೆನ ಉಪಯೋಗಿಸ್ಕೊಂಡು ಏನೇನೋ ಹೇಳ್ತಾ ಇದ್ದಾರೆ, ಎಷ್ಟೆಷ್ಟೋ ವರ್ಷನ್ಸ್. ಅಟ್ಲೀಸ್ಟ್ ಈ ಉದ್ಧವ ಗೀತಾ ಹತ್ರ ಯಾವ್ದು ವರ್ಷನ್ಸ್ ಇಲ್ಲ ಅನ್ಕೊಳ್ತೇನೆ. ಉದ್ಧವ ಗೀತಾ ಭಾಗವತ ಪರ್ಟಿಕ್ಯುಲರ್ ಏನೋ ಹತ್ರ ತುಂಬಾ ಕಡಿಮೆ, ಇಂಟರ್ಪ್ರಿಟೇಷನ್ ಮಾಡೋದು ತುಂಬಾ ಕಷ್ಟ. ಭಗವದ್ಗೀತೆ ಒಂದ್ ರೀತಿ ನೋಡಿ 700 ಅಧ್ಯಾಯ, 700 ಶ್ಲೋಕಗಳು. 700 ಶ್ಲೋಕಗಳಲ್ಲಿ ಜನರನ್ನ ಹೇಗೋ ಮಂಗ ಮಾಡಿ, ಹೇಗೋ ಅವರು ಇದು ಮಾಡಿ ಓದುಗರನ್ನ ಇದು ಮಾಡಬಹುದು. ಆದ್ರೆ ಭಾಗವತದಲ್ಲಿ 18,000 ಶ್ಲೋಕವರೆಗೂ ಹೇಗೆ ನೀವು ಬೇರೆ ತತ್ವವನ್ನು ಹೇಳಕ್ಕಾಗತ್ತೆ? 700 ಶ್ಲೋಕಗಳಲ್ಲಿ ಏನೋ ಒಂದು ಈ ಅಧ್ಯಾಯ ಈ ಅಧ್ಯಾಯ ಇದು, ಆ ಅಧ್ಯಾಯ ಅದು, ಅಲ್ಲಿಂದ ಇನ್ನೇನೋ ಒಂದು ಪದಗಳ ಇದು ಮಾಡಿ ಸ್ವಲ್ಪ ಜನರನ್ನ ಮೋಹಿಸ್ಬೋದೇನೋ. ಆದ್ರೆ ಭಾಗವತವನ್ನು ಹೇಗೆ ಮಾಡಕ್ಕಾಗುತ್ತೆ? ಭಾಗವತ 18,000 ಶ್ಲೋಕಗಳು. ಅವ್ರು ಅದೇ ರೀತಿ ಹೇಳ್ತಾ ಇದಾರೆ. ಓದ್ತಾ 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 ಅವರೇ ಭಕ್ತರಾಗ್ಬಿಡ್ತಾರೆ. ಅವ್ರಿಗೆ ಸಾಕಾಗುತ್ತೆ ಆಲ್ಮೋಸ್ಟ್. ಸೊ ಯಾರು ಕೂಡ ಆ ರೀತಿ ಸಾಮಾನ್ಯವಾಗಿ ಭಾಗವತದ ಅಷ್ಟು ವಿಮರ್ಶಕರು ಡಿವಿಯೇಷನ್ ಇಲ್ಲ ಭಗವದ್ಗೀತೆ ಬಹಳ ಡಿವಿಯೇಷನ್, ತುಂಬಾ ಡಿವಿಯೇಷನ್. ಎಲ್ಲರೂ ಹೇಳ್ತಾರೆ ಹಿಂದೂವರಿ ಭಾರತದಲ್ಲಿ ಯಾರು ಕೇಳಿದ್ರು ಭಗವದ್ಗೀತಾ ಭಗವದ್ಗೀತಾ ಭಗವದ್ಗೀತಾ. ಅರೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ಯಾರು ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಕೇಂದ್ರ ಬಿಂದು ಅಂದ್ರೆ ನಾವು ಕೃಷ್ಣನ ನಿತ್ಯ ಸೇವಕರು, ನಾವು ಕೃಷ್ಣನಿಗೆ ಶರಣಾಗತಿ ಆಗ್ಬೇಕು. ಸೊ ಅದೊಂದು ಬಿಟ್ಟು ಬೇರೆ ಎಲ್ಲ ಕೂಡ ಭಗವದ್ಗೀತೆ ವಿಷಯವನ್ನು ಜನರು ಧರ್ಮದ ವಿಷಯ ಅಂತ ಮಾತಾಡ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾತಾಡ್ತಾರೆ. ಆದ್ರೆ ಈ ಒಂದು ಚಿಕ್ಕ ಇದು ಸೂತ್ರ ಏನು, ಭಗವಂತನ ನಿತ್ಯ ಸೇವಕರು ನಾವು, ಅದೊಂದನ್ನು ಅರ್ಥ ಮಾಡ್ಕೊಂಡಿಲ್ಲ ಭಗವದ್ಗೀತೆ. ಸೊ ಭಾಗವತದಲ್ಲಿ ಅಟ್ಲೀಸ್ಟ್ ಆತರ ಕಷ್ಟ, ಆತರ ಒಂದು ಇಂಟರ್ಪ್ರಿಟೇಷನ್ ಮಾಡೋದು ಕಷ್ಟ. ನನ್ನ ಪ್ರಿಯ ವಿದುರನೇ, ನಾನು ಈಗ ಅವನ ದರ್ಶನ ಆನಂದಕ್ಕಾಗಿ ಹುಚ್ಚನಾಗಿದ್ದೇನೆ. ಅದರ ಶಮನಕ್ಕಾಗಿ ಅವನು ನನಗೆ ತಿಳಿಸಿದಂತೆ ನಾನೀಗ ಅವನ ಒಡನಾಟಕ್ಕಾಗಿ ಹಿಮಾಲಯದಲ್ಲಿರೋ ಬದ್ರಿಕಾಶ್ರಮಕ್ಕೆ ಹೊರಡುತ್ತೇನೆ. ಸೊ ಆಕ್ಚುಲಿ ಭಗವಂತನು ಈ ಉದ್ಧವ ಗೀತೆ ಹೇಳ್ತಾರೆ. ಮತ್ತೆ ಉದ್ಧವರಿಗೆ ಹೇಳೋದು, ನೀನು ಹೋಗು ಬದ್ರಿಕಾಶ್ರಮಕ್ಕೆ ಹೋಗು ಅಂತ ಹೇಳ್ತಾರೆ. ಸೊ ಬದ್ರಿಕಾಶ್ರಮದಲ್ಲಿ ಯಾರಿದ್ದಾರೆ? ಬದ್ರಿಕಾಶ್ರಮದಲ್ಲಿ ನರನಾರಾಯಣ ಋಷಿಗಳಿದ್ದಾರೆ. ಎಸ್. ಸೊ ಇಲ್ಲಿ ಪ್ರಭುಪಾದರು ಇಲ್ಲಿ ನರನಾರಾಯಣ ಅವರ ದಿವ್ಯ ಮೂರ್ತಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅನ್ಸುತ್ತೆ ನನಗೆ. ಇಲ್ಲಾಂದ್ರೆ ಅವರು ಕೂಡ ಇದ್ದಾರೆ ಅಂತ ಕೇಳ್ತೀವಲ್ಲ ನಾವು ಜನರಲಿ, ಹಾಗೂ ಕೂಡ ಕೇಳ್ತೇವೆ. ಆದ್ರೆ ಈ ಒಂದು ಭಾವಾರ್ಥಗಳಲ್ಲಿ, ಕೆಲವು ಭಾವಾರ್ಥಗಳಲ್ಲಿ ನಾನು ಓದಿದಾಗಿಲ್ಲಿ ಈಗ ಅವ್ರು ನಾರಾಯಣ ಋಷಿ ಅವರ ದಿವ್ಯ ವಿಗ್ರಹ ಅಲ್ಲಿ ಬದ್ರಿನಾಥ ದೇವಸ್ಥಾನ ನೀವು ಹೋಗಿರ್ಬೋದು, ಕೆಲವು ಜನ ನೋಡಿರ್ಬೇಕು ನೀವು. ನರನಾರಾಯಣ ಋಷಿ ಮಂದಿರ ನೋಡಿರ್ಬೇಕು ನೀವು. ಯಾರು ಹೋಗಿದ್ದೀರಾ ಬದ್ರಿನಾಥ್ಗೆ? ಹೋಗಿದ್ದೇನೆ ಪ್ರಭು, ನೀವು ಹೋಗಿದ್ದೀರಾ ಮಾತಾಜಿ? ಓಕೆ. ಅದು ಕೂಡ ಇದು ಯಾರು ಶ್ರೀ ವೈಷ್ಣವ ಸಂಪ್ರದಾಯರು ಕೂಡ ಅದೊಂದು ದಿವ್ಯ ದೇಶ ಅಂತ ಕೂಡ ಹೇಳ್ತಾರೆ. 108 ದಿವ್ಯ ದೇಶಗಳು ಅಂತ ಅವರ ಪರಂಪರೆಯಲ್ಲಿ, ಶ್ರೀ ಸಂಪ್ರದಾಯದಲ್ಲಿ. ಆದರೆ ನೀವು ವಿಸಿಟ್ ಮಾಡಿದ ಅದು ಬದ್ರಿಕಾಶ್ರಮ, ಬದ್ರಿಕಾನಾರಾಯಣ, ಅದು ಕೂಡ ಒಂದು ದಿವ್ಯ ದೇಶ ಅಂತ ಹೇಳ್ತಾರೆ. ಬದ್ರಿಕಾಶ್ರಮ. ಸೊ ಏನಿದೆ, ಸೊ ಭಗವಂತನು ಅಲ್ಲಿ ಮಂದಿರವು ಕೂಡ ದಿವ್ಯವಾದ ಮಂದಿರ.
ದಿವ್ಯದ ಮಂದಿರ. ಮತ್ತೆ ಪ್ರಭುಪಾದ ಭಾವಾರ್ಥಗಳಿದೆ ಅಲ್ಲಿ. ನೀವು ಮುಂದೆ ವಿಗ್ರಹದಿಂದ ನಾವು ಇದನ್ನು ಪಡಿಬಹುದು. ಕೆಲವು ಇವತ್ತು ಓದೋಣ, ಇವತ್ತು ಅದರ ಇದು ಓದೋಣ. ನಾವು ಡೈರೆಕ್ಟ್ ಇನ್ಸ್ಪಿರೇಷನ್, ಡೈರೆಕ್ಟ್ ನಾವು ಅವ್ರು ಮಾತಾಡಿ ನಮಗೆ ಉಪದೇಶಿಸಿ ನಮಗೆ ಸ್ಫೂರ್ತಿಯನ್ನು ಪಡೆಯಬಹುದು ನಾವು ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಹಾಗೆ ಉದ್ಧವ ಅವರು ಅಲ್ಲಿ ಹೋದ್ರು, ಬದ್ರಿಕಾಶ್ರಮಕ್ಕೆ ಹೋದ್ರು. ಮತ್ತೆ ಬದ್ರಿಕಾಶ್ರಮದಲ್ಲಿ ಎಷ್ಟು ಋಷಿ ಮುನಿಯರಿದ್ದರು ಅಂತ ಹೇಳ್ತಾರೆ. ಸೊ ಬಹಳ ಜನ ಉನ್ನತ ಆಧ್ಯಾತ್ಮಿಕವಾದಿಗಳು ಇದ್ದರು ಅನ್ಸುತ್ತೆ. ಸೊ ಭಗವಂತನು ಅವರಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ. ಅವರಿಗೆ ಸಂದೇಶ, ಮತ್ತೆ ಇವರು ಉದ್ಧವರ ಮೂಲಕ ಅವರು ಕಾತುರರಾಗಿದ್ದರು ಅಂತ ಹೇಳ್ತಾರೆ. ಯಾವುದು ನೀವು ಒಂದು ಭಾವಾರ್ಥದಲ್ಲಿ ನೋಡ್ತೀರಾ, ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳ್ತಾರೆ. ನಾನು ಯಾವ ಭಾವಾರ್ಥ ಗೊತ್ತಿಲ್ಲ. ಸೊ ಆ ಒಂದು ಭಾವಾರ್ಥದಲ್ಲಿ ಅವ್ರು ಹೇಳ್ತಾರೆ ಒಂದು ವಿಶೇಷವಾದ ಸಂದೇಶ. ಅದು ಭಗವಂತನು ಬದ್ರಿಕಾಶ್ರಮದಲ್ಲಿ ಇದ್ದ ಸಾಧು ಸಂತರು, ಅಲ್ಲಿರುವ ಭಕ್ತರು, ಸೊ ಅವರಿಗೆ ಉದ್ಧವನ ಮೂಲಕ ಸಂದೇಶವನ್ನು ಕಳಿಸಿದ್ದು ಅಂತ ಹೇಳ್ತಾರೆ. ಅಲ್ಲಿರುವ ಭಕ್ತರಿಗೂ ಮತ್ತೆ ಅಲ್ಲಿ ಇರುವ ನರನಾರಾಯಣ ಆರಾಧ್ಯ ದೇವರು, ಅಲ್ಲಿ ದಿವ್ಯ ಅವರ ಉಪಸ್ಥಿತಿಯಲ್ಲಿ ಅವರೇ ಇದ್ದಾರೋ ಇಲ್ಲಾಂದ್ರೆ ಅವ್ರ ಮೂರ್ತಿಯ ಸ್ವರೂಪದಲ್ಲಿ ಇದ್ದಾರೋ, ಎರಡೂ ಕೂಡ ಯಾವ ರೀತಿ ಅವ್ರಿಗೆ ಸಂದೇಶ ಕಳಿಸಿದ್ರು ಭಗವಂತನು ಅಂತ ಹೇಳ್ತಾರೆ. ಸೊ ಭಗವಂತನ ಆದೇಶ ಆದ್ರಿಂದ ಇವರು ತುಂಬಾ ಈಗ ವೆಯ್ಟ್ ಮಾಡಕ್ಕಿದ್ವಿ. ವಿದುರ ಹೇಳ್ತಾ ಇದ್ದಾರೆ, ಸ್ವಲ್ಪ ಸಮಯ ನೀವು ನಿಂತು ನೀವು ಏನ್ ಕೇಳಿದ್ರಿ ಭಗವಂತನಿಂದ ನನಗೂ ಕೂಡ ತಿಳಿಸಿ, ನಾನು ಕೂಡ ಕೇಳ್ಬೇಕು ಅಂತ. ಆದ್ರೆ ಈ ಉದ್ಧವ ಹೇಳ್ತಾ ಇದ್ರಿ, ಇಲ್ಲ ಉದ್ಧವ ಹೇಳಿದ್ರು ನಿಮ್ಮನ್ನು ಕೂಡ ಭಗವಂತನು ಸ್ಮರಿಸಿದ್ರು ಅಂತ್ಯ ಸಮಯದಲ್ಲಿ. ಯಾಕಂದ್ರೆ ವಿದುರ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾರು ವಿದುರ? ಅವರ ಸ್ವರೂಪ ಯಮರಾಜ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಕೂಡ ಮಹಾಜನ. ಸೊ ಎಂತ ದೊಡ್ಡ ಮಹಾಜನ ಅಂದ್ರೆ ಭಗವಂತನಿಗೆ ತುಂಬಾ ಆತ್ಮೀಯರು ಅವರು. ಸೊ ಹಾಗೆ ಭಗವಂತನು ಅವರು ಅದೃಶ್ಯ ಆಗೋ ಸಮಯದಲ್ಲಿ ಅವರನ್ನು ಕೂಡ ನೆನಪು ಮಾಡ್ಕೊಂಡ್ರೆ ಉದ್ಧವ ಹೇಳ್ತಾರೆ ವಿದುರರಿಗೆ, ನಿನ್ನನ್ನು ಭಗವಂತನು ನೆನಪು ಮಾಡ್ಕೊಂಡಿತ್ತು, ನಿನ್ನ ಬಗ್ಗೆ ಭಗವಂತರು ಕೇಳ್ತಾ ಇದ್ದಿದ್ದು. ಅಂದ್ರೆ ವಿದುರರಿಗೆ ತುಂಬಾ ಸಂತೋಷ ಆಗುತ್ತೆ, ತುಂಬಾ ಆನಂದ ಆಗುತ್ತೆ. ಸೊ ನಾನು ಇಷ್ಟು ಚಿಕ್ಕ ವ್ಯಕ್ತಿ ಆದ್ರೆ ಭಗವಂತನು ನನ್ನ ಹತ್ರ ಸ್ಮರಿಸಿದ್ದು, ನನ್ನನ್ನ ಇದ್ ಮಾಡಿದ್ದು ಅಂತ ಅವ್ರಿಗೆ ತುಂಬಾ ಆನಂದ ಆಗುತ್ತೆ. ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿ ಮೃದು ತೀವ್ರಂ ತಪೋ ದೀರ್ಘಂ ತೇಪಾತೆ ಲೋಕಭಾವನೋ. ಬದ್ರಿಕಾಶ್ರಮದಲ್ಲಿ ದೇವೋತ್ತಮ ಪುರುಷನು ನರ ಮತ್ತು ನಾರಾಯಣರೆಂದು ಋಷಿಗಳಾಗಿ ಅವತರಿಸಿದ್ದಾನೆ. ಅನಾದಿ ಕಾಲದಿಂದ ಎಲ್ಲ ಸ್ನೇಹಪರ ಜೀವಿಗಳ ಕ್ಷೇಮಕ್ಕಾಗಿ ಅವನು ಮಹಾ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಸೊ ಭಗವಂತನ ಅಲ್ಲಿ ಇದ್ದಾರೆ, ನರನಾರಿಗಳು ಇದ್ದಾರೆ ಅಲ್ಲಿ. ಮತ್ತೆ ನಮಗೆ ಅವರು ಆತರ ಇರೋದು ಕಾಣದೇ ಇರ್ಬೋದು, ಅಟ್ಲೀಸ್ಟ್ ಅಲ್ಲಿ ಹೋಗಿ ನಾವು ಅವ್ರ ಮಂದಿರದ ಆ ರೂಪದಲ್ಲಾದ್ರೂ ಅವ್ರಿಗೆ ದರ್ಶನ ಮಾಡ್ಬೋದು. ಇಲ್ಲಾಂದ್ರೆ ಅವ್ರು ಇದ್ದಾರೆ ಅಂತಾನೆ ನಾವು ಕೇಳೋದು, ಅವ್ರು ಅಲ್ಲಿ ಇದು ತಪಸ್ಸೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತೇವೆ. ಸೊ ನಮಗೆ ಅಲ್ಲಿ ಇರುವ ಆ ದಟ್ಟ ಪ್ರದೇಶಗಳಲ್ಲಿ, ಆ ಗುಹ್ಯವಾದ ಪ್ರದೇಶಗಳಲ್ಲಿ ನಮಗೆ ಸಾಧ್ಯ ಇಲ್ಲ ನಮಗೆ ಹೋಗ್ಲಿಕ್ಕೆ. ಅಟ್ಲೀಸ್ಟ್ ನಾವು ಅಲ್ಲಿ ಆ ಮಂದಿರ ರೂಪದಲ್ಲಾದ್ರೂ ಭಗವಂತನ ಅಲ್ಲಿ ವಿಗ್ರಹ ರೂಪದಲ್ಲಿ ನಮಗೆ ಅವನ ಕೃಪೆಯನ್ನು, ಕರುಣೆಯನ್ನು, ಅವನ ದರ್ಶನ ಭಗವಂತನ ಕೊಡ್ಬೋದು. ಅದನ್ನು ನಾವು ಪಡೆಯಕ್ಕೆ ಹೋಗ್ಬೋದು. ಶ್ರೀ ಶುಕಮುನಿಗಳು ಹೇಳಿದರು, ವಿದುರನು ಉದ್ಧವನಿಂದ ತನ್ನ ಎಲ್ಲ ಮಿತ್ರರು ಮತ್ತು ಬಂಧುಗಳ ಸರ್ವನಾಶದ ವಿಚಾರವನ್ನು ಕೇಳಿದನು. ವಿದ್ವಾಂಸನಾದ ವಿದುರನು ತಡೆಯಲು ಅಸಾಧ್ಯವಾದ ಅಗಲಿಕೆಯ ಶೋಕವನ್ನು ತನ್ನ ದಿವ್ಯ ಜ್ಞಾನದ ಬಲದಿಂದ ಉಪಶಮನಗೊಳಿಸಿಕೊಂಡನು. ಸೊ ಇದು ಯಾವಾಗ ಈ ರೀತಿ ನಮಗೆ ಒಂದು ಇದು ವಿದುರರ ದಿವ್ಯ ಸ್ಥಾನದಲ್ಲಿದ್ದಾರೆ, ಆದರೂ ಒಂದು ಅಗಲಿಕೆ, ಭಗವಂತನ ಈ ರೀತಿ ಇಲ್ಲಿಂದ ತನ್ನ ಅದೃಶ್ಯನಾಗುವ ಲೀಲೆ ಭಗವಂತನ ತೋರಿಸೋದು, ಅಂತ್ಯ ಲೀಲೆ. ಸೊ ಹಾಗೆ ವಿದುರರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಅವರ ಬಂಧುಗಳು ಎಲ್ಲ ಅಂತ ಶುದ್ಧ ಭಕ್ತರು, ಎಲ್ಲರೂ ಮಹಾಭಾಗವತ ಅವರ ಸಂಘದಲ್ಲಿ ಅವರು ಇದ್ದದ್ದು, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಒಂದೇ ಸಮಯದಲ್ಲಿ. ಸೊ ಅವರು ಆ ವಿರಹ ಭಾವದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೆ ಭಗವಂತನ ದಿವ್ಯ ಜ್ಞಾನದ ಬಲದಿಂದ ಉಪಶಮನಗೊಳಿಸಿಕೊಂಡರು. ಸೊ ನಮಗೆ ಯಾವಾಗ್ಲೂ ಇದೆ ಈ ಭಗವದ್ಗೀತೆ, ಭಾಗವತ, ಎರಡು ದಿವ್ಯ ಗ್ರಂಥಗಳಿವೆ. ಸೊ ನಮಗೂ ನಮ್ಮ ಜೀವನದಲ್ಲಿ ಯಾವಾಗ ಈ ಶೋಕ ದುಃಖ ಬರ್ತಾ ಇರುತ್ತೆ, ನಾವು ನಮ್ಮ ಮೇಲೆ ಕೆಳಗೆ ಹೋಗ್ತಾ ಇರ್ತೀವಿ, ನಮ್ಮ ಮನಸ್ಥಿತಿ ತಮೋಗುಣ, ರಜೋಗುಣ, ಸತ್ವಗುಣ ಪ್ರಭಾವದಲ್ಲಿ ನಾವು ಕೆಳಕ್ಕೆ ನಮ್ಮ ಸಾಧಕರು. ಆದರೆ ಈ ಭಗವಂತನ ದಿವ್ಯ ಗ್ರಂಥಗಳು, ಈ ಭಗವದ್ಗೀತೆ, ಭಾಗವತ, ಶ್ರೀಲ ಪ್ರಭುಪಾದರ ಮಾತುಗಳು, ಇದು ನಮಗೆ ಯಾವಾಗಲೂ ತಕ್ಷಣವೇ ನಮ್ಮನ್ನು ಉಪಶಮನಗೊಳಿಸುತ್ತೆ. ನಮ್ಮ ಹೃದಯ ನಮ್ಮಲ್ಲಿ ಎಷ್ಟು ಈ ರೀತಿ ನಮ್ಮದು ಮೇಲೆ ಕೆಳಗೆ ನಮ್ಮದು ಇರತ್ತೆ, ನಮ್ಮ ಸ್ಥಿತಿ, ನಮ್ಮ ಮನಸ್ಸು ನಮ್ಮ ಇದರಲ್ಲಿಲ್ಲ ನಮ್ಮದು. ಸೊ ನಮಗೂ ಭೌತಿಕದ ಪ್ರಭಾವ ಇದೆ ನಮಗೆ. ಆದ್ರೆ ನಮಗೆ ನಮಗೆ ಚಿಕಿತ್ಸೆ ಅಂದ್ರೆ ಇದಂದ್ರೆ ಉಪಾಯ ಅಂದ್ರೆ ಭಗವಂತನ ಈ ದಿವ್ಯ ಲೀಲೆಗಳು, ಈ ಆಚಾರ್ಯರ ದಿವ್ಯ ಮಾತುಗಳು, ಇದರ ಕೇಳೋದ್ರಿಂದ ನಮಗೆ ಉಪಶಮನ ಆಗುತ್ತೆ. ಶ್ರೀಲ ಪ್ರಭುಪಾದ ಗ್ರಂಥಗಳು, ಭಗವದ್ಗೀತೆ, ಭಾಗವತ, ಸೊ ನಾವು ಅದನ್ನು ಆಶ್ರಯಿಸಿದಷ್ಟು ನಾವು ಅದನ್ನು ಅನುಭವಿಸಬಹುದು.
ಸೊ ಶ್ರೀಲ ಪ್ರಭುಪಾದರು ಅದಕ್ಕೆ ಹೇಳೋದು, ಈ ಪುಸ್ತಕಗಳು, ದಿಸ್ ಬುಕ್ಸ್, ದೇ ಆರ್ ದ ಲಾ ಬುಕ್ಸ್ ಫಾರ್ 10,000 years. ಸೊ ಶ್ರೀಲ ಪ್ರಭುಪಾದ ಹೇಳಿದ್ದಾರೆ, ಘೋಷಿಸಿದ್ದಾರೆ, ಈ ಪುಸ್ತಕಗಳು 10,000 ವರ್ಷಗಳಿಗೆ ಈಗ ಕಲಿಯುಗದಲ್ಲಿ ಇದು ಕಾನೂನು ಗ್ರಂಥಗಳಾಗಿ ಇರ್ತವೆ. ಲಾ ಬುಕ್ಸ್ ಅಂದ್ರೆ ಬೇರೆದೆಲ್ಲ ಇದೆ ಪುಸ್ತಕಗಳು, ಎಷ್ಟೋ ಜನ ಆಚಾರ್ಯರು ಬರೋ ಪುಸ್ತಕಗಳು ಇದೆ, ಈ ಪೂರ್ವ ಆಚಾರ್ಯರು ಬರೆದ ಪುಸ್ತಕಗಳಿದೆ, ಇಲ್ಲಾಂದ್ರೆ ಶ್ರೀಲ ಪ್ರಭುಪಾದ ಶಿಷ್ಯರು ಅವರ ಆದೇಶದಲ್ಲಿ ಬರೋ ಪುಸ್ತಕಗಳೆಲ್ಲ ಇದೆ. ಸೊ ಅವು ಕೂಡ ನಮ್ಮನ್ನು ಡೆಫಿನೆಟ್ಲಿ ನಮಗೆ ಉಪಶಮನಗೊಳಿಸುತ್ತೆ. ಆದರೆ ಪ್ರಭುಪಾದರ ಗ್ರಂಥಗಳು ತುಂಬಾ ವಿಶೇಷ. ಸೊ ಫೌಂಡರ್ ಆಚಾರ್ಯರು, ಅವರು ಸಂಸ್ಥಾಪಕ ಆಚಾರ್ಯ ಅಂತ ಸ್ಥಾನ ಇದೆ ಅಂದ್ರೆ ಅದನ್ನು ಪ್ರತಿಯೊಬ್ಬರು ಅವರನ್ನು ಅವರ ಗ್ರಂಥಗಳ ಮೂಲಕ ಅವರನ್ನು ಆಶ್ರಯಿಸಬೇಕು. ಸೊ ನಾವು ಅದನ್ನ ನಾವು ಅವರ ಆದೇಶದ ಮೇಲೆ ನಾವು ಬೇರೆ ಪ್ರತಿನಿಧಿಯಾಗಿ ಗುರುಗಳನ್ನು ಸ್ವೀಕರಿಸ್ತೇವೆ, ಅವರ ಆಶ್ರಯದಲ್ಲಿ ಅವರ ಇದನ್ನು ಕೇಳ್ತೇವೆ, ನಾವು ಪಾಲನೆ ಮಾಡ್ತೇವೆ, ಎಲ್ಲವೂ ಇದೆ. ಆದರೆ ಪ್ರಭುಪಾದರ ಪುಸ್ತಕಗಳು ಅದರ ಆಶ್ರಯ ತೆಗೆಯೋದು ಬಹಳ ವಿಶೇಷ. ಸೊ ಇದರಿಂದ ನಮ್ಮ ಹೃದಯ ಶಮನ ನಮಗೆ ತುಂಬಾ ಇದು ಅತಿ ವೇಗವಾಗಿ ಆಗುತ್ತೆ. ಇಲ್ಲ ಅವಕಾಶ ಇದ್ರೆ ಡೆಫಿನೆಟ್ಲಿ ಯಾರಾದರೂ ಇದನ್ನು ಪಾಲನೆ ಮಾಡ್ತಾ ಇದ್ರೆ ಅಂತ ಭಕ್ತರ ಸಂಘದಲ್ಲೂ ಕೂಡ ನಾವು ಅವಕಾಶವನ್ನು ಪಡಿಬಹುದು ನಾವು. ಆದ್ರೆ ಎಲ್ಲ ಸಮಯದಲ್ಲಿ ನಮ್ಗೆ ಇದೆಯೋ ಇಲ್ವೋ ಹೇಳಕ್ಕಾಗಲ್ಲ. ಆ ರೀತಿ ಭಕ್ತರ ಸಂಘದಲ್ಲಿ ನಾವು ಇದ್ದೇವೋ ಹೇಳಕ್ಕಾಗಲ್ಲ, ಇಲ್ಲಾಂದ್ರೆ ಭಕ್ತರ ಸಂಪರ್ಕದಲ್ಲಿ ಹೇಳಕ್ಕಾಗಲ್ಲ. ಅದು ನಮ್ಗೆ ಆ ಸನ್ನಿವೇಶ ಗೊತ್ತಿಲ್ಲ ಹೇಗಿದೆ. ಆದ್ರೆ ಈ ಗ್ರಂಥಗಳಿದೆ, ಗ್ರಂಥಗಳ ಮೂಲಕ ಆದ್ರೂ ನಾವು ಯಾವಾಗಲೂ ಭಗವಂತನ ಆಶ್ರಯಿಸ್ಬೋದು. ಆದರೆ ಡೆಫಿನೆಟ್ಲಿ ಯಾರಾದರೂ ಆ ರೀತಿ ನಮ್ಮ ಕುಟುಂಬದಲ್ಲೇ ಒಳ್ಳೆ ಭಕ್ತರಿರ್ಬೋದು, ಅವರು ಭಗವಂತನ ಶ್ರೀಲ ಪ್ರಭುಪಾದರು ಕೊಟ್ಟಿರೋ ನಿಯಮಗಳ ಪಾಲನೆ ಮಾಡ್ತಾ ಇರೋದು ಆ ರೀತಿ, ಇಲ್ಲ ನಮ್ಮ ಸ್ನೇಹಿತರಿರ್ಬೋದು, ಇಲ್ಲಾಂದ್ರೆ ನಮ್ಮ ಗುರುಗಳಿರ್ಬೋದು, ಗುರುಗಳ ಇನ್ನ ದೇವಭ್ರಾತೃಗಳಿರ್ಬೋದು. ಸೊ ಅದರಿಂದ ಕೂಡ ನಾವು ಆ ರೀತಿ ಉಪಶಮನ ಪಡಿಬಹುದು, ನಾವು ಇಲ್ಲ ಅಂತಲ್ಲ, ಪಡಿಬಹುದು. ಆದ್ರೆ ಏನೂ ಇಲ್ಲ ಅಂದ್ರೂ ವಿಶೇಷ ಪ್ರಭುಪಾದ ಪುಸ್ತಕಗಳಿವೆ, ಇದನ್ನು ನಾವು ಆಶ್ರಯಿಸೋಣ. ಸೊ ನಮಗೆ ಇದರಿಂದ ಇದರ ಉಪಶಮನ ಸಿಗುತ್ತೆ. ಭಗವದ್ ಭಕ್ತರಲ್ಲಿ ಉದ್ಧವನು ಅತ್ಯಂತ ಅಂತರಂಗದ ಮತ್ತು ಮುಖ್ಯ ಭಕ್ತನಾಗಿದ್ದಾನೆ. ಅವನು ಹೊರಟು ಹೋಗುತ್ತಿದ್ದಾಗ ವಿದುರನು ಸ್ನೇಹ ಮತ್ತು ವಿಶ್ವಾಸದಿಂದ ಅವನನ್ನು ಪ್ರಶ್ನಿಸಿದನು. ವಿದುರನು ಹೇಳಿದನು, ಉದ್ಧವನೇ, ಪ್ರಭು ವಿಷ್ಣುವಿನ ಸೇವಕರು ಇತರರ ಸೇವೆಯ ಸಲುವಾಗಿ ಸಂಚರಿಸುತ್ತಾರೆ. ನೀನು ಸ್ವಯಂ ಭಗವಂತನಿಂದ ತಿಳುವಳಿಕೆ ಪಡೆದ ಆತ್ಮಜ್ಞಾನವನ್ನು ದಯವಿಟ್ಟು ವಿವರಿಸು, ಅದು ಅತ್ಯಂತ ಯೋಗ್ಯವೆನಿಸುತ್ತದೆ. ಸೊ ಆಕ್ಚುಲಿ ಇವರು ಮನವಿ ಮಾಡ್ತಾ ಇದ್ದಾರೆ, ವಿದುರರು, ನನಗೂ ಸ್ವಲ್ಪ ತಿಳಿಸಿ, ಸ್ವಲ್ಪ ಸಮಯ ನೀವು ಇಲ್ಲಿ ಹೋದ್ರಂತೆ ನೀವು, ಆದ್ರೆ ಇನ್ ಸ್ವಲ್ಪ ಸಮಯ ಇರಿ, ನೀವು ಸ್ವಲ್ಪ ಸಮಯ ನೀವು ಭಗವಂತನಿಂದ ಕೇಳಿದ್ದು ಅದನ್ನು ನನಗೂ ತಿಳಿಸಿ, ನಿಮ್ಮ ಸಂಘವನ್ನು ಕೊಡಿ ಅಂತ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಆದ್ರೆ ಉದ್ಧವನು ಹೇಳಿದನು, ನೀನು ಮಹಾಜ್ಞಾನಿಗಳಾದ ಮೈತ್ರೇಯ ಮಹರ್ಷಿಗಳಿಂದ ಉಪದೇಶಗಳನ್ನು ಪಡೆಯಬಹುದು. ಅವರು ದಿವ್ಯ ಜ್ಞಾನವನ್ನು ಪಡೆದು ಪೂಜಾರರಾಗಿ ಹತ್ತಿರದಲ್ಲಿಯೇ ಇದ್ದಾರೆ. ದೇವೋತ್ತಮ ಪುರುಷನು ಈ ಮರ್ತ್ಯಲೋಕ್ಯವನ್ನು ತ್ಯಜಿಸುವಾಗ ಅವನಿಂದ ನೇರವಾಗಿ ಅವರು ಉಪದೇಶ ಪಡೆದಿದ್ದಾರೆ. ಸೊ ನೋಡಿ, ಈಗ ಅವರೇ ಹೇಳ್ಬೋದಾಗಿತ್ತು, ಆದ್ರೆ ಅವರು ಮೈತ್ರೇಯರಿಗೆ ಹೇಳ್ತಾರೆ, ಮೈತ್ರೇಯರಿಂದ ನೀವು ಈ ಜ್ಞಾನವನ್ನು ಪಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವರಿಗೆ ಭಗವಂತನು ಕೊಟ್ಟಿರೋ ಆಜ್ಞೆ, ನಾನು ಹೋಗ್ಬೇಕು ಬದರಿಕಾಶ್ರಮಕ್ಕೆ ಅಂತ. ಸೊ ಇದರಲ್ಲಿ ಅವರು ಅಷ್ಟು ಕಾತುರವಾಗಿ ಅವ್ರು ಹೋಗೋದ್ರಲ್ಲಿದ್ದಾರೆ ಅವರು. ಸೊ ಒಂದು ರಾತ್ರಿ ಮಾತ್ರ ಅವರು ಆ ರಾತ್ರಿ ಮಲಗದೆ ಇವರಿಬ್ಬರು ಕೃಷ್ಣನ ಈ ವಿಷಯಗಳನ್ನು ಇವರು ಅದನ್ನ ಆ ರೀತಿ ಆನಂದಿಸ್ತಾರೆ, ವಿದುರ ಮತ್ತೆ ಉದ್ಧವ ಬೆಳಗ್ಗೆ ಜಾವದಲ್ಲಿ ನೆಕ್ಸ್ಟ್ ಡೇ ಹೊರಟೋಗ್ತಾರೆ ಅಲ್ಲಿಂದ. ಸೊ ನೈಟ್ ಟ್ರಾವೆಲಿಂಗ್ ಎಲ್ಲ ಇಲ್ಲ, ಇದೆಲ್ಲ ಈಗ ನಮ್ಮ ಮಾಡರ್ನ್, ಇದು ನಮ್ಮದು ಅದು ಪರ್ಟಿಕ್ಯುಲರ್ ಟ್ರೈನ್ ಜರ್ನಿ, ಬಸ್ ಜರ್ನಿ, ಇದೆಲ್ಲ ನಾವೇನ್ ಮಾಡ್ತೀವಿ, ನಾವು ನೈಟ್ ಅಲ್ಲಿ ದೊಡ್ಡ ಟೈಮ್ ಸೇವ್ ಮಾಡೋ ತರ ನಾವು, ಮತ್ತೆ ಇಲ್ಲಾಂದ್ರೆ ಡೇ ಟೈಮ್ ಅಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಅನ್ಕೊಳ್ಳೋ ರೀತಿಯಲ್ಲಿ ನಾವು ನೈಟ್ ಟ್ರಾವೆಲ್ ಎಲ್ಲ ಮಾಡ್ತೀವಿ. ಇದೆಲ್ಲ ಇಲ್ಲ. ಹಿಂದೆ ಏನಿದ್ರು ಕೂಡ ಟ್ರಾವೆಲಿಂಗ್ ಇರ್ತಾ ಇತ್ತು. ಬೆಳಿಗ್ಗೆ ಸೂರ್ಯ ಇದಾದ್ಮೇಲೆ ಉದಯ ಆದ್ಮೇಲೆ, ಆಮೇಲೆ ಅವರೆಲ್ಲ ಸಾಧನೆ ಎಲ್ಲ ಆದ್ಮೇಲೆ ಮತ್ತೆ ಅವ್ರು ಹೋಗ್ತಾ ಇದ್ರು. ಮತ್ತೆ ಸಂಜೆ ಅಷ್ಟೊತ್ತಿಗೆ ಸೂರ್ಯಾಸ್ತ ಆಗೋ ಮುಂಚೆ ಅವ್ರು ಮುಗಿಸ್ಬಿಟ್ಟು ಮತ್ತೆ ಅವರೆಲ್ಲ ಅವ್ರೇನ್ ಸಾಧನೆ ಏನ್ ಮಾಡ್ಬೇಕೆಲ್ಲ ಮಾಡಿ ಮತ್ತೆ ಅವ್ರು ಮಲಗ್ತಾ ಇದ್ರು. ಇವಾಗ ನಮ್ಗೆ ಈ ಟೆಕ್ನಾಲಜಿ ಇದೆ, ಇನ್ನೊಂದಿದೆ, ಇದರಿಂದ ನಾವು ಈ ತರ ಯಂತ್ರಗಳಿದೆ, ಇದರಿಂದ ನಾವು ರಾತ್ರಿ ಟ್ರಾವೆಲ್, ಬೆಳಿಗ್ಗೆ ಟ್ರಾವೆಲ್ ಎಲ್ಲ ಕ್ಲಾಸ್ ಮಾಡ್ತಾ ಇದ್ವಿ. ಪ್ರಭುಜಿ ಮೇಲಿದ್ದಾರಂತ ಬರ್ಬೇಕಂತ ನೋಡಿ ಬರ್ತಾರೆ. ಸೊ ಹೀಗೆ ಇದೆಲ್ಲ ನಮ್ಮದು ಅಪ್ಸೈಡ್ ಡೌನ್, ನಮ್ಮ ಸಿವಿಲೈಸೇಷನ್ ನಾಗರಿಕತೆ ಮೇಲೆ ಕೆಳಗೆ. ಹೀಗೆಲ್ಲ ಮಾಡ್ಲಿಲ್ಲ ಉದ್ಧವರು, ವೆಯ್ಟ್ ಮಾಡಿದ್ರು ಕಂಪ್ಲೀಟ್ ರಾತ್ರಿ ಅವರು ವಿದುರರಿಗೆ ಅವರು ಕೃಷ್ಣ ತತ್ವವನ್ನು ತಿಳಿಸ್ತಾ ಇದ್ದಾರೆ, ಅದರ ಮಾತುಕತೆ ಮಾಡ್ತಾ ಇದ್ದಾರೆ. ಮತ್ತೆ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಸೊ ಕೃಷ್ಣ ಕಥೆಯಲ್ಲಿ ಅವರ ಆನಂದವನ್ನು ಅನುಭವಿಸಿ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು ಅಲ್ಲಿಂದ ಹೊರಟು.
ಶುಕಮುನಿಗಳು ಹೇಳಿದರು, ಓ ರಾಜನೇ, ಯಮುನಾ ತೀರದಲ್ಲಿ ದಿವ್ಯ ನಾಮ, ಕೀರ್ತಿ, ಗುಣಗಳು ಮುಂತಾದವನ್ನು ಕುರಿತು ವಿದುರನೊಂದಿಗೆ ಉದ್ದವನ್ನು ಚರ್ಚಿಸಿದನು. ಅನಂತರ ಅವನು ಮಹಾ ಸಂಕಟದಲ್ಲಿ ಮುಳುಗಿದನು. ಆ ರಾತ್ರಿಯನ್ನು ಒಂದು ಕ್ಷಣದಂತೆ ಕಳೆದನು. ಬೆಳಿಗ್ಗೆ ಅವನು ಹೊರಟು ಹೋದನು. ಆ ರಾತ್ರಿಯನ್ನು ಒಂದು ಕ್ಷಣದಂತೆ ಕಳೆದನು ಅಂತ ಹೇಳ್ತಾರೆ. ಸೊ ರಾತ್ರಿ ಸಮಯ, ಸೊ ಅವರಿಬ್ಬರು ಕಳೆದದ್ದು ಒಂದು ಕ್ಷಣದಾಗೆ ಹೋಯ್ತು ಅಂತ ಹೇಳ್ತಾರೆ. ಅಂದ್ರೆ ಇದು ನಾವು ಕೃಷ್ಣ ಕಥೆಯಲ್ಲೋ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಗ್ನರಾಗಿದ್ರೆ ಸಮಯವು ಹೇಗೆ ಹೋಗುತ್ತೆ ಅಂತ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲ, ಮಾಯಾ ಪ್ರಜ್ಞೆಯಲ್ಲಿದ್ರೆ ಒಂದೊಂದು ಕ್ಷಣನೂ ಕೂಡ ಅದು ಏನ್ ಹೇಳೋದು, ಒಂದು ಕ್ಷಣ ಅನ್ನೋದು ಅಷ್ಟು ದೊಡ್ಡದು ಅನ್ಸುತ್ತೆ, ಮತ್ತೆ ಅದು ನಮಗೆ ಅದರ ಲಾಭ ಇಲ್ಲ, ಅದೇನು ಪ್ರಯೋಜನ ಇಲ್ಲ. ಅದೇ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಒಂದೊಂದು ಕ್ಷಣನೂ ಕೂಡ ಅದು ಎಷ್ಟು ಸಮಯ ಕೂಡ ಒಂದು ಕ್ಷಣವಾದಾಗ ಆಗುತ್ತೆ. ಮತ್ತೆ ಅದರ ನಿಜವಾದ ಉಪಯೋಗ, ಸಮಯದ ನಿಜವಾದ ಉಪಯೋಗ. ಸೊ ಸಂಪೂರ್ಣ ರಾತ್ರಿನೇ ಹೇಳ್ತಾ ಇದ್ರೆ ಒಂದು ಕ್ಷಣದಂತೆ ಕಳೆದ. ಬೆಳಗ್ಗೆ ಅವನು ಅಲ್ಲಿಂದ ಹೊರಟು ಹೋದನು. ಸೊ ಈಗ ಪರೀಕ್ಷಿತ್ ಮಹಾರಾಜರು ಪ್ರಶ್ನಿಸ್ತಾ ಇದ್ದಾರೆ. ರಾಜನು ಪ್ರಶ್ನಿಸಿದನು, ಮೂರು ಲೋಕಗಳ ಪ್ರಭುವಾದ ಶ್ರೀಕೃಷ್ಣ ಲೀಲೆಗಳ ಅತ್ಯವಾಯಿತು. ಮಹಾಸೇನಾನಿಗಳಲ್ಲಿ ಉತ್ತಮರಾದ ವೃಷ್ಣಿ ಮತ್ತು ಭೋಜವಂಶಜರು ಕಣ್ಮರೆಯಾದರು. ಆನಂತರ ಉದ್ದವನೊಬ್ಬನೇ ಉಳಿದು ಏಕೆ? ಇವರ ಪ್ರಶ್ನೆ ಶುಕಮುನಿಗಳಿಗೆ. ಎಷ್ಟು ಕಾತುರದಿಂದ ಕೇಳ್ತಾ ಇದ್ದಾರೆ ಅವರು ಯಾಕೆ ಉದ್ದವರೊಬ್ಬರೇ ಇದ್ದದ್ದು? ಎಷ್ಟೋ ಜನ ಇದ್ದರು ಕೃಷ್ಣನ ಅನುಯಾಯಿಗಳು, ಕೃಷ್ಣನ ಇವರು ಸಾಂಬ, ಪ್ರದ್ಯುಮ್ನ, ಅಕ್ರೂರ, ಇನ್ನು ಎಷ್ಟೆಷ್ಟೋ ಎಲ್ಲ ಇದ್ದರು. ಆದ್ರೆ ಉದ್ದವರನ್ನ ಯಾಕೆ ಕೃಷ್ಣ ಬಿಟ್ಟು ಹೋಗಿದ್ದು? ಉದ್ದವರನ್ನೇ ಯಾಕೆ ಸ್ಪೆಸಿಫಿಕ್ ಆಗಿ ಅವ್ರು ಬಿಟ್ಟು ಹೋಗಿದ್ದು ಭಗವಂತನು? ಅವ್ರನ್ನ ಯಾರನ್ನೂ ಯಾಕೆ ಬಿಟ್ಟು ಹೋಗ್ಲಿಲ್ಲ? ಸೊ ಈಗ ಈ ರೀತಿ ಒಂದ್ ರೀತಿ ಪ್ರಶ್ನೆ ಇವ್ರದ್ದು, ಉದ್ದವರನ್ನ ಯಾಕೆ ಅಂತ. ಸೊ ಶುಕಮುನಿಗಳು ಉತ್ತರಿಸಿದರು, ನನ್ನ ಪ್ರಿಯ ರಾಜನೇ, ಬ್ರಾಹ್ಮಣರ ಶಾಪವು ನೆಪ ಮಾತ್ರಕ್ಕೆ ಅಷ್ಟೇ, ಆದರೆ ಶ್ರೀಕೃಷ್ಣನ ಪರಮ ಅಪೇಕ್ಷೆಯೇ ನೈಜ ಸಂಗತಿಯಾಗಿತ್ತು. ಬಹು ಸಂಖ್ಯಾತರಾಗಿದ್ದ ಕುಟುಂಬದ ಸದಸ್ಯರನ್ನು ಕಳುಹಿಸಿದ ನಂತರ ತಾನು ಭೂಮುಖದಿಂದ ಅದೃಶ್ಯನಾಗಬೇಕೆಂದು ಅವನು ಅಪೇಕ್ಷಿಸಿದನು. ಅವನು ತನ್ನಲ್ಲಿಯೇ ಹೀಗೆ ಯೋಚಿಸಿದನು. ಸೊ ಇದಾಯ್ತಲ್ಲ ಮಾತಾಜಿ, 30ನೇ ಶ್ಲೋಕ ಕೂಡ ನೀವು ಓದಿದ್ದಾಯ್ತಲ್ಲ? ಇಲ್ಲ ಪ್ರಭುಜಿ. 30ನೇ ಸ್ಟಾರ್ಟ್ ಮಾಡ್ಬೇಕಾ ಇವತ್ತು? ಮೊನ್ನೆ 29. ಓಕೆ, ನೆಕ್ಸ್ಟ್ 30ನೇ ಸ್ಟಾರ್ಟ್ ಮಾಡಿ. ಈಗ ನಾನು ಈ ಲೌಕಿಕ ಜಗತ್ತಿನ ದೃಷ್ಟಿಯಿಂದ ಹೊರಟು ಹೋಗುತ್ತೇನೆ. ನನ್ನ ಬಗೆಗಿನ ಜ್ಞಾನವನ್ನು ಸಾಕ್ಷಾತ್ತಾಗಿ ವಹಿಸಿಕೊಳ್ಳುವ ಅರ್ಹತೆಯುಳ್ಳವನು ನನ್ನ ಭಕ್ತರಲ್ಲಿ ಪ್ರಮುಖನಾದ ಉದ್ದವನೊಬ್ಬನೇ ಎಂದು ನಾನು ತಿಳಿಯುವೆ. ಸೊ ಇಲ್ಲಿ ಅವರ ಪ್ರಶ್ನೆ ಇತ್ತು, ಏನ್ ಪ್ರಶ್ನೆ ಇತ್ತು ಅಂದ್ರೆ, ಯಾಕೆ ಉದ್ದವನೊಬ್ಬರನ್ನೇ ಭಗವಂತನ ಬಿಟ್ಟು ಹೋಗಿದ್ದು ಅಂತ. ಸೊ ಆ ರೀತಿ ಇಲ್ಲಿ ಹೇಳ್ತಾ ಇರೋದು, ಭಗವಂತನು ತನ್ನ ದಿವ್ಯ ಲೀಲೆಗಳನ್ನು ಮುಗಿಸಿದ್ಮೇಲೆ ತನ್ನ ಬಗ್ಗೆ ಆ ಜ್ಞಾನವನ್ನು, ತನ್ನ ಬಗ್ಗೆ ಇನ್ನ ಜನರಿಗೆ ಮನವರಿಕೆ ಮಾಡ್ಲಿಕ್ಕೆ, ಅಲ್ಲಿ ಸಾಧು ಸಂತರಿಗೆ ಮನವರಿಕೆ ಮಾಡ್ಲಿಕ್ಕೆ, ಹಾಗೆ ಉದ್ದವರನ್ನು ಇನ್ನ ಭಗವಂತನ ಉಳಿಸಿದ. ಸೊ ಭಗವಂತನು ಯಾವಾಗಲೂ ಕೂಡ ಭಗವಂತನೇ ಅವತರಿಸೋದು ಅದೇ ಕಾರ್ಯಕ್ಕಾಗಿ, ಮತ್ತೆ ಅವನ ಪ್ರತಿನಿಧಿಗಳು ಆಚಾರ್ಯರು ಕೂಡ ಇರೋದು ಅದೇ ಕಾರ್ಯಕ್ಕಾಗಿ, ನಮ್ಮನ್ನು ಉದ್ಧರಿಸಲು. ಸೊ ಭಗವಂತನು ಹಾಗೆ ವ್ಯವಸ್ಥೆಗಳು ಮತ್ತೆ 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 ಮಾಡ್ತಾ ಇರ್ತಾರೆ. ಸೊ ಒಂದು ರೀತಿಯಲ್ಲಿ ಉದ್ದವರನ್ನು ಮತ್ತೆ ಭಗವಂತನು ಉಳಿಸಿದ್ದು ಇನ್ನ ಸ್ವಲ್ಪ ಸಮಯ. ಅದರಿಂದ ಅವರಿಗೆ ಅಲ್ಲಿ ಹೇಳ್ತಾರೆ, ಬದ್ರಿಕಾಶ್ರಮದ ಋಷಿ ಮುನಿಗಳಿಗೆ ಅವರು ಸಂಘವನ್ನು ಕೊಡ್ಲಿ, ಅವರಿಗೂ ಇವರ ಒಂದು ಇವರ ಒಂದು ಸತ್ಸಂಗ ಇವರಿಗೆ ಪ್ರಾಪ್ತಿ ಆಗ್ಲಿ. ಸೊ ಆಗ ಭಗವಂತನ ಇಚ್ಛೆ. ಸೊ ಅವರ ಮೇಲಿರೋ ಕೃಪೆ ತೋರಿಸ್ಲಿಕ್ಕೆ ಉದ್ದವರನ್ನು ಇನ್ನ ಅಲ್ಲಿ ಉಳಿಸಿದ್ದು ಅಂತ ಕೂಡ ಹೇಳ್ಬೋದು. ಕೆಲವು ಕಾರಣಗಳು ಹೇಳ್ತಾರೆ. ಒಂದು ಕಾರಣ, ಅಲ್ಲಿ ಬದ್ರಿಕಾಶ್ರಮದಲ್ಲಿ ತುಂಬಾ ಉನ್ನತ ಆಧ್ಯಾತ್ಮಿಕವಾದಿಗಳು ಇದ್ರು. ಸೊ ಅವರ ಅಪೇಕ್ಷೆ ಇತ್ತು ಭಗವಂತನ ಶುದ್ಧ ಭಕ್ತರಾಗುವ ಅಪೇಕ್ಷೆ. ಸೊ ಶುದ್ಧ ಭಕ್ತರು ಕೂಡ ಇರ್ಬೋದು ಅವರು, ಆದ್ರೆ ಇನ್ನ ಅವರು ಅದರಲ್ಲಿ ಮುನ್ನಡೆ ಸಾಧಿಸ್ಬೇಕು ಅಂತ. ಹಾಗಾಗಿ ಅವರಿಗೆ ಭಗವಂತನು, ನಾನು ಈಗ ಹೋದ್ರು ಕೂಡ ಉದ್ದವ ಇರೋದ್ರಿಂದ ಭಗವಂತನು ಇದನ್ನು ಅವರಿಗೆ ನನ್ನ ಪ್ರತಿನಿಧಿಯಾಗಿ, ನನ್ನ ಪರವಾಗಿ ಅವರಿಗೆ ಮಾರ್ಗದರ್ಶನ ಕೊಡ್ಬೋದು, ಅವರಿಗೆ ಸಂಘ ಕೊಡ್ಬೋದು ಅಂತ ಭಗವಂತನು ಒಂದು ಕಾರಣದಿಂದ ಅವನ ಉಳಿಸಿದ್ದು ಅಂತ ಹೇಳ್ತಾರೆ. ಸೊ ಅದರ ಮೂಲಕ ನಮಗೂ ಕೂಡ ಈಗ ಉದ್ದವ ಇರೋದ್ರಿಂದ ಉದ್ದವರ ಇವಾಗ ಅವರ ವ್ಯಕ್ತಿತ್ವ, ಅವರ ಚಟುವಟಿಕೆಗಳು, ಅವರ ಭಗವಂತನ ಬಗ್ಗೆ ಹೇಳಿದ್ದು ಇದೆಲ್ಲ ಕೂಡ ಲಭ್ಯವಿದೆ. ಸೊ ಹೀಗೆ ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೋಬಹುದು. ಈಗ ನಾನು ಈ ಲೌಕಿಕ ಜಗತ್ತಿನ ದೃಷ್ಟಿಯಿಂದ ಹೊರಟು ಹೋಗುತ್ತೇನೆ. ನನ್ನ ಬಗೆಗಿನ ಜ್ಞಾನವನ್ನು ಸಾಕ್ಷಾತ್ತಾಗಿ
ವಹಿಸಿಕೊಳ್ಳುವ ಅರ್ಹತೆಯುಳ್ಳವನು ನನ್ನ ಭಕ್ತರಲ್ಲಿ ಪ್ರಮುಖನಾದ ಉದ್ದವನೊಬ್ಬನೇ ಎಂದು ನಾನು ತಿಳಿಯುವೆ. ಯಾರಾದ್ರೂ ಓದ್ತೀರಾ ಈ ಭಾವಾರ್ಥ? ಓದ್ತೀನಿ ಪ್ರಭುಜಿ. ಸರಿ. ಓದಿ ಮಾತಾಡಿ ಚಂದ್ರಿಕಾ ಈ ಮಾತಾಡಿ. ಶ್ಲೋಕದಲ್ಲಿ ಜ್ಞಾನಂ ಮದಾಶ್ರಯಂ ಎಂಬುದು ಅರ್ಥಪೂರ್ಣವಾದುದು. ದಿವ್ಯ ಜ್ಞಾನವು 3 ವಿಭಾಗಗಳನ್ನು ಹೊಂದಿದೆ ಎಂದರೆ ನಿರಾಕಾರ ಬ್ರಹ್ಮನ ಜ್ಞಾನ, ವ್ಯಾಪ್ತ ಪರಮಾತ್ಮನ ಜ್ಞಾನ ಮತ್ತು ದೇವೋತ್ತಮ ಪುರುಷನ ನಿಶ್ಚಿತ ಜ್ಞಾನ. ಈ 3ರಲ್ಲಿ ದೇವೋತ್ತಮ ಪುರುಷನ ದಿವ್ಯ ಜ್ಞಾನಕ್ಕೆ ವಿಶೇಷ ಮಹತ್ವವಿದೆ. ಅದನ್ನು ಭಗವತ್ ತತ್ವವಿಜ್ಞಾನ, ದೇವೋತ್ತಮ ಪರಮ ಪುರುಷನ ನಿಶ್ಚಿತ ಜ್ಞಾನ ಎಂದು ಕರೆಯಲಾಗಿದೆ. ಶುದ್ಧ ಭಕ್ತಿ ಸೇವೆಯಿಂದ ಮಾತ್ರ ಈ ನಿಶ್ಚಿತ ಜ್ಞಾನವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು, ಅನ್ಯ ಮಾರ್ಗಗಳಿಂದ ಆಗುವುದಿಲ್ಲ. ಭಗವದ್ಗೀತೆಯು 18.55 ಇದನ್ನು ಖಚಿತಪಡಿಸುತ್ತದೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಭಕ್ತಿ ಸೇವೆಯಲ್ಲಿ ನಿರತರಾದವರು ಮಾತ್ರ ಭಗವಂತನ ದಿವ್ಯ ಸ್ಥಿತಿಯನ್ನು ನಿಜವಾಗಿಯೂ ತಿಳಿಯಬಲ್ಲರು. ಆ ಕಾಲದ ಭಕ್ತರಲ್ಲೆಲ್ಲ ಉದ್ದವನನ್ನು ಶ್ರೇಷ್ಠನೆಂದು ತಿಳಿಯಲಾಗಿತ್ತು. ಆದ್ದರಿಂದ ಅವನು ಭಗವದ್ ಅನುಗ್ರಹದಿಂದ ನೇರವಾಗಿ ಉಪದೇಶ ಪಡೆದನು. ಸ್ವಲ್ಪ ಸ್ಕ್ರಾಲ್ ಮಾಡಿ. ಆದ ಕಾರಣ ಶ್ರೀಕೃಷ್ಣನು ಜಗತ್ತಿನ ದೃಷ್ಟಿಯಿಂದ ಅದೃಶ್ಯನಾದ ನಂತರ ಜನರು ಉದ್ದವನ ಜ್ಞಾನದ ಲಾಭವನ್ನು ಪಡೆಯಬಹುದು. ಉದ್ದವನಿಗೆ ಬದರಿಕಾಶ್ರಮಕ್ಕೆ ಹೋಗೆಂದು ಸಲಹೆ ನೀಡಲು ಇದು ಒಂದು ಕಾರಣವಾಗಿದೆ. ಅಲ್ಲಿ ಬದರಿಕಾಶ್ರಮದಲ್ಲಿ ನರನಾರಾಯಣ ದೇವರೇ ಸ್ವಯಂ ಶ್ರೀಕೃಷ್ಣನ ಪ್ರತಿನಿಧಿಗಳಾಗಿದ್ದಾರೆ. ಆಧ್ಯಾತ್ಮಿಕವಾಗಿ ಔನ್ನತ್ಯಕ್ಕೇರಿದವನು ದೇವಾಲಯದಲ್ಲಿರುವ ವಿಗ್ರಹದಿಂದಲೇ ಸಾಕ್ಷಾತ್ ಸ್ಫೂರ್ತಿಯನ್ನು ಪಡೆಯಬಲ್ಲ. ಹೀಗಾಗಿ ಭಗವದ್ಭಕ್ತನು ಭಗವದ್ ಅನುಗ್ರಹದಿಂದ ದಿವ್ಯಜ್ಞಾನದಲ್ಲಿ ಸ್ಪಷ್ಟ ಪ್ರಗತಿ ಹೊಂದಲು ಅಂಗೀಕೃತ ಭಗವನ್ ಮಂದಿರವನ್ನು ಸದಾ ಆಶ್ರಯಿಸುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಇಲ್ಲಿ ಉದ್ದವರು ಯಾಕೆ ಅವರು ಕೂಡ ಯಾಕೆ ಯದುವಂಶದ ಜೊತೆಗೆ ಅದೇ ಸಮಯದಲ್ಲಿ ಅವರ ಭಗವದ್ಧಾಮಕ್ಕೆ ಹೊರಡಲಿಲ್ಲ, ಅವ್ರು ಯಾಕೆ ಇಲ್ಲೇ ಇನ್ನ ಸ್ವಲ್ಪ ಸಮಯ ಉಳಿದ್ರು ಅಂತ ಬಗ್ಗೆ ಇಲ್ಲಿ ವಿವರಣೆ ಇದೆ. ಸೊ ಭಗವಂತನ ಪ್ರತಿನಿಧಿ ಆಗಿ ಅವರು ಭಗವಂತನ ಈ ದಿವ್ಯ ಜ್ಞಾನವನ್ನು ನಮಗೆ ಕೊಡ್ಲಿಕ್ಕೆ ಅವರು ಇನ್ನ ಸ್ವಲ್ಪ ಸಮಯ ಉಳ್ಕೊಂಡ್ರು ಅಂತ ನಾವು ಕೇಳ್ತಾ ಇದ್ದೇವೆ. ಮತ್ತೆ ಉದ್ದವನಿಗೆ ಬದರಿಕಾಶ್ರಮ ಹೋಗಲೆಂದು ಸಲಹೆ ನೀಡಲು ಇದು ಒಂದು ಕಾರಣವಾಗಿದೆ. ಆದ ಕಾರಣ ಶ್ರೀಕೃಷ್ಣನು ಜಗತ್ತಿನ ದೃಷ್ಟಿಯಿಂದ ಅದೃಶ್ಯನಾದ ನಂತರ ಜನರು ಉದ್ದವದ ಜ್ಞಾನದ ಲಾಭವನ್ನು ಪಡೆಯಬಹುದು. ಉದ್ದವನಿಗೆ ಬದರಿಕಾಶ್ರಮಕ್ಕೆ ಹೋಗೆಂದು ಸಲಹೆ ನೀಡಲು ಇದು ಒಂದು ಕಾರಣವಾಗಿದೆ. ಓಕೆ, ಇದು ಒಂದು. ಮತ್ತೆ ಇನ್ನೊಂದು, ಅಲ್ಲಿ ಬದರಿಕಾಶ್ರಮದಲ್ಲಿ ನರನಾರಾಯಣ ದೇವರೇ ಸ್ವಯಂ ಶ್ರೀಕೃಷ್ಣ ಪ್ರತಿನಿಧಿಗಳಾಗಿದ್ದಾರೆ. ಓಕೆ, ಸೊ ಒಂದು ಅಲ್ಲಿ ಹೋಗಿ ಇವರು ಕೂಡ ಉದ್ದವರು ಕೂಡ ಇದನ್ನು ಭಗವಂತನೇ, ಅವರು ಕೂಡ ಭಗವಂತನ ವಿಸ್ತರಣೆ. ಸೊ ಹಾಗೆ ಅವರು ಕೂಡ ಅವರ ಕರುಣೆಯನ್ನು, ಅವರ ಒಂದು ಕೃಪೆಯನ್ನು, ಅವರ ಸಂಘವನ್ನು ಪಡಿಬಹುದು. ಅದು ಒಂದು. ಮತ್ತೆ ಅವರ ಒಂದು ಸಂದೇಶವನ್ನು ಕೂಡ ತಗೊಂಡು ಹೋದ್ರು ಅಂತ ಕೂಡ ಹೇಳ್ತಾರೆ. ಉದ್ದವ ಹೋಗಿ ಸಂದೇಶ ಕೂಡ ಅವ್ರು ತಲುಪಿಸಿದ್ರು ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಇವರು ಕೂಡ ಹೋಗಿ ಅಲ್ಲಿ ಬದರಿಕಾಶ್ರಮದಲ್ಲಿ, ಯಾಕಂದ್ರೆ ಕೃಷ್ಣ ಇಲ್ಲ ಈಗ, ಇವರಿಗೆ ತುಂಬಾ ಒಂದು ನೋವಿದೆ ಆ ರೀತಿ ಒಂದು ರೀತಿ ಅಗಲಿಕೆಯಲ್ಲಿ. ಅದೇ ನರನಾರಾಯಣರ ಸಂಘದಿಂದ ಇವರು ಕೂಡ ಮತ್ತೆ ಇವರಿಗೆ ಅದೇನೋ ಅನ್ಸೋದಿಲ್ಲ. ಅದು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದೇನೋ. ಸೊ ಪ್ರಭುಪಾದರು ಈ ಪಾಯಿಂಟ್ ನ ಉಪಯೋಗ ಹೇಳ್ತಾ ಇರೋದು, ಆಧ್ಯಾತ್ಮಿಕವಾಗಿ ಔನ್ನತ್ಯಕ್ಕೇರಿದವನು ದೇವಾಲಯದಲ್ಲಿರುವ ವಿಗ್ರಹದಿಂದಲೇ ಸಾಕ್ಷಾತ್ ಸ್ಫೂರ್ತಿಯನ್ನು ಪಡೆಯಬಲ್ಲ. ಹೀಗಾಗಿ ಭಗವದ್ ಭಕ್ತನು ಭಗವದ್ ಅನುಗ್ರಹದಿಂದ ದಿವ್ಯ ಜ್ಞಾನದಲ್ಲಿ ಸ್ಪಷ್ಟ ಪ್ರಗತಿ ಹೊಂದಲು ಅಂಗೀಕೃತ ಭಗವನ್ ಮಂದಿರವನ್ನು ಸದಾ ಆಶ್ರಯಿಸುತ್ತಾನೆ. ಸೊ ಯಾರಾದ್ರೂ ಇದ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತ ತಿಳ್ಕೊಳ್ತೀರಾ? ಈ ಲಾಸ್ಟ್ ಪಾಯಿಂಟ್, ಆಧ್ಯಾತ್ಮಿಕವಾಗಿ ಔನ್ನತ್ಯಕ್ಕೇರಿದವನು ದೇವಾಲಯದಲ್ಲಿರುವ ವಿಗ್ರಹದಿಂದಲೇ ಸಾಕ್ಷಾತ್ ಸ್ಫೂರ್ತಿಯನ್ನು ಪಡೆಯಬಲ್ಲ. ಹೀಗಾಗಿ ಭಗವದ್ ಭಕ್ತನು ಭಗವದ್ ಅನುಗ್ರಹದಿಂದ ದಿವ್ಯ ಜ್ಞಾನದಲ್ಲಿ ಸ್ಪಷ್ಟ ಪ್ರಗತಿ ಹೊಂದಲು ಅಂಗೀಕೃತ ಭಗವಂತನು ಸದಾ ಆಶ್ರಯಿಸುತ್ತಾನೆ. ಸೊ ಏನಾದ್ರು ಎಕ್ಸಾಂಪಲ್ಸ್ ಯಾರಾದರೂ ನಿಮ್ಗೆ ನೆನಪು ಬರೋದಿದ್ರೆ ವಿಚಾರವಾಗಿ ಯಾರಾದ್ರೂ ಹೇಳ್ತೀರಾ?
ಶಿಲ ಪ್ರಭುಪಾದರೆ ನಮ್ಮ ಸಂಸ್ಥಾಪಕ ಆಚಾರ್ಯರು ಅವರು ಗೃಹಸ್ಥಾಶ್ರಮದಿಂದ ಅವ್ರು ನಿವೃತ್ತರಾದ್ಮೇಲೆ ಅವ್ರು ಎಲ್ಲಿ ಹೋಗಿದ್ರು, ಅವರು ಎಲ್ಲಿ ಆಶ್ರಯಿಸಿದ್ರು ಶಿಲ ಪ್ರಭುಪಾದ ಮೊದಲಿಗೆ? ಬೃಂದಾವನದಲ್ಲಿ ಆಶ್ರಯಿಸಿದ್ರು. ಬೃಂದಾವನದಲ್ಲಿ ಎಲ್ಲಿ ಆಶ್ರಯಿಸಿದ್ರು? ಅದು ರಾಧಾ ಕೃಷ್ಣ ಬಲರಾಮ ಟೆಂಪಲ್. ಕೃಷ್ಣ ಬಲರಾಮ ಟೆಂಪಲ್ ಪ್ರಭುಪಾದರು ನಿರ್ಮಾಣ ಮಾಡಿದ್ದು ಅವರು. ಅನಂತರ ಅವರು ಅಮೆರಿಕೆಯಿಂದ ಹಿಂದಿರುಗಿದ ಮೇಲೆ ಮಾಡಿದ್ದು. ಮೊದಲಿಗೆ ಅಮೆರಿಕ ಹೋಗೋ ಮುಂಚೆ ಎಲ್ಲಿದ್ರು ಪ್ರಭುಪಾದ? ಅವರ ರಾಧಾ ದಾಮೋದರ. ಎಸ್, ರಾಧಾ ದಾಮೋದರ. ಸೊ ರಾಧಾ ದಾಮೋದರ ಸಮಾಧಿ. ಎಸ್, ರೂಪ ಗೋಸ್ವಾಮಿ ಸಮಾಧಿ. ಜೀವಗೋಸ್ವಾಮಿ. ಸೊ ಜೀವಗೋಸ್ವಾಮಿ ಅವರು ನಿರ್ಮಾಣ ಮಾಡಿದ ಮಂದಿರ, ಆ ಗೋಸ್ವಾಮಿಗಳ ಮಂದಿರದಲ್ಲಿ ಇದು ಒಂದು. ಜೀವಗೋಸ್ವಾಮಿ ಅವರ ಮಂದಿರ ಇದು, ರಾಧಾ ದಾಮೋದರ ಮಂದಿರ. ಅಲ್ಲಿ ನೀವು ಮಂದಿರಲ್ಲಿ ಪ್ರಭುಪಾದರ ಕೊಠಡಿಗಳಿದೆ. ಸೊ ಪ್ರಭುಪಾದರಲ್ಲಿ ಸೊ ಶಿಲ ಪ್ರಭುಪಾದರು ಅಮೆರಿಕೆಗೆ ಹೋಗೋ ಮುಂಚೆ ನೋಡ್ಕೊಂಡು ಅವರು ನೋಡ್ತಾ ಇದ್ರು ಕಿಟಕಿಯಲ್ಲಿ, ಸಮಾಧಿ ರೂಪ ಗೋಸ್ವಾಮಿ ಅವರ ಸಮಾಧಿ ನೋಡ್ತಾ ಇದ್ರು. ಮತ್ತೆ ಅಲ್ಲಿ ರಾಧಾ ದಾಮೋದರ ದೇವರಿದ್ದಾರೆ. ಸೊ ಅವರಿಂದ ಪ್ರಭುಪಾದರ ಸ್ಫೂರ್ತಿಯನ್ನು ಇದನ್ನು ಪಡಿತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲ ಸಾಮಾನ್ಯ ಇದೆಲ್ಲ ಆಚಾರ್ಯರು, ಗೋಸ್ವಾಮಿಗಳು ಅವರೆಲ್ಲ ಪೂಜಿಸಿದ ಅವರ ದೇವರುಗಳು, ಸಾಮಾನ್ಯ ಕ್ಷೇತ್ರಗಳಲ್ಲ ಇದೆಲ್ಲ ಮಂದಿರಗಳು. ಸೊ ಪ್ರಭುಪಾದರು ಅಲ್ಲೇ ಆಶ್ರಯಿಸಿ ಎಷ್ಟೋ ವರ್ಷಗಳು ದಾಮೋದರ ಮಂದಿರದಲ್ಲೇ 2 ಕೊಠಡಿಯನ್ನು ಪ್ರಭುಪಾದರು ಬಾಡಿಗೆಗೆ ಚಿಕ್ಕ ಇದಕ್ಕೆ ತಗೊಂಡು. ಸೊ ಪ್ರಭುಪಾದರು ನೀವು ಅಲ್ಲಿ ಹೋದ್ರೆ ಅಲ್ಲಿ ಈಗಲೂ ಕೂಡ ಇದೆ, ಆ ಮಂದಿರಗಳ ರೂಮು ಇದೆ. ಪ್ರಭುಪಾದಲ್ಲಿ ಬರೀತಾರೆ, ಐ ಎಟರ್ನಲಿ ಲಿವ್ ಇನ್ ಮೈ ರೂಮ್ಸ್ ಅಟ್ ರಾಧಾ ದಾಮೋದರ ಅಂತ ಬರೀತಾರೆ. ಪ್ರಭುಪಾದ ಹೇಳ್ತಾರೆ, ನಾನು ನಿತ್ಯವಾಗೂ ಈ ಕೊಠಡಿಯಲ್ಲಿ ನಿವಸಿಸುತ್ತೇನೆ ನಾನು. ಸೊ ಹೇಗೆ ಪ್ರಭುಪಾದರು ನಮ್ಮ ಮಂದಿರಗಳಲ್ಲಿ ಅವರ ಮೂರ್ತಿಯ ರೂಪದಲ್ಲಿ ಪ್ರತಿಯೊಂದು ಇಸ್ಕಾನ್ ಮಂದಿರದಲ್ಲಿ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ರೀತಿಯಲ್ಲೂ ಏನೋ ಗೊತ್ತಿಲ್ಲ ನಂಗೆ, ರಾಧಾ ದಾಮೋದರ ಮಂದಿರ ಎಲ್ಲಿ ಪ್ರಭುಪಾದರು ಅಮೆರಿಕೆಗೆ ಹೋಗೋ ಮುಂಚೆ ನಿವಸಿದ್ರು, ಪ್ರಭುಪಾದರು ಹೇಳ್ತಾರೆ ನಾನು ಅಲ್ಲಿ ನಿತ್ಯವಾಗಿ ಇದ್ದೇನೆ. ಸೊ ಹಾಗಾಗಿ ಪ್ರಭುಪಾದರ ಆದೇಶದಂತೆ ನಮ್ಮ ಇಸ್ಕಾನ್ ಸಂಸ್ಥೆಯವರು ಆ ರೂಮ್ಸ್ ನ ಈಗಲೂ ಕೂಡ ಅದನ್ನ ತೆಗೆದುಕೊಂಡು ಅದನ್ನ ಹೇಗೆ ಪರ್ಮನೆಂಟ್ ಆಗಿ ಪರ್ಚೇಸ್ ಮಾಡಿದಾರೋ ಏನ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಆದರೆ ಅದರ ಫುಲ್ ನಿರ್ವಹಣೆ, ಅದರ ಸ್ವಚ್ಛತೆ, ಅದರ ಪ್ರತಿ ದಿವಸ ಅಲ್ಲಿ ಪ್ರಭುಪಾದರಿಗೆ ಪ್ರಸಾದ, ಇದು ದಾಮೋದರನಿಗೆ, ರಾಧಾ ದಾಮೋದರಿಗೆ ಏನಾಗುತ್ತೆ ನೈವೇದ್ಯನೋ ಏನೋ ಇಲ್ಲೊಂದು ಸಪರೇಟ್ ಆಗಿ ಇವ್ರಿಗೆ ಮಾಡಿ ನೈವೇದ್ಯ ಅರ್ಪಣೆ ಕೂಡ ಆಗುತ್ತೆ ಅಲ್ಲಿ ಶಿಲ ಪ್ರಭುಪಾದ. ಸೊ ಆ ರೀತಿ. ಸೊ ಇದೆಲ್ಲ ಮಂದಿರಗಳು ಈ ತರ ಎಲ್ಲ ತುಂಬಾ ಅದ್ಭುತವಾದ ಸ್ಥಳಗಳು. ಇದು ಸಾಕ್ಷಾತ್ ವೈಕುಂಠವೇ. 3 ಗುಣಗಳಿಂದ ಅತೀತವಾಗಿ ನಮಗೆ ಕಾಣಿಸದೇ ಇರ್ಬೋದು, ನಾವು ಭೌತಿಕ ಪ್ರಜ್ಞೆಯಲ್ಲಿ ಇರೋದ್ರಿಂದ ನಮಗೆ ಕಾಣಿಸೋದಿಲ್ಲ. ನಮಗೂ ಇದು ಭೌತಿಕವಾಗಿ, ಮಂದಿರ ಕೂಡ ಭೌತಿಕವಾಗಿ ಕಾಣುತ್ತೆ ನಮಗೆ. ಆದರೆ ಆಚಾರ್ಯರು, ಶುದ್ಧ ಭಕ್ತರು, ಅವರಿಗೆ ಆ ತರ ಅಲ್ಲ. ಭಗವಂತನು ನೇರವಾಗಿ ಅಲ್ಲಿದ್ದಾನೆ, ಅವನು ಸ್ವಯಂ, ಅವನು ವ್ಯಕ್ತಿಯಾಗಿ ಅಲ್ಲಿ ನಿಂತಿದ್ದಾನೆ, ಅವನು ಸ್ವಯಂ ಪ್ರೇರೇಪಣೆ ಕೊಡ್ತಾನೆ ಅವನು. ಸೊ ಶಿಲ ಪ್ರಭುಪಾದರ ಜೀವನದಲ್ಲಿ ನೋಡ್ಬೋದು. ಇನ್ನೇನು ಆ ರೀತಿ ನಿಮ್ಗೆ ಏನೇನು ಬರುತ್ತೆ, ಯಾವ ಸನ್ನಿವೇಶಗಳು? ಸೊ ಪ್ರಭುಪಾದರ ಜೀವನದಲ್ಲಿ ಮೊದಲಿಗೆ ಒಂದು ರೀತಿ ಅವರು ಚಿಕ್ಕ ಮಗುವಾಗಿದ್ದಾಗೆ ಅವರ ಮನೆ ಹತ್ತಿರ ದಾದಾ ಗೋವಿಂದ ಮಂದಿರ. ಸೊ ಅಲ್ಲಿಂದ ಅವರು ಇದನ್ನು ಪಡೆದರು, ಆ ಒಂದು ಸ್ಫೂರ್ತಿಯನ್ನು ಪಡೆದರು. ನಂತರ ಅವರು ಇಲ್ಲಿ ಅಮೆರಿಕೆಗೆ ಪ್ರಚಾರ ಮಾಡಿದ್ರು. ನಂತರ ವಾಪಸ್ ಬಂದಾಗ ಒಂದ್ಸಲ ಪ್ರಭುಪಾದರು ಹೇಳ್ತಾರೆ, ಈ ರಾಧಾ ಗೋವಿಂದ ನನ್ನ ಮತ್ತೆ ಕರೆದ್ರು ನನಗೆ ಅಂತ ಹೇಳ್ತಾರೆ. ಯಾರು ಈ ಕಲ್ಕತ್ತಾದಲ್ಲಿ ಪ್ರಭುಪಾದರು ಚಿಕ್ಕ ಮಗುವಾಗಿದ್ದಾಗ ಅವರಿಗೆ ಈ ಜೀವನದ ಪ್ರಾರಂಭದಲ್ಲಿ ಅವರಿಗೆ ಇದು ಕೊಟ್ಟದ್ದು, ಭಗವಂತ ಅನುಗ್ರಹಿಸಿದ್ದು. ಅವ್ರು ಮತ್ತೆ ನಾನು ಕರೆದರು ನನಗೆ. ಹಾಗಾಗಿ ನಾನು ಮತ್ತೆ ಪ್ರಭುಪಾದ ವಿಸಿಟ್ ಮಾಡ್ತಾರೆ ಅವ್ರ ಶಿಷ್ಯರೊಟ್ಟಿಗೆ ಕಲ್ಕತ್ತಾದಿಂದ. ಅವ್ರು ಕರೆದ್ರು ನನಗೆ ಅಂತ ಹೇಳ್ತಾರೆ. ಅಂದ್ರೆ ಆ ಮೂರ್ತಿಗಳಿಗೆ ಭಕ್ತರಿಗೆ ಅಷ್ಟು ಆತ್ಮೀಯ ಸಂಬಂಧ ಇರುತ್ತೆ. ಪ್ರಭುಪಾದರಿಗೆ ಅವರ ಜೀವನದ ಅಂದ್ರೆ ಪ್ರಾರಂಭದಲ್ಲೇ ಅವರು ರಾಧಾ ಗೋವಿಂದ ಅವ್ರಿಗೆ ಅನುಗ್ರಹಿಸಿದ್ರು. ಸೊ ಅವ್ರು ನಾನು ಮತ್ತೆ ಕರೆದ್ರು ನನಗೆ. ಅಲ್ಲಿ ಪ್ರಭುಪಾದರು ಹೇಳೋದು ಒಂದ್ಸಲ ಏನೋ ಲಾಸ್ ಏಂಜಲೀಸ್ ಏನು ಪ್ರಭುಪಾದರು ನೇಮಕ ಮಾಡಿದ ಮೂರ್ತಿಗಳ ಹೆಸರು ಲಂಡನ್ ಈಶ್ವರನ ಪ್ರಭುಜಿ. ಲಾಸ್ ಏಂಜಲೀಸ್ ಲಂಡನ್ ಈಶ್ವರ ಲಂಡನ್ ಅಲ್ಲಿ ಪ್ರಭುಪಾದರ ನೇಮಕ ಮಾಡೋದು. ಲಾಸ್ ಏಂಜಲೀಸ್ ಮೂರ್ತಿಗಳಿಗೆ ಏನಂತ ಕರೀತಾರೆ ಆ ಕೃಷ್ಣನಿಗೆ? ಜಗನ್ನಾಥನ. ರುಕ್ಮಿಣಿ ದ್ವಾರಕಾಧೀಶ್. ಸೊ ಆಕ್ಚುಲಿ ಎಲ್ಲ ಕಡೆ ರಾಧಾರಾಣಿ ಇದ್ದಾರೆ, ಆದ್ರೆ ಇಲ್ಲಿ ಲಾಸ್ ಏಂಜಲೀಸ್ ಒಂದ್ ರೀತಿ ಪ್ರಭುಪಾದರು ದ್ವಾರಕಾ ತರ ನೋಡ್ತಾರೆ ಅಂತ ಬೇಗ. ಹಾಗೆ ಅಲ್ಲಿ ಮೂರ್ತಿಗಳ ಹೆಸರು ರುಕ್ಮಿಣಿ ದ್ವಾರಕಾಧೀಶ್. ಆಮೇಲೆ ಪ್ರಭುಪಾದರು ಮೊದಲಿಗೆ ಅದನ್ನೇ ವೆಸ್ಟರ್ನ್ ಹೆಡ್ ಕ್ವಾರ್ಟರ್ಸ್ ಮಾಡೋದು. ಇಸ್ಕಾನ್ ಹೆಡ್ ಕ್ವಾರ್ಟರ್ಸ್ ಫಸ್ಟಿಗೆ ಪ್ರಾರಂಭ ಆದಾಗ ಪಾಶ್ಚಾತ್ಯ ಪ್ರಪಂಚದಲ್ಲಿ ಲಾಸ್ ಏಂಜಲೀಸ್. ಕೃಷ್ಣ ಪುಸ್ತಕದಲ್ಲಿ ನೋಡಿದ್ರೆ ನೀವು ಇಂಟ್ರೊಡಕ್ಷನ್ ಅಲ್ಲಿ ಲೆಟರ್ ಪ್ರಭುಪಾದರ ಪ್ರಿಫೇಸ್ ಬರೀತಾರೆ. ಅದೇ ಇದು ಬರ್ದ್ಮೇಲೆ, ಈ ಮುನ್ನುಡಿ ಬರ್ದ್ಮೇಲೆ ಎಲ್ಲಿ ಫಿನಿಶ್ ಮಾಡಿದ್ದು ಲಾಸ್ ಏಂಜಲೀಸ್, ನಮ್ಮ ಇಸ್ಕಾನ್ ಮುಖ್ಯ ಕೇಂದ್ರ, ಇದು ಹೆಡ್ ಕ್ವಾರ್ಟರ್ಸ್ ಅಂತ ಬರೀತಾರೆ.
ಆಮೇಲೆ ಮಾಯಾಪುರ ಎಲ್ಲ ಇಲ್ಲಿ ವರ್ಲ್ಡ್ ಹೆಡ್ ಕ್ವಾರ್ಟರ್ಸ್, ಇಲ್ಲಾಂದ್ರೆ ಫಸ್ಟ್ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ವೆಸ್ಟರ್ನ್ ಹೆಡ್ ಕ್ವಾರ್ಟರ್ಸ್ ಪರ್ಟಿಕ್ಯುಲರ್ಲಿ ಹಾಗೆ ಅಂತಾನೆ ಹೇಳ್ಬೋದು. ಯಾವುದು ಲಾಸ್ ಏಂಜಲೀಸ್. ಸೊ ಅಲ್ಲಿ ದೊಡ್ಡ ಚರ್ಚ್ನೇ ಒಂದು ಖರೀದಿ ಮಾಡಿ ಅದನ್ನೇ ದೇವಸ್ಥಾನವಾಗಿ ಅದನ್ನ ಇದು ಮಾಡ್ತಾರೆ. ಅಲ್ಲಿ ದ್ವಾರಕಾಧೀಶ್. ಸೊ ಪ್ರಭುಪಾದರು ಹೇಳ್ತಾರೆ, ಒಂದು ರೀತಿ ನಾನು ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೆ, ಯಾಕಂದ್ರೆ ನನ್ನ ಗುರು ಕೂಡ ನನಗೆ ಹೇಳಿದ್ದು ನೀನು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡು ಅಂತ. ಸೊ ಪ್ರಭುಪಾದರು ಆ ಸಂದೇಶವನ್ನು ತುಂಬಾ ಹೃದಯದಲ್ಲಿ ಹತ್ತಿರವಾಗಿ ತಗೊಂಡು ಪ್ರಭುಪಾದರು ಕಾರ್ಯ ಸಾಧನೆ ತೊಡಗಿದ್ರು. ನಂತರ ಸ್ವಲ್ಪ ಸಮಯ ಬಾದ್ಮೇಲೆ ಅವ್ರು ವಾಪಸ್ ಭಾರತಕ್ಕೆ ಬರ್ಬೇಕಾಗುತ್ತೆ. ಪ್ರಭುಪಾದರಿಗೆ ಏನು ಈ ಮನಸ್ಸು ಆತರ ನನ್ನ ಗುರುವಿನ ಆಜ್ಞೆ ಪಾಲನೆ ಮಾಡ್ಬೇಕಷ್ಟೇ, ನಾನು ಭಾರತದಲ್ಲಿ ಪ್ರಚಾರ ಮಾಡ್ಬೇಕು, ಇಲ್ಲೂ ಕೂಡ ನಾನು ದೊಡ್ಡ ಆಚಾರ್ಯ ನಾನು ನಿಲ್ಲಿಸ್ಕೊಳ್ಬೇಕು, ಆತರ ಪ್ರಭುಪಾದರಿಗೆ ನಿಶ್ಚಯ ಇಲ್ಲ. ಪ್ರಭುಪಾದ ಶುದ್ಧ ಭಕ್ತರು, ಆದ್ರೆ ಪ್ರಭುಪಾದ ಇಂಡಿಯಾಗೆ ವಾಪಸ್ ಬರ್ತಾರೆ. ಸೊ ಹೇಳ್ತಾರೆ, ಈ ರಾಧಾ ದ್ವಾರಕಾಧೀಶ್ ಇಲ್ಲ ರುಕ್ಮಿಣಿ ದ್ವಾರಕಾಧೀಶ್ ಪ್ರಭುಪಾದರಿಗೆ ಆಜ್ಞೆ ಮಾಡಿ, ಹೋಗು ನೀನು ಇಂಡಿಯಾಗೆ, ನೀನು ಅಲ್ಲೂ ಕೂಡ ಪ್ರಚಾರ ಮಾಡು ನೀನು. ಅಲ್ಲಿ ಕೂಡ ಪ್ರಭುಪಾದರಿಗೆ ಆಚಾರ್ಯರಂದ್ರೆ ಅವರು ಕೇವಲ ಅವರು ಅಮೆರಿಕಾಗೂ ಆಚಾರ್ಯರಲ್ಲ, ಅವರು ಜಗದ್ಗುರು, ಅವ್ರು ಎಲ್ಲ ಸಂಪೂರ್ಣ ವಿಶ್ವಕ್ಕೆ ಅವ್ರ ಆಚಾರ್ಯರು. ಹಾಗೆ ಅವ್ರನ್ನ ನೀನು ಹೋಗು, ನಿನಗೆ ಅಲ್ಲಿ ಬೃಂದಾವನದಲ್ಲಿ ಇನ್ನೂ ಒಂದು ನಿನಗೆ ಒಳ್ಳೆ ಇದಕ್ಕೆ ಸ್ಥಳ ಇದು ಮಾಡ್ತೇನೆ ಅಂತ. ನೆಕ್ಸ್ಟ್ ಕೃಷ್ಣ ಬಲರಾಮ ಮಂದಿರ ಪ್ರಭುಪಾದರು ಬಂದು ಇಲ್ಲಿ ಸ್ಥಾಪನೆ ಮಾಡೋದು. ಇಲ್ಲಿ ಇಲ್ಲಾಂದ್ರೆ ಪ್ರಭುಪಾದರು ಅಲ್ಲಿ ಒಂದ್ ರೀತಿ ಪಾಶ್ಚಾತ್ಯದಲ್ಲೇ ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಆ ಪ್ರಚಾರದಲ್ಲೇ ಪ್ರಭುಪಾದ ಇದಾಗಿರ್ತಾರೆ. ಸೊ ಅವರು ಹೇಳ್ತಾರೆ, ಪ್ರಭುಪಾದರು ಆ ಮೂರ್ತಿಗಳು ನನಗೆ ಆದೇಶಿಸಿದ್ದು ಮತ್ತೆ ನನಗೆ ಕಳಿಸಿದ್ದು. ಸೊ ಈ ರೀತಿ ಎಲ್ಲ ಇದೆ ಶುದ್ಧ ಭಕ್ತರಿಗೆ. ಆ ರೀತಿ ನೇರವಾಗಿ ಅವರು ವಿಗ್ರಹಗಳು, ಅವರು ಸುಮ್ಮನೆ ಬೊಂಬೆ ಅಲ್ಲ, ಅವರೇನೋ ಇದಲ್ಲ, ಅವರು ಮೂರ್ತಿ, ಕಲ್ಲು ಮೂರ್ತಿ ಅಲ್ಲ, ಅವರು ಸ್ವತಃ ಅವರು ಪ್ರೇರೇಪಣೆ ಕೊಡ್ತಾರೆ, ಅವರು ಮಾತನಾಡ್ತಾರೆ, ಅವರ ಆತರ ಆತ್ಮೀಯ ಇದಿದೆ ಶುದ್ಧ ಭಕ್ತರಿಗೆ ಇದೆ. ಓಕೆ, ಓಕೆ 31 ಶ್ಲೋಕ. ಉದ್ಧವನು ಯಾವ ವಿಧದಲ್ಲೂ ನನಗಿಂತ ಕನಿಷ್ಠನಲ್ಲ, ಏಕೆಂದರೆ ಅವನು ಎಂದೂ ಯಾವ ರೀತಿಯಲ್ಲೂ ಭೌತಿಕ ಪ್ರಕೃತಿ ಗುಣಗಳಿಂದ ಬಾಧಿತನಾಗಿಲ್ಲ. ಆದ್ದರಿಂದ ದೇವೋತ್ತಮ ಪುರುಷನ ವಿಶಿಷ್ಟ ಜ್ಞಾನವನ್ನು ವಿತರಿಸಲು ಈ ಪ್ರಪಂಚದಲ್ಲಿ ಅವನು ಉಳಿದಿರಬಹುದು. ಸೊ ಇಲ್ಲಿ ಇನ್ನೊಂದು ಕಾರಣ ಕೊಡ್ತಾ ಇರೋದು, ಯಾಕೆ ಉದ್ಧವರನ್ನು ಭಗವಂತನ ಉಳಿಸಿದ್ದು ಅಂದ್ರೆ, ಅವರು ಭಗವಂತನೇ ಹೇಳ್ತಾ ಇರೋದು ನನಗೂ ಕನಿಷ್ಠನಲ್ಲ ಅವನು, ಯಾಕಂದ್ರೆ ಅವ್ರು ಶುದ್ಧ ಭಕ್ತನಾದ್ದರಿಂದ ಅವರು ಆ ರೀತಿ ಮಾಯೆಯ ಇದರಲ್ಲಿ ನಿಯಂತ್ರಣದಲ್ಲಿಲ್ಲ, ಅವರು ಭೌತಿಕ ಪ್ರಕೃತಿ ಗುಣಗಳಿಂದ ಬಾಧಿತನಾಗಿಲ್ಲ, 3 ಗುಣಗಳ ಅತೀತರಾಗಿದ್ದಾರೆ. ಸೊ ಹಾಗೆ ಅವರು ಇಲ್ಲಿ ಇರಲಿ, ಅವರಿನ್ನ ಸಮಯ ಸ್ವಲ್ಪ ಇರಲಿ ಅಂತ ಭಗವಂತನು ನಿರ್ಣಯಿಸಿದ್ದು. ಯಾರಾದ್ರೂ ಭಾವಾರ್ಥ ಓದಿ ಇದನ್ನ. ಪ್ರಭುಜಿ ಓದ್ಬೋದಾ? ಪ್ರಭುಜಿ ಓದಿ ಮಾತಾಜಿ, ಓದಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನ ಪ್ರತಿನಿಧಿಯಾಗಲು ಅಗತ್ಯವಾದ ವಿಶಿಷ್ಟ ಅರ್ಹತೆ ಎಂದರೆ ಗುಣಗಳಿಂದ ಬಾಧಿತನಾಗದಿರುವುದು. ಬ್ರಾಹ್ಮಣನಾಗಿರುವುದು ಭೌತಿಕ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯ ಅತ್ಯುನ್ನತ ಅರ್ಹತೆಯಾಗಿದೆ. ಬ್ರಾಹ್ಮಣನು ಸತ್ವಗುಣದಲ್ಲಿ ಇರುವವನು ಆದ ಕಾರಣ ಭಗವಂತನ ಪ್ರತಿನಿಧಿಯಾಗಲು ಬ್ರಾಹ್ಮಣನಾದರಷ್ಟೇ ಸಾಲದು, ಸತ್ವಗುಣವನ್ನು ಮೀರಬೇಕು. ಭೌತಿಕ ಪ್ರಕೃತಿಯ ಯಾವ ಗುಣದಿಂದಲೂ ಬಾಧಿತವಾಗದ ಶುದ್ಧ ಸತ್ವದಲ್ಲಿ ನೆಲೆ ನಿಲ್ಲಬೇಕು. ಈ ದಿವ್ಯಾರ್ಹತೆಯ ಈ ಹಂತವನ್ನು ಶುದ್ಧ ಸತ್ವ ಅಥವಾ ವಸುದೇವ ಎಂದು ಕರೆಯಲಾಗಿದೆ. ಈ ಹಂತದಲ್ಲಿ ಭಗವಂತನ ವಿಜ್ಞಾನವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಭಗವಂತನು ಭೌತಿಕ ಪ್ರಕೃತಿಯ ಗುಣಗಳಿಂದ ಆಬಾಧಿತನಾಗಿರುವಂತೆ ಶುದ್ಧ ಭಗವದ್ಭಕ್ತನು ಪ್ರಕೃತಿಯ ಗುಣಗಳಿಂದ ಆಬಾಧಿತನಾಗಿರುತ್ತಾನೆ. ಭಗವಂತನೊಡನೆ ಒಂದಾಗಿರಲು ಇದು ಪ್ರಾಥಮಿಕ ಅರ್ಹತೆಯಾಗಿದೆ. ಈ ದಿವ್ಯಾರ್ಹತೆಯನ್ನು ಪಡೆದ ವ್ಯಕ್ತಿಯನ್ನು ಜೀವನ್ಮುಕ್ತ ಅಥವಾ ಅವನು ಭೌತಿಕ ಸ್ಥಿತಿಗಳಲ್ಲಿ ಮುಕ್ತನಾಗಿರುತ್ತಾನೆ ಎಂದು ಕರೆಯಲಾಗಿದೆ. ಸತತವಾಗಿ ಶ್ರೀಕೃಷ್ಣನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿದವನು ಈ ಮುಕ್ತಿಯನ್ನು ಪಡೆಯುತ್ತಾನೆ. ಭಕ್ತಿರಸಾಮೃತ ಸಿಂಧುವಿನಲ್ಲಿ 1.2.187 ಹೀಗೆ ಹೇಳಲಾಗಿದೆ. ಇಹ ಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸ ಗಿರ ನಿಖಿಲೇಶು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ತನ್ನ ಕ್ರಿಯೆ, ಮನಸ್ಸು ಮತ್ತು ಮಾತುಗಳಿಂದ ಶ್ರೀಕೃಷ್ಣನ ದಿವ್ಯ ಪ್ರೇಮ ಸೇವೆಗಾಗಿಯೇ ಜೀವಿಸುವವನು ಭೌತಿಕ ಅಸ್ತಿತ್ವ ಸ್ಥಿತಿಯಲ್ಲಿ ಇರುವಂತೆ ತೋರಿದರೂ ಖಂಡಿತವಾಗಿಯೂ ಅವನು ಮುಕ್ತಾತ್ಮನಾಗಿರುತ್ತಾನೆ. ಉದ್ಧವನು ಅಂತಹ ದಿವ್ಯ ಸ್ಥಿತಿಯಲ್ಲಿ ಇದ್ದವನು. ಹೀಗಾಗಿ ಪ್ರಪಂಚದ ದೃಷ್ಟಿಯಲ್ಲಿ ಭಗವಂತನು ದೈಹಿಕವಾಗಿ ಇಲ್ಲದಾಗ ಅವನ ನೈಜ ಪ್ರತಿನಿಧಿಯಾಗಲು ಆಯ್ಕೆಗೊಂಡನು. ಅಂತಹ ಭಗವದ್ಭಕ್ತನು ಭೌತಿಕ ಬಲ, ಬುದ್ಧಿಶಕ್ತಿ ಅಥವಾ ವೈರಾಗ್ಯಗಳಿಂದ ಎಂದೂ ಬಾಧಿತನಾಗುವುದಿಲ್ಲ.
ಭೌತಿಕ ಪ್ರಕೃತಿಯ ಎಲ್ಲ ಆಕ್ರಮಣಗಳನ್ನು ತಡೆದುಕೊಳ್ಳಬಲ್ಲನು. ಆದ್ದರಿಂದ ಅವನನ್ನು ಗೋಸ್ವಾಮಿ ಎಂದು ತಿಳಿಯಲಾಗುತ್ತದೆ. ಅಂತಹ ಗೋಸ್ವಾಮಿಗಳು ಮಾತ್ರ ಶ್ರೀಕೃಷ್ಣನ ದಿವ್ಯ ಪ್ರೇಮ ಸಂಬಂಧಗಳ ರಹಸ್ಯವನ್ನು ಭೇದಿಸಬಲ್ಲರು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಇವರ ಬಗ್ಗೆ ಹೇಳ್ತಾ ಇರೋದು ಎಷ್ಟು ಇವರು ಶ್ರೇಷ್ಠ ಭಕ್ತರು, ಎಷ್ಟು ಶುದ್ಧ ಭಕ್ತರು ಅಂದ್ರೆ, ಅಂತಹ ಭಗವದ್ ಭಕ್ತನು ಭೌತಿಕ ಬಲ, ಬುದ್ಧಿಶಕ್ತಿ ಅಥವಾ ವೈರಾಗ್ಯಗಳಿಂದ ಎಂದು ಬಾಧಿತನಾಗುವುದಿಲ್ಲ. ಸೊ ಇದು ನಮಗೆ ಇದೆ, ಭೌತಿಕ ಸೋಂಕು ಇದೆ. ಸ್ವಲ್ಪ ಭೌತಿಕ ಬಲ ಸಿಕ್ಬಿಟ್ರೆ ನಮಗೆ ಒಂದು ಪವರ್ ಅಂದ್ರೆ ಒಂದು ಸ್ಥಾನ ಇನ್ನೊಂದು ಸಿಕ್ಬಿಟ್ರೆ ನಮಗೆ ಅಹಂಕಾರ ಬರ್ಬೋದು. ನಮಗೆ ಬುದ್ಧಿಶಕ್ತಿ, ನಮ್ಮ ಬುದ್ಧಿ ಮೇಲೆ ನಮಗೆ ತುಂಬಾ ಅವಲಂಬನೆ ಇದೆ. ಸೊ ನಾನು ಯಾವ ಒಂದು ಕೂಡ ಪರಿಹಾರ ಪಡೆಯಬಹುದು ನಾನು, ಈ ರೀತಿ ನಮ್ಮ ಬುದ್ಧಿ ಇದರ ಮೇಲೆ ನಮಗೆ ಒಂದು ಗೌರವ, ಗರ್ವ, ಅಹಂಕಾರ ಇಲ್ಲ. ವೈರಾಗ್ಯ ಕೂಡ ನಮಗೆ ಅಹಂಕಾರ. ತುಂಬಾ ವೈರಾಗಿ, ನಾನು ತುಂಬಾ ತಪಸ್ಸೆ ಮಾಡ್ತೇನೆ, ನಾನು ಎಲ್ಲದಿಂದ ವಿರಕ್ತನಾಗಿದ್ದೇನೆ. ಇದೆಲ್ಲವೂ ಕೂಡ ನಮಗೆ ಮಾಡಬಹುದು. ಆದ್ರೆ ಹೇಳ್ತಾರೆ ಶುದ್ಧ ಭಕ್ತರಿಗೆ ಅದೆಲ್ಲ ಏನು, ಅವರು ಇದರಿಂದ ಮುಕ್ತರಾಗಿದ್ದಾರೆ. ಯಾವಾಗ್ಲೂ ಸಹಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಅವ್ರು ಸಹಜವಾಗಿ ನಾನು ಕೃಷ್ಣನ ನಿತ್ಯ ಸೇವಕ, ಕೃಷ್ಣನ ನಿತ್ಯ ಏನೊಂದು ಹೇಳೋದು ತುಂಬಾ ಚಿಕ್ಕ ಸೇವಕ, ಆ ರೀತಿಯ ಭಾವನೆ ಇದೆ. ನಾವು ಸ್ವಲ್ಪ ಏನೋ ಮಾಡಿದ್ರು ನಾವು ದೊಡ್ಡ ವ್ಯಕ್ತಿ, ನಾವು ದೊಡ್ಡ ಭಕ್ತ, ದೊಡ್ಡ ಇದು. ಸೊ ನಮಗೆ ಈ ಭೌತಿಕದ ಇದು ಸೋಂಕು ಇದೆ. ಭೌತಿಕ ಬಲದ ಆಗ್ಬೋದು, ಬುದ್ಧಿಶಕ್ತಿ ಆಗ್ಬೋದು, ವೈರಾಗ್ಯನೂ ಕೂಡ ಆಗ್ಬೋದು. ಅದು ನಮ್ಮನ್ನು ಬಾಧಿತ, ಅದು ಇದು ಮಾಡುತ್ತೆ ನಮಗೆ. ಆದರೆ ಶುದ್ಧ ಭಕ್ತರಿಗೆ ಭೌತಿಕ ಪ್ರಕೃತಿ ಎಲ್ಲ ಆಕ್ರಮಣಗಳು ತೊಡೆದುಕೊಳ್ಳಬಲ್ಲವನು. ಆದ್ದರಿಂದ ಅವನು ಗೋಸ್ವಾಮಿ ಎಂದು ತಿಳಿಯಲಾಗುತ್ತದೆ. ಅವನು ಯಾವತ್ತು ಗೋದಾಸ ಅಲ್ಲ, ಗೋಸ್ವಾಮಿ. ಎಲ್ಲವನ್ನು ಜಯಿಸಿದ್ದಾನೆ. ಈ ರೀತಿಯ ಭೌತಿಕ ಅಡೆತಡೆ ಇಲ್ಲ. ಅಂತಹ ಗೋಸ್ವಾಮಿಗಳು ಮಾತ್ರ ಶ್ರೀಕೃಷ್ಣ ದಿವ್ಯ ಪ್ರೇಮ ಸಂಬಂಧಗಳ ರಹಸ್ಯವನ್ನು ಭೇದಿಸಬಲ್ಲರು. ಸಂಪೂರ್ಣ ಶುದ್ಧ ಭಕ್ತರು, ಶುದ್ಧವ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಂಪೂರ್ಣ ಶುದ್ಧ ಭಕ್ತರು, ಆಚಾರ್ಯರು, ಮಹಾಭಾಗವತರು. ದೇವೋತ್ತಮ ಪರಮಪುರುಷನು ಸಕಲ ವೇದ ಜ್ಞಾನಗಳ ಮೂಲ ಹಾಗೂ 3 ಲೋಕಗಳ ಗುರು. ಅವನ ಬೋಧನೆಯಂತೆ ಉದ್ಧವನು ಯಾತ್ರಾ ಸ್ಥಳವಾದ ಬದರಿಕಾಶ್ರಮವನ್ನು ತಲುಪಿದನು. ಭಗವಂತನನ್ನು ತೃಪ್ತಿಪಡಿಸಲು ಅಲ್ಲಿ ಸಮಾಧಿಗತನಾದನು. ಈ ವಿಚಾರವನ್ನು ಶುಕಮುನಿಗಳು ರಾಜನಿಗೆ ತಿಳಿಸಿದರು. ಸೊ ಇಲ್ಲಿ ಒಂದಿದೆ, ಇಲ್ಲಿ ಯಾಕೆ ಕಳಿಸಿದ್ದು, ಏನ್ ಸಂದೇಶವನ್ನು ಹೇಳಿದ್ರು ಅಂತ ಒಂದಿತ್ತು ಅಲ್ಲಿ. ಉದ್ಧವ ಇನ್ನೊಂದೇನು ಅಲ್ಲಿ ತಿಳಿಸಿದ್ರು ಅಂತ ಅದ್ರ ಬಗ್ಗೆ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳಿರೋ ಒಂದು ಟೀಕೆಯಲ್ಲಿ ಇದೆ. ಪ್ರಭುಪಾದ ಹೇಳ್ತಾ ಇದ್ದಾರೆ, ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಈ ರಹಸ್ಯ ಸಂದೇಶವು ಅವನ ನಿರ್ಗಮನ ಮತ್ತು ಈ ಲೌಕಿಕ ಜಗತ್ತಿನಲ್ಲಿ ತನ್ನ ಅವತಾರದ 100 ವರ್ಷಗಳ ಅನಂತರ ಅವನ ರಾಜವಂಶದ ವಿನಾಶದ ರಹಸ್ಯವನ್ನು ಕುರಿತದ್ದಾಗಿರಬೇಕು. ಯದುವಂಶ ವಿನಾಶದ ರಹಸ್ಯವನ್ನು ಅರಿಯಲು ಪ್ರತಿಯೊಬ್ಬರೂ ಕಾತರರಾಗಿದ್ದಿರಬೇಕು. ಈ ಸಂದೇಶವನ್ನೇ ಶ್ರೀಕೃಷ್ಣನು ಉದ್ಧವನಿಗೆ ವಿವರಿಸಿರಬೇಕು ಹಾಗೂ ನರನಾರಾಯಣರು ಮತ್ತು ಇತರ ಶುದ್ಧ ಭಗವದ್ಭಕ್ತರಿಗೆ ಬದ್ರಿಕಾಶ್ರಮಕ್ಕೆ ಕಳುಹಿಸಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಲಾಸ್ಟ್ ಪ್ಯಾರಾಗ್ರಾಫ್ ಅಟ್ಲೀಸ್ಟ್ ಓದಿ, ಯಾರಾದ್ರೂ ಓದಿ ಇದನ್ನ. ಇಲ್ಲಿಂದ ನಿಸ್ಸಂಶಯವಾಗಿ ಓದಿ ಮಾತಾಡಿ. ನಿಸ್ಸಂಶಯವಾಗಿ ಭಗವಂತನು ಸಕಲ ಜ್ಞಾನಗಳ ಮೂಲನಾಗಿದ್ದಾನೆ. ಉದ್ಧವನ ಮೂಲಕ ನರನಾರಾಯಣ ಮತ್ತು ಇತರ ಋಷಿಗಳಿಗೆ ಕಳುಹಿಸಿದ ಸಂದೇಶಗಳು ಕೂಡ ವೇದಜ್ಞಾನದ ಒಂದು ಅಂಶವೇ. ಆದರೆ ಅವು ಹೆಚ್ಚು ರಹಸ್ಯವಾಗಿದ್ದವು. ಅದನ್ನು ಉದ್ಧವನಂತಹ ಪರಿಶುದ್ಧ ಭಕ್ತರು ಮಾತ್ರ ತಿಳಿಯಬಹುದಾಗಿತ್ತು ಹಾಗೂ ಸಂದೇಶಗಳನ್ನು ಒಯ್ಯಬಹುದಾಗಿತ್ತು. ಅಂತಹ ರಹಸ್ಯ ಜ್ಞಾನವು ಶ್ರೀಕೃಷ್ಣ ಮತ್ತು ಉದ್ಧವರಿಗೆ ಮಾತ್ರ ತಿಳಿದಿತ್ತು. ಆದ್ದರಿಂದ ಉದ್ಧವನು ಸ್ವಯಂ ಶ್ರೀಕೃಷ್ಣನಂತೆಯೇ ಎಂದು ಹೇಳಲಾಗಿದೆ. ಪ್ರತಿ ಜೀವಿಯು ಉದ್ಧವನಂತೆ ಭಗವಂತನ ಸಮಾನ ಶ್ರೇಣಿಯ ಬಲದಿಂದ ವಿಶ್ವಾಸಾರ್ಹ ಸಂದೇಶ ವಾಹಕನಾಗಬಹುದು. ಹಾಗಾಗಲು ಸ್ವತಃ ಅವನು ಪ್ರೀತಿಯುತ ಭಕ್ತಿ ಸೇವೆಯ ಬಲದಿಂದ ಅಂತರಂಗ ಭಕ್ತನಾಗಬೇಕು. ಭಗವದ್ಗೀತೆಯಲ್ಲಿ ಸ್ಥಿರಪಟ್ಟಂತೆ ಅಂತಹ ರಹಸ್ಯ ಜ್ಞಾನವನ್ನು ಉದ್ಧವ, ಅರ್ಜುನನಂತಹ ಶುದ್ಧ ಭಕ್ತರಿಗೆ ಮಾತ್ರ ವಹಿಸಲಾಗುತ್ತದೆ. ಅವರ ಮೂಲಕವೇ ಆ ರಹಸ್ಯವನ್ನು ತಿಳಿಯಬೇಕಲ್ಲದೆ ಬೇರೆ ಬಗೆಯಲ್ಲ.
ಅಂತಹ ರಹಸ್ಯ ಭಕ್ತರ ಸಹಾಯವಿಲ್ಲದೆ ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತವನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಆ ರಹಸ್ಯ ಸಂದೇಶವು ಅವರ ನಿರ್ಗಮನ ಮತ್ತು ಈ ಲೌಕಿಕ ಜಗತ್ತಿನಲ್ಲಿ ತನ್ನ ಅವತಾರವಾದ 100 ವರ್ಷಗಳ ಅನಂತರ ಅವನ ರಾಜವಂಶದ ವಿನಾಶದ ರಹಸ್ಯವನ್ನು ಕುರಿತಿದ್ದಾಗಿರಬೇಕು. ಯದುವಂಶ ವಿನಾಶದ ರಹಸ್ಯವನ್ನರಿಯಲು ಪ್ರತಿಯೊಬ್ಬರೂ ಕಾತರರಾಗಿದ್ದಿರಬೇಕು. ಆ ಸಂದೇಶವನ್ನೇ ಶ್ರೀಕೃಷ್ಣನು ಉದ್ಧವನಿಗೆ ವಿವರಿಸಿರಬೇಕು ಹಾಗೂ ನರನಾರಾಯಣರು ಮತ್ತು ಇತರ ಶುದ್ಧ ಭಗವದ್ ಭಕ್ತರಿಗಾಗಿ ಬದರಿಕಾಶ್ರಮಕ್ಕೆ ಕಳುಹಿಸಿರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಒಂದು ರೀತಿ ಭಗವಂತನ ಭಕ್ತಿಯ ಜ್ಞಾನವೇ ಒಂದು ರಹಸ್ಯ ಜ್ಞಾನ. ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ರಾಜವಿದ್ಯಾ ರಾಜಗುಹ್ಯ ಪವಿತ್ರ ಮಿದಮುತ್ತಮ. ಯಾಕಂದ್ರೆ ಈ ನಂಬಿಕೆ ಬರ್ಬೇಕಲ್ಲ, ನಾವು ಭಕ್ತಿ ಮಾಡೋದಂದ್ರೆ ಕೃಷ್ಣನಿಗೆ ಯಾಕೆ ಮಾಡ್ಬೇಕು ಭಕ್ತಿ? ಕೃಷ್ಣ ಎಷ್ಟೋ ದೇವತೆಗಳಿದ್ದಾರೆ, ಅವರ ಭಕ್ತಿ ಮಾಡೋಣ. ಎಷ್ಟೋ ಇಲ್ಲಿ ಭೂತ ಪ್ರೇತಗಳಿದ್ದಾರೆ, ಅವರ ಒಂದು ಆರಾಧನೆ ನೇಮ ಮಾಡೋಣ. ಮಂಗಳೂರಿನಲ್ಲಿ ಇದೆಲ್ಲ ಹೆಚ್ಚು ಇದೆಲ್ಲ. ಸೊ ಹೀಗೆ ಜನರಿಗೆ ಇದೆಲ್ಲ ಇನ್ನ ರಹಸ್ಯ ಜ್ಞಾನ ಅಂದ್ರೆ ಏನು, ನಾನು ಕೇವಲ ಕೃಷ್ಣ ಭಕ್ತಿ ಮಾಡಿದ್ರೆ ಸಾಕು, ಬೇರೆದೆಲ್ಲ ಕೂಡ ಯಾವುದು ಕೂಡ ಒಂದು ಏನು ಪ್ರಯೋಜನ ಇಲ್ಲ, ಬೇರೆ ಎಲ್ಲವೂ ಕೂಡ ಸಮಯ ವ್ಯರ್ಥ, ಕಾಲ ವ್ಯರ್ಥ, ಎಲ್ಲವೂ ವ್ಯರ್ಥ. ಸೊ ಹೀಗೆ ಇದು ಭಗವಂತನ ಭಕ್ತಿ, ಶುದ್ಧ ಭಕ್ತಿ ಮಾಡೋದೇ ಒಂದು ರಹಸ್ಯ ಜ್ಞಾನ. ಗುಹ್ಯತರ ಗುಹ್ಯತಮ. ಸೊ ಭಗವಂತನ ಅಸ್ತಿತ್ವ ಅರ್ಥ ಆಗೋದು ಮತ್ತೆ ನಮ್ಮ ಭಗವಂತನ ಸಂಬಂಧದಲ್ಲಿ ನಮ್ಮ ಕರ್ತವ್ಯಗಳು. ಸೊ ಇದೆಲ್ಲವೂ ಹೇಗೆ ತಿಳಿಯುತ್ತೆ? ನಮಗೆ ಶುದ್ಧ ಭಕ್ತರಿಂದ ತಿಳಿಯುತ್ತೆ. ಶ್ರೀಲ ಪ್ರಭುಪಾದರು ಶುದ್ಧ ಭಕ್ತರ ಆಚಾರ್ಯರು, ಅವರ ಟೀಕೆ ಓದಿದ್ರೆ ಯಥಾರೂಪದಿಂದ ನಮಗೆ ಭಗವದ್ಗೀತೆಯ ವಿಷಯ ತಿಳಿತಾ ಇದೆ. ಇಲ್ಲ, ಭಗವದ್ಗೀತೆ ಮೊದಲಿಂದ ಇದೆ, ನಾವು ಕೂಡ ಕೇಳಿದ್ವಿ ಭಗವದ್ಗೀತೆ ಇದೆ ಅಂತ. ಆದ್ರೆ ಎಷ್ಟು ಜನಕ್ಕೆ ನಮಗೆ ಗೊತ್ತಿತ್ತು? ಕೆಲವರು ಗೊತ್ತಿತ್ತೇನೋ, ಕೆಲವರು ಅವರ ಹಿಂದೆ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟು ಬೇರೆ ಇದರಲ್ಲಿ ಆಚಾರ್ಯ ಸಂಪ್ರದಾಯ, ಇಲ್ಲಾಂದ್ರೆ ಸಾಮಾನ್ಯವಾಗಿ ನಮ್ಮ 99% ನಮ್ಮ ಅಷ್ಟು ಜನರಿಗೆ ನಮಗಂತೂ ತಿಳಿದೇ ಇಲ್ಲ. ಸೊ ಭಕ್ತರ ಮೂಲಕ ಮಾತ್ರ ನಮ್ಗೆ ಈ ಭಗವಂತನ ಭಕ್ತಿ ಇದು ಮಾಡಬೇಕು ಅಂತ ತಿಳಿದದ್ದು, ನಾವು ಭಗವಂತನ ನಿತ್ಯ ಸೇವಕರು ಅಂತ ತಿಳಿದದ್ದು. ಸೊ ಹೀಗೆ ಹೇಳ್ತಾ ಇರೋದಿಲ್ಲಿ ಉದ್ಧವ ಅರ್ಜುನ ಅಂತ ಭಕ್ತರ ಮೂಲಕವೇ ಈ ಜ್ಞಾನವು ಪಡೆಯೋದು. ಇದು ರಹಸ್ಯವಾದ ಜ್ಞಾನ, ರಹಸ್ಯ. ಸೊ ಇದರಲ್ಲೂ ವಿಶೇಷವಾದ ರಹಸ್ಯ. ಉದ್ಧವ ಹಿಂದೆ ಕೂಡ ಒಂದು ಗುಪ್ತರಾಗಿ ಒಂದು ಹೋಗಿ ಕೃಷ್ಣನಿಂದ ಗೋಪಿಕೆಯರು ಕೂಡ ಒಂದು ಸಂದೇಶವನ್ನು ತಗೊಂಡೋಗಿರ್ತಾರೆ. ನಾವು ಅದನ್ನ ನೆನಪು ಮಾಡ್ಕೊಳ್ಬಹುದು. ಒಂದ್ಸಲ ಕೃಷ್ಣ ಮಥುರೆಯಲ್ಲಿದ್ದಾಗ ಮಥುರೆ ವೃಂದಾವನಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾರೆ, ಉದ್ಧವರ ಮೂಲಕವೇ ಕಳಿಸೋದು. ಅವಾಗ ಈಗಲೂ ಕೂಡ ಕೃಷ್ಣನು ಅವರ ಮೂಲಕ ಒಂದು ಸಂದೇಶವನ್ನು ಮತ್ತೆ ಕಳಿಸ್ತಾರೆ. ಭಗವಂತನ ಎಷ್ಟೋ ಭಕ್ತರನ್ನ ಆ ರೀತಿ ಉಪಯೋಗಿಸ್ತಾರೆ. ಉದ್ಧವರನ್ನ ಮತ್ತೆ ಇಲ್ಲಿ ತನ್ನ ಅಂತ್ಯಲೀಲೆ ಆದ್ಮೇಲೆ ಮತ್ತೆ ಭಗವಂತನು ಅಲ್ಲಿ ಬದರಿಕಾಶ್ರಮದಲ್ಲಿ ಇರೋ ಭಕ್ತರು ಅವರು ಈಗ ಭಗವಂತನಿಗೆ ಹೀಗೆ ಸಡನ್ ಆಗಿ ದಿಢೀರಾಗಿ ಈ ರೀತಿ ಭಗವಂತನ ಅದೃಶ್ಯನಾಗಿದ್ದು, ಈ ರೀತಿ ಯದುವಂಶದರ ನಾಶ ಆಗಿದ್ದು, ಅದೆಲ್ಲ ಒಂದು ರೀತಿ ಇದು ಯಾಕಾಯ್ತು, ಇದು ಹೇಗಾಯ್ತು? ಭಗವಂತನು ಪರಮ ಪುರುಷ. ಸೊ ಭಗವಂತನು ಈ ರೀತಿ ಅವರು ಕೂಡ ಈ ರೀತಿ ಮರಣ ಅಲ್ಲ ಭಗವಂತನಿಗೆ, ಆದ್ರೆ ಅದೃಶ್ಯ ಅವನ ಅಂತ್ಯಲೀಲೆ. ಇದನ್ನ ಕೇಳಿದ್ರೆ ಇದು ಒಂದು ರೀತಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸೊ ಈ ರೀತಿ. ಸೊ ಅದಕ್ಕೆ ಹೇಳ್ತಾರೆ, ಅದನ್ನು ವಿಶೇಷವಾಗಿ ಅವ್ರಿಗೆ ತಿಳಿಸ್ಲಿಕ್ಕೆ ಭಗವಂತನ ನಿಜ ಸ್ಥಿತಿ ಹೇಗೆ, ಭಗವಂತನು ಯಾವ ಕಾರಣಗಳಿಂದ ಈಗ ನಾವು ಇಷ್ಟು ಅದರ ಒಂದು ಡಿಸ್ಕಷನ್ ಕೇಳ್ತಾ ಇದ್ದೇವೆ. ಇನ್ನು 11ನೇ ಸ್ಕಂದದಲ್ಲಿ ಇನ್ನ ಡೀಟೇಲ್ ಡಿಸ್ಕಷನ್ ಇದೆ. ಯಾಕೆ ಭಗವಂತನು ಹೀಗೆ ಅವನ ಅಂತ್ಯಲೀಲೆ ಹೀಗೆ ಮಾಡೋದು, ಭೂಭಾರವನ್ನು ಇಳಿಸಲು ಭಗವಂತನು ಬಂದದ್ದು, ಮತ್ತೆ ಭೂಭಾರವನ್ನು ಇಳಿಸಿದ ಮೇಲೆ ತನ್ನ ಅವತಾರದ ಕೆಲಸ ಆದ್ಮೇಲೆ ತನ್ನ ಧಾಮಕ್ಕೆ ಹೋಗ್ಬೇಕು ಭಗವಂತನು, ತನ್ನೊಟ್ಟಿಗೆ ತನ್ನ ಎಲ್ಲ ಭಕ್ತರನ್ನು ಕರೆದುಕೊಂಡು ಹೋಗ್ಬೇಕು. ಸೊ ಈ ರೀತಿ ಎಷ್ಟೋ ಕಾರಣಗಳನ್ನ ನಾವು ಕೇಳ್ತಾ ಇದ್ದೇವೆ. ಸೊ ಇದೆಲ್ಲ ಡೀಟೇಲ್ಸ್ ಅವರಿಗೆ ಭಗವಂತನು ನೇರವಾಗಿ ತಿಳಿಸ್ಲಿಕ್ಕೆ, ಯಾರಿಗೆ ನರನಾರಾಯಣ ಋಷಿಗೆ ಮತ್ತೆ ಅಲ್ಲಿ ಇರುವ ಬದರಿಕಾಶ್ರಮದಲ್ಲಿರುವ ಸಾಧು ಸಂತರಿಗೆ ತಿಳಿಸ್ಲಿಕ್ಕೆ ಉದ್ಧವರನ್ನು ಭಗವಂತನ ಕಳಿಸಿದ್ದಾರೆ. ಸೊ ಹಾಗಾಗಿ ಅವರು ಭಗವಂತನಿಂದಲೇ ಅದನ್ನು ಮಾತು ಆ ವಿಷಯವನ್ನು ಕೇಳಿ ಅವರು ಕೂಡ ಸಂತೃಪ್ತರಾಗಬಹುದು. ಯಾಕಂದ್ರೆ ವಿದುರರು ಕೂಡ ಈ ರೀತಿ ಏನಾಯ್ತು ಕೃಷ್ಣ ಇದು ಆಯ್ತು ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರು ಮತ್ತೆ ಬಂದು ಕೇಳಿದ್ರು, ಅವರು ಏನಾಯ್ತು ಉದ್ಧವರು ಕೇಳ್ತಾ ಇದ್ದಾರೆ. ಅವ್ರು ಕೂಡ ಇನ್ನ ಕೇಳ್ಬೇಕು, ಅದು ಯಾಕೆ ಹಿಂಗಾಯ್ತು, ಯಾಕೆ ಈ ರೀತಿ ಆಯ್ತಾ, ಈ ರೀತಿ ಆಗ್ಬೇಕಾಗಿತ್ತ, ಇದು ಕೃಷ್ಣನು ಅದೃಶ್ಯರಾಗಿ ಮಾಡ್ಬೇಕಂದ್ರೆ ಹಾಗೆ ನೇರವಾಗಿ ಅವ್ರನ್ನ ಗೋಲೋಕಕ್ಕೂ ಹಾಗೆ ಕರ್ಕೊಂಡು ಹೋಗ್ಬಿಡ್ಬೋದು, ಹಾಗೆ ಅದೃಶ್ಯರಾಗಿ ಮಾಡ್ಬೋದು. ಆದ್ರೆ ಭಗವಂತನು ಹಾಗೆ ಮಾಡಿಲ್ಲ. ಭಗವಂತನು ಅವರಿಗೆ ಒಂದು ಶಾಪ ಬರೋ ರೀತಿಯಲ್ಲಿ ಮಾಡಿದ್ದು. ಆ ಶಾಪದ ಪ್ರಭಾವದಿಂದ ಅವರ ಮಧ್ಯೆನೆ ಅವರು ಜಗಳ ಮಾಡ್ಕೊಂಡಿದ್ದು, ಅವರು ಮದ್ಯಪಾನ ಒಂದು ರೀತಿ ಸೇವನೆ ಮಾಡಿ ಅವರು ದಿಗ್ಭ್ರಮೆಗೊಂಡಿದ್ದು, ಇದೆಲ್ಲ ಕೇಳ್ತಾ ಇದ್ರೆ ಒಂದು ರೀತಿ ಈಗ ನಮ್ಮದು ಇವಾಗ ಯುದ್ಧಗಳಾಗುತ್ತೆ, ಇನ್ನೊಂದಾಗುತ್ತೆ, ಈ ತರಾನೇ ಅನ್ಸುತ್ತೆ. ಇದಕ್ಕೂ ಅದಕ್ಕೇನ್ ವ್ಯತ್ಯಾಸ ಅನ್ಸುತ್ತೆ. ಭಗವಂತನ ಹೇಗ್ ಮಾಡ್ತಾನೆ ಅಂದ್ರೆ ಚಟುವಟಿಕೆಗಳು ಯಾರಿಗೆ ನಂಬಿಕೆ ಇಲ್ಲ ಅವರಿಗೆ ಭಗವಂತನನ್ನು ನಂಬಬಾರ್ದು, ಆ ರೀತಿಯಲ್ಲೇ ಅವರು ಉಳಿಸೋ ರೀತಿಯಲ್ಲಿ ಭಗವಂತ ಅವನ ಚಟುವಟಿಕೆ. ಸೊ ಆ ರೀತಿ ಏನಿವೆ. ಸೊ ನಾವು ಹೀಗೆ ಭಗವಂತನ ಈ ಚಟುವಟಿಕೆಗಳು ಈ ರೀತಿಯ ಒಂದು ಅಂತ್ಯನ ಯದುವಂಶಕ್ಕೆ ಅಂತ ಒಂದು ದೊಡ್ಡ ಭಕ್ತರು ಅವ್ರಿಗೆ ಈ ರೀತಿ ವಿನಾಶನ, ಈ ರೀತಿ ಇದು
ಸೊ ಇದೆಲ್ಲ ಇದರ ಬಗ್ಗೆ ಭಗವಂತನು ವಿದುರರ ಉದ್ಧವರ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ ಅಂತ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾ ಇದ್ದಾರೆ. ಶ್ರೀ ವಿಶ್ವನಾಥ್ ಚಕ್ರವರ್ತಿ ಠಾಕೂರರ ಪ್ರಕಾರ ಆ ರಹಸ್ಯ ಸಂದೇಶವು ಅವನ ನಿರ್ಗಮನ ಮತ್ತು ಅಲೌಕಿಕ ಜಗತ್ತಿನಲ್ಲಿ ತನ್ನ ಅವತಾರದ 100 ವರ್ಷಗಳ ನಂತರ ಅವನ ರಾಜವಂಶದ ವಿನಾಶದ ರಹಸ್ಯವನ್ನು ಕುರಿತಿದ್ದಾಗಿರಬೇಕು. ಯದುವಂಶ ವಿನಾಶದ ರಹಸ್ಯವನ್ನು ಅರಿಯಲು ಪ್ರತಿಯೊಬ್ಬರೂ ಕಾತರರಾಗಿದ್ದಿರಬೇಕು. ಆ ಸಂದೇಶವನ್ನೇ ಶ್ರೀಕೃಷ್ಣನು ಉದ್ಧವನಿಗೆ ವಿವರಿಸಿರಬೇಕು ಹಾಗೂ ನರನಾರಾಯಣರು ಮತ್ತು ಇತರ ಶುದ್ಧ ಭಕ್ತರಿಗೆ ಬದ್ರಿಕಾಶ್ರಮಕ್ಕೆ ಕಳುಹಿಸಿರಬೇಕು. ವಿದುರೋಪಿ ಉದ್ಧವಾಶ್ರುತ್ವ ಕೃಷ್ಣಸ್ಯ ಪರಮಾತ್ಮನಃ ಕ್ರೀಡೆಯೋಪಾತ್ತ ದೇಹಸ್ಯ ಕರ್ಮಾಣಿ ಶ್ಲಾಘಿತಾನಿ ಚ. ಮರ್ತ್ಯಲೋಕದಲ್ಲಿ ಪರಮಾತ್ಮನಾದ ಪ್ರಭು ಶ್ರೀಕೃಷ್ಣನ ಆವಿರ್ಭಾವ ಮತ್ತು ಅದೃಶ್ಯಗಳ ವಿಚಾರವನ್ನು ಉದ್ಧವನಿಂದ ವಿದುರನೂ ಕೇಳಿದನು. ಅದು ಸತತ ಪ್ರಯತ್ನದಿಂದ ಮಹರ್ಷಿಗಳು ತಿಳಿಯಬಯಸುವ ವಿಷಯವಾಗಿದೆ. ಸೊ ಇದರ ಒಂದು ಸಂಕ್ಷಿಪ್ತವಾಗಿ ಆಗ್ಲೇ ಕೇಳಿದ್ದಾರೆ ಉದ್ಧವರಿಂದ ವಿದುರರು ಕೂಡ ಕೇಳಿದ್ರು. ಶ್ರೀಕೃಷ್ಣನ ಭವ್ಯ ಕಾರ್ಯಗಳು ಮತ್ತು ಮರ್ತ್ಯಲೋಕದಲ್ಲಿ ಅಸಾಧಾರಣ ಲೀಲೆಗಳನ್ನು ತೋರುವುದಕ್ಕಾಗಿ ಅವನು ಸ್ವೀಕರಿಸಿದ ವಿವಿಧ ದಿವ್ಯ ರೂಪಗಳು ಇವು ಭಕ್ತರಲ್ಲದವರಿಗೆ ಅರ್ಥವಾಗುವುದು ಬಹಳ ಕಷ್ಟ. ಪಶುಗಳಿಗೆ ಅವು ಕೇವಲ ಮಾನಸಿಕ ಕ್ಷೋಭೆ ಮಾತ್ರ. ಮೂವತ್ತಾರು ಅನ್ಸುತ್ತೆ ಲಾಸ್ಟ್. ಓಕೆ, 34 ಓದಿ. ಯಾರು ಓದ್ತೀರ ಭಾವ ಅಂತ? ಹರೇ ಕೃಷ್ಣ ಪ್ರಭುಜಿ. ಓದ್ಲ ಪ್ರಭುಜಿ? ಓದಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ದಿವ್ಯ ರೂಪಗಳು ಮತ್ತು ಲೀಲೆಗಳು ವರ್ಣಿತವಾಗಿವೆ. ಅವು ಭಕ್ತರಲ್ಲದವರಿಗೆ ಅರ್ಥವಾಗದ ವಿಚಾರಗಳಾಗಿವೆ. ಜ್ಞಾನಿಗಳು, ಯೋಗಿಗಳಂತಹ ವ್ಯಕ್ತಿಗಳಿಗೆ ಭಗವಂತನು ಎಂದೂ ಸ್ವಯಂ ಪ್ರಕಟವಾಗುವುದಿಲ್ಲ. ತಮ್ಮ ಹೃದಯಾಂತರಾಳದಿಂದ ಶ್ರೀಕೃಷ್ಣನನ್ನು ದ್ವೇಷಿಸುವ ಅನ್ಯರು ಕೆಲವರಿದ್ದಾರೆ. ಅವರನ್ನು ಪಶುಗಳೆಂದು ವರ್ಗೀಕರಿಸಲಾಗಿದೆ. ಅಂತಹ ದ್ವೇಷಿಸುವ ಪಶುಗಳಿಗೆ ಶ್ರೀಕೃಷ್ಣನ ಆವಿರ್ಭಾವ ಮತ್ತು ಅದೃಶ್ಯದ ವಿಷಯಗಳು ಕೇವಲ ಮಾನಸಿಕ ಗೊಂದಲವನ್ನು ಉಂಟುಮಾಡುತ್ತವೆ. ಭಗವದ್ಗೀತೆಯಲ್ಲಿ 7.15 ದೃಢಪಡಿಸಿದಂತೆ ಕೇವಲ ಭೌತಿಕ ಭೋಗಾಸಕ್ತರಾದ ದುಷ್ಟರು ಭಾರ ಹೊರುವ ಪಶುಗಳಂತೆ ಕಷ್ಟಪಡುವವರಾಗಿರುತ್ತಾರೆ. ಅಂತಹವರು ಯಾವ ಹಂತದಲ್ಲೂ ದೇವೋತ್ತಮ ಪುರುಷನನ್ನು ತಿಳಿಯಲಾರರು. ಅವರಲ್ಲಿ ಇರುವ ಆಸುರಿ ಭಾವ ಅಥವಾ ಪರಮಪ್ರಭುವಿನ ವಿರುದ್ಧ ಸಿಡಿದೇಳುವ ಸತ್ವವೇ ಇದಕ್ಕೆ ಕಾರಣವಾಗಿದೆ. ಶ್ರೀಕೃಷ್ಣನು ಮರ್ತ್ಯ ಲೋಕದಲ್ಲಿ ತನ್ನ ಲೀಲೆಗಳಿಗಾಗಿ ದಿವ್ಯ ದೇಹದ ವಿಸ್ತರಣೆಗಳ ಅಭಿವ್ಯಕ್ತಿಯನ್ನು ತೋರಿದ್ದಾನೆ. ಅಂತಹ ದಿವ್ಯ ವಿಸ್ತರಣೆಗಳ ಆವಿರ್ಭಾವ ಮತ್ತು ಅದೃಶ್ಯಗಳು ಕ್ಲಿಷ್ಟ ವಿಷಯಗಳಾಗಿವೆ. ಶ್ರೀಕೃಷ್ಣನ ಆವಿರ್ಭಾವ ಮತ್ತು ಅದೃಶ್ಯದ ವಿಷಯಗಳನ್ನು ಭಕ್ತರಲ್ಲದವರು ಚರ್ಚಿಸಬಾರದೆಂದು ಸಲಹೆ ನೀಡಲಾಗಿದೆ, ಏಕೆಂದರೆ ಅವರು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಮತ್ತಷ್ಟು ಅಪರಾಧಗಳನ್ನು ಎಸಗದಿರಲಿ ಎಂದು. ಶ್ರೀಕೃಷ್ಣನ ದಿವ್ಯ ಆವಿರ್ಭಾವ ಮತ್ತು ಅಂತರ್ಧಾನವನ್ನು ಆಸುರಿ ಸತ್ವದೊಡನೆ ಹೆಚ್ಚು ಹೆಚ್ಚು ಚರ್ಚಿಸಿದಂತೆಲ್ಲ ಅಂತಹವರು ಹೆಚ್ಚಾಗಿ ಭಗವದ್ಗೀತೆಯಲ್ಲಿ 16.20 ಹೇಳಿದಂತೆ ನರಕದ ಕಾರ್ಗತ್ತಲೆಯ ಪ್ರಭುಜಿ ಸ್ವಲ್ಪ ಮೇಲೆ ಭಾಗವನ್ನು ಸೇರುತ್ತಾರೆ. ಶ್ರೀಕೃಷ್ಣನ ದಿವ್ಯ ಪ್ರೇಮದ ಸೇವೆಗೆ ವಿರುದ್ಧವಾದವನು ಬಹುಮಟ್ಟಿಗೆ ಪಶುವೆ ಹೇಗೆಂದು ಶ್ರೀಮದ್ ಭಾಗವತದ ಈ ಶ್ಲೋಕದಲ್ಲಿ ದೃಢಪಡಿಸಲಾಗಿದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಯಾಕೆ ಚರ್ಚೆ ಮಾಡಬಾರದು ಆಸುರಿ ಪ್ರಭಾವದವರು? ಭಗವಂತನ ಜನ್ಮ ಕೃಷ್ಣ ಅವರ ಪಾದ ಕಮಲಗಳಲ್ಲಿ ಭಗವಂತನ ಪಾದ ಕಮಲಗಳಲ್ಲಿ ಅಪರಾಧ ಮಾಡ್ಬಿಡ್ತಾರೆ. ಅಪರಾಧ ಮಾಡಿ ಅವ್ರು ಇನ್ನ ನರಕಕ್ಕಿನ್ನ ಹೆಚ್ಚು ಹೋಗ್ತಾರೆ. ನರಕಕ್ಕೆ ಹೋಗ್ತಾರೆ. ಸೊ ಬೆಟರ್ ಅವ್ರು ಡಿಸ್ಕಸ್ ಮಾಡದೇ ಇರೋದೇ ಬೆಟರ್. ಅಪರಾಧ ಮಾಡದೇ ಇದೆ ಬೆಟರ್. ನಾವು 10 ಅಪರಾಧಗಳು ಹೇಳ್ತೇವಲ್ಲ, ಒಂದು ಅಪರಾಧ ಯಾರಿಗೆ ಭಗವಂತನ ಬಗ್ಗೆ ನಂಬಿಕೆ ಇಲ್ಲ ಅವರಿಗೆ ನಾವು ಬೋಧನೆ ಮಾಡಬೇಡಿ ಅಂತ ಕೂಡ ಒಂದು ಇದಿದೆ, ನಾಮ ಅಪರಾಧ. ಟು ಪ್ರೀಚ್ ದ ಗ್ಲೋರೀಸ್ ಆಫ್ ದ ಹೋಲಿ ನೇಮ್ ಟು ದ ಫೇತ್ಲೆಸ್. ಯಾರಿಗೆ ನಂಬಿಕೆ ಇಲ್ಲ ಭಗವಂತನ ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗ್ಬೇಡಿ. ಅವ್ರಿಗೆ ಸ್ವಲ್ಪ ಹೇಳ್ತೀವಿ, ಆದ್ರೆ ತುಂಬಾ ಹೇಳಿದ್ರೆ ಅದು ಅವ್ರು ಇನ್ನ ಅದನ್ನ ತಪ್ಪು ಅರ್ಥ ಮಾಡ್ಕೊಂಡು ಅಪರಾಧಿಗಳಾಗಿ ಇದ್ರೆ ಅವರು, ಆಗ ಅದು ಅವ್ರಿಗೆ ಇನ್ನ ನರಕಕ್ಕೆ ಹೋಗಿ ಹೆಚ್ಚಾಗ್ತಾ ಇದೆ. ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ.
ಆದ್ರೆ ಎನಿವೆ ಕಲಿಯುಗದಲ್ಲಿ ಯಾರು ಅಷ್ಟು ದೊಡ್ಡ ಅಸುರರಿಲ್ಲ, ನಾವು ಕೂಡ ಆ ರೀತಿ ಅಸುರರೇ ಇದ್ದದ್ದು. ಯಾರೋ ಭಕ್ತರು ನಮ್ಮ ಮೇಲೆ ಕೃಪೆ ತೋರಿಸಿ ಅವರು ಪ್ರಚಾರ ಮಾಡಿದ್ರೆ ನಾವು ಬದಲಾದ್ವಿ. ಸೊ ಅದೇ ರೀತಿಯಲ್ಲಿ ನಾವು ಕೂಡ ಪ್ರಯತ್ನ ಪಡೋಣ, ಸೊ ಪ್ರತಿಯೊಬ್ಬರು ಕೂಡ ಬದಲಾಗ್ಬೋದು. ಈ ಜಗತ್ತನ್ನು ಬಿಡುವಾಗ ಶ್ರೀಕೃಷ್ಣನು ವಿದುರನ್ನು ಸ್ಮರಿಸಿದ್ದನು. ಈ ವಿಚಾರವನ್ನು ತಿಳಿದ ವಿದುರನು ಪ್ರೇಮ ಭಾವೋದ್ವೇಗಕ್ಕೆ ಒಳಗಾದನು. ವಿಹ್ವಲವಾಗಿ ದೊಡ್ಡ ಧ್ವನಿಯಿಂದ ಅಳತೊಡಗಿದನು. ನಾನೇ ಓದ್ತೇನೆ. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಕೊನೆಯ ಕ್ಷಣದಲ್ಲಿ ವಿದುರನನ್ನು ಸ್ಮರಿಸಿದ್ದನು. ಇದನ್ನು ತಿಳಿದ ವಿದುರನು ಪ್ರೇಮ ಭಾವೋದ್ವೇಗದಿಂದ ವಿಹ್ವಲನಾದನು. ಅವನು ತಾನೊಬ್ಬ ನಿಕೃಷ್ಟನೆಂದು ತಿಳಿದುಕೊಂಡಿದ್ದನು. ಆದರೂ ಅಕಾರಣ ಕೃಪೆಯಿಂದ ಶ್ರೀಕೃಷ್ಣನು ಅವನ ನೆನಪು ಮಾಡಿಕೊಂಡಿದ್ದನು. ವಿದುರನು ಇದನ್ನು ಮಹಾ ಅನುಗ್ರಹವೆಂದು ಸ್ವೀಕರಿಸಿದನು. ಹೀಗಾಗಿ ಅವನು ಅತ್ತನು. ಈ ರೀತಿಯ ಅಳುವಿಕೆಯು ಭಕ್ತಿ ಸೇವೆಯಲ್ಲಿ ಪ್ರಗತಿ ಪಥದ ಕೊನೆಯ ಹಂತ ಆಗಿರುತ್ತದೆ. ಶ್ರೀಕೃಷ್ಣನಿಗಾಗಿ ಪ್ರೇಮಪೂರ್ವಕವಾಗಿ ರೋಧಿಸುವವನು ಭಕ್ತಿ ಸೇವೆಯ ಪಥದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಇದೊಂದು ಚಿಕ್ಕ ಟೆಕ್ನಿಕ್, ಇದು ಕಲಿಬೇಕು. ಏನ್ ಕಲಿಬೇಕು? ಭಗವಂತನಿಗೋಸ್ಕರ ಅಳೋದು ಕಲಿಬೇಕು. ಈಗ ನಮ್ಮ ಸ್ಥಿತಿ ಆಗಿಲ್ಲ. ಈಗ ನಾವು ಎಲ್ಲದಕ್ಕೂ ಅಳ್ತಾ ಇದ್ದೀವಿ, ಯಾವಾಗ್ಲೂ ಅಳ್ತಾನೆ ಇರ್ತೀವಿ. ಅಯ್ಯೋ ಇದಿಲ್ಲ ನನಗೆ, ಅಯ್ಯೋ ಅದಿಲ್ಲ, ಅಯ್ಯೋ ಇದು ಸಿಕ್ಬಿಟ್ರೆ ನನಗೆ, ಅಯ್ಯೋ ನನಗೆ ಅದು ಸಿಕ್ಬಿಟ್ರೆ ನನಗೆ, ಇದು ಕಳ್ಕೊಂಡ್ಬಿಟ್ಟೆ ನಾನು, ಅದಕ್ಕೆ ಕಳ್ಕೊಂಡ್ಬಿಟ್ಟೆ ನಾನು. ಈಗ ಯಾವಾಗ್ಲೂ ನಾವು ಒಂದು ಅಳೋದಲ್ಲೇ ಇರ್ತೀವಿ. ಅಳೋ ಸ್ಥಿತಿನೇ ನಮಗೆ, ಶೋಕನೀಯ ಸ್ಥಿತಿಯಲ್ಲೇ ನಮಗೆ ನಾವು ಇದ್ ಮಾಡ್ಕೊಳ್ತಾ ಇರ್ತೀವಿ. ಆದ್ರೆ ಇದನ್ನ ಬಿಟ್ಟು ನಾವು ಅಳಬೇಕು. ಯಾವ್ದಕ್ಕೆ ಅಳಬೇಕು? ನಾವು ಇಲ್ಲಿ ಕೃಷ್ಣನ ವಿಷಯವಾದ ಅಳಬೇಕು ಅಂತ ಹೇಳ್ತಾರೆ. ಕೃಷ್ಣ ವಿಷಯವಾಗಿ ನಾವು ಹತ್ತರೆ, ಕೃಷ್ಣನಿಗೋಸ್ಕರ ಹತ್ತರೆ ನಾವು, ಅವಾಗ ಹೇಳ್ತಾರೆ ನಾವು ಪರಿಪೂರ್ಣತೆ. ಸೊ ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ ಶಿಕ್ಷಾಷ್ಟಕದಲ್ಲಿ? ಏನೋ ಒಂದು ಇದು ಬರುತ್ತಲ್ಲ, ಅದು ಹಾ ಹೇಳಿ ಮಾತಾಡಿ. ನಯನಂ ಗಲದಶ್ರು ಧಾರಯ ವದನಂ ಗದ್ಗದ ಹೃದಯಗಿರ ಪುಲಕೈ ನಿಚಿತಂ ವಪುಕದ ಅವನಾಮ ಗ್ರಹಣೆ ಭವಿಷ್ಯತಿ. ಸೊ ಯಾವಾಗ ಆಗುತ್ತೆ ನಮಗೆ ಆ ರೀತಿ ಇದು ಬರುತ್ತೆ. ಸೊ ಹೇಳ್ತಾರೆ ಅದು ನಮ್ಗೆ ಅದನ್ನ ಹೇಗೋ ಅದು ಬೆಳೆಸ್ಕೊಳ್ಬೇಕು. ನಾವು ಕೃಷ್ಣನಿಗೋಸ್ಕರ ನಾವು ಅಳ್ಬೇಕಂತೆ. ಕೃಷ್ಣನ ಕೃಪೆಗೋಸ್ಕರ, ಕೃಷ್ಣನ ಭಕ್ತಿಯನ್ನು ಪಡೆದು ಅದಕ್ಕೆ ಅಳಬೇಕು ನಾವು. ಸೊ ಅವಾಗ ಅಳದ್ಬಿಟ್ರೆ ಅವಾಗ ನಮಗೆ ಪರಿಪೂರ್ಣತೆ ಅವಾಗ ಸಿಗುತ್ತೆ. ಇಲ್ಲ ಆ ಸ್ಟೇಜ್ವರೆಗೂ ಬರದೇ ಇರೋವರೆಗೂ ನಮ್ಗಿನ್ನ ನಾವು ತುಂಬಾ ಕೆಳಗೆ ಇದ್ದೇವೆ ಅಂತಾನೆ, ನಾವಿನ್ನ ತುಂಬಾ ಮುಂದೆ ಹೋಗ್ಬೇಕು ಅಂತಾನೆ ನಮಗೆ ಇದು. ಇವ್ರು ಹೇಳ್ತಾರೆ ಮಾಧವೇಂದ್ರ ಪುರಿ ಕೂಡ ಅಂತ್ಯಸ್ಥಿತಿಯಲ್ಲಿ ಅವ್ರು ಅಳ್ತಾ ಇದ್ರಂತೆ. ಅಯ್ಯೋ ನಾನು ಕೃಷ್ಣನ ಧಾಮವನ್ನು ಪ್ರವೇಶಿಸಿಲ್ಲ, ನಾನು ಶುದ್ಧ ಭಕ್ತರು, ಆಚಾರ್ಯರು, ಆದರೆ ಅವರು ಆ ರೀತಿ ಅವರು ಕಣ್ಣೀರು, ನಾನು ಮಥುರೆಯನ್ನು ಪ್ರವೇಶಿಸಿಲ್ಲ, ನನ್ನ ಮಾನವ ಜನ್ಮದ ನಾನು ಪ್ರಯೋಜನ ತಗೊಳ್ಳಿಲ್ಲ. ಸೊ ಅದನ್ನು ನೋಡಿ ಅವರ ಶಿಷ್ಯ ರಾಮಚಂದ್ರ ಪುರಿ, ನೀವೇನಿದು, ನೀವು ಶೋಕ ಪಡ್ತಾ ಇದ್ದೀರಾ, ನೀವು ಬ್ರಹ್ಮಭೂತ ಪ್ರಸನ್ನಾತ್ಮ, ನೀವು ಬ್ರಹ್ಮಭೂತ ಸ್ಥಿತಿಯಲ್ಲಿ ಇರ್ಬೇಕಾದಂತವ್ರು. ಈ ಅಂತ್ಯ ಸ್ಥಿತಿಯಲ್ಲಿ ಈ ತರ ಕಣ್ಣೀರು ಎತ್ತಿದ್ರೆ ಎಲ್ಲಿ ಹೋಗ್ತೀರಾ ನೀವು? ಸೊ ಈ ರೀತಿ ಅಂತ ಅವ್ರಿಗೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಪಾರ್ಥ ಮಾಡ್ಕೊಳ್ತಾರೆ. ಇಲ್ಲ, ಶುದ್ಧ ಭಕ್ತಿ ಸ್ಥಿತಿಯಲ್ಲೂ ಇದೆ ಆ ರೀತಿ. ಚೈತನ್ಯ ಮಹಾಪ್ರಭು ಕೂಡ ಅವರು ಹೇಳೋದು, ಅವರ ಕೀರ್ತನೆ ಮಾಡುವಾಗ ಇಲ್ಲಂದ್ರೆ ಒಂದ್ಸಲ ಅವರಿದ್ದರಿಂದ ಅವರ ಸುತ್ತು ಅಷ್ಟು ಕಣ್ಣು ನೀರು ಬರ್ತಾ ಇತ್ತು ಅಂದ್ರೆ ಒಂದು ಸಿರಿಂಜಿಂದ ನೀರ್ ಬಿಟ್ಟಾಗೆ. ಈ ಜಗನ್ನಾಥಪುರಿ ರಥಯಾತ್ರೆ ಎಲ್ಲ ಆದಾಗೆಲ್ಲ ಹೇಳ್ತಾರೆ, ಎಲ್ಲ ಅವ್ರ ಸುತ್ತು ಭಕ್ತರು ಫುಲ್ ಅವ್ರ ಒದ್ದೆ ಆಗ್ಬಿಡ್ತಾರೆ. ಅಷ್ಟು ನೀರು, ಅಷ್ಟು ಚೈತನ್ಯ ಕಣ್ಣುಗಳ ನೀರು ಬರೋದು. ಸೊ ಅದೇ ರೀತಿ ಸನ್ನಿವೇಶ ಹೇಳ್ತಾರೆ. ಪ್ರಭುಪಾದರಿಂದಾನು ಯಾರೊಬ್ಬ ಶಿಷ್ಯರು ಒಂದು ಸಲ ಅಷ್ಟು ರೀತಿ ಕಣ್ಣೀರು ಬಂದದ್ದು ನೋಡಿದ್ವಿ ನಾವು ಅಂತ ಕೂಡ ಹೇಳ್ತಾರೆ. ಸೊ ಇದೆಲ್ಲ ಶುದ್ಧ ಭಕ್ತರ ಲಕ್ಷಣ. ಹಾಗೆ ಸೊ ವಿದುರರು ಕೂಡ ಆ ರೀತಿ ತೋರಿಸ್ತಾ ಇದ್ದಾರೆ. ಆ ರೀತಿ ಅವರು ಭಗವಂತನ ವಿರಹದಿಂದ, ಆ ವಿರಹ ಭಾವದಿಂದ ಅವರು ಆಳ್ತಾ ಇದ್ದಾರೆ. ಇದು ಅಷ್ಟು ದಿವ್ಯ ಉನ್ನತ ಸ್ಥಿತಿಯಲ್ಲಿ, ಆಧ್ಯಾತ್ಮಿಕ ನೆಲೆಯಲ್ಲಿ ಇದೆಲ್ಲ, ಭೌತಿಕ ನೆಲೆಯಲ್ಲ ಇದು. ಭೌತಿಕ ನೆಲೆಯಲ್ಲಿ ಕೃಷ್ಣ ಹೇಳೋದು ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ ನಾನು ಶೋಚಂತಿ ಪಂಡಿತ. ಭೌತಿಕವಾಗಿ ನಾವು ಯಾವುದು ಕೂಡ ಶೋಕ ಪಡುವಾಗಿ ಭೌತಿಕವಾಗಿ. ಆಧ್ಯಾತ್ಮಿಕವಾಗಿ ಕೃಷ್ಣನ ವಿರಹದಲ್ಲಿ ಅದು ನಿಜವಾದ ಭಾವನೆಗಳು, ನಿಜವಾದ ಯಮುನಾ ನದಿಯ ತೀರದಲ್ಲಿ ವಿದುರನು ಕೆಲ ದಿನಗಳನ್ನು ಕಳೆದನು. ಯಮುನಾ ನದಿ ಅಲ್ಲಿ ಭಗವಂತನ ದಿವ್ಯ ಲೀಲೆಗಳು ನಡೆದದ್ದು. ಸೊ ಹಾಗೆ ಅವರು ಇನ್ನ ಸ್ವಲ್ಪ ದಿವಸ ಅಲ್ಲಿ ಕಳೆದರು. ಅನಂತರ ಆತ್ಮ ಸಾಕ್ಷಾತ್ಕಾರ ಪಡೆದ ಅವರು ಗಂಗಾ ನದಿಯ ದಡವನ್ನು ತಲುಪಿದರು. ಅಲ್ಲಿ ಮೈತ್ರೇಯ ಮಹರ್ಷಿಗಳಿದ್ದಾರೆ. ಸೊ ಈಗ ಹೇಳಿದ್ರು ಆಗ್ಲೇ ಉದ್ಧವ, ನೀವು ಹೋಗಿ ಮೈತ್ರೇಯ ಮಹರ್ಷಿಗಳು ಭೇಟಿ ಮಾಡಿ.
ಮೈತ್ರೇಯ ಮಹರ್ಷಿಗಳು ಭೇಟಿ ಮಾಡಿದ್ರೆ ಅವರು ಕೃಷ್ಣ ಏನ್ ಹೇಳಿದ್ರು ಎಲ್ಲ ಉದ್ಧವ ಗೀತೆ, ಸೊ ಅದೆಲ್ಲವನ್ನು ಕೂಡ ನಿಮಗೆ ಹೇಳ್ತಾರೆ. ಸೊ ನೀವು ಅವರಿಂದ ಕೇಳಿ, ನನಗೇನ್ ಕೇಳಿದ್ರಿ ಅವರಿಂದ ಕೇಳಿ, ಅವರೆಲ್ಲ ಕೇಳಿದ್ದಾರೆ. ಅವರು ನಾನೇನ್ ಕೇಳಿದ್ರೆ ಅವರು ಕೂಡ ಕೇಳಿದ್ದಾರೆ. ಸೊ ನೀವಲ್ಲಿ ಹೋಗಿ ಅಂತ ಅವ್ರು ಆದೇಶಿಸಿದ್ದು. ಸೊ ಅವರ ಆದೇಶದಂತೆ ವಿದುರರು ಈಗ ಯಮುನಾ ತೀರವನ್ನು ಬಿಟ್ಟು ಗಂಗಾ ತೀರದ ಕಡೆಗೆ ಹೋಗಿ ಅಲ್ಲಿ ಮೈತ್ರೇಯರನ್ನು ಈಗ ಆಶ್ರಯಿಸ್ತಾರೆ. ಸೊ ನೆಕ್ಸ್ಟ್ ಅಧ್ಯಾಯದಿಂದ ಈಗ ಈ ಅಧ್ಯಾಯ ವಿದುರ ಮೈತ್ರೇಯ ಸಮಾಗಮ. ಸೊ ಇಲ್ಲಿ ಎಂಡಿಲ್ಲಿ ಮೈತ್ರೇಯ ಹೋಗಿ ಮೈತ್ರೇಯರ್ನ ಹೇಳ್ತಾರೆ ಎಂಡಿಂಗ್. ಸೊ ನೆಕ್ಸ್ಟ್ ಅಧ್ಯಾಯದಿಂದ ಮೈತ್ರೇಯರು ಈಗ ಬರ್ತಾರೆ. ಇನ್ನು ಸಂಪೂರ್ಣ ಭಾಗವತ ಹಾಗೆ ಹೇಳ್ಬೋದು. ಇನ್ನು ವಿಶೇಷವಾಗಿ ಮೈತ್ರೇಯರು ವಿದುರರ ಮಧ್ಯೆ ಸಂಭಾಷಣೆಯಲ್ಲಿ ನಮಗೆ ಎಲ್ಲ ಭಾಗವತವು ಕೂಡ ವಿವರಣೆ ಬರೋದು ನಮಗೆ ಹೆಚ್ಚಾಗಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಏನಾದ್ರು ಕೇಳ್ಬೇಕಂದ್ರೆ, ಏನಾದ್ರು ಸೇರಿಸ್ಬೇಕಂದ್ರೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉದ್ಭವ ಬದರಿಕಾಶ್ರಮಕ್ಕೆ ಹೋದಾಗ ಹಾ ಅಲ್ಲಿ ಮಾತಾಜಿ. ಅವರು ಉನ್ನತ ಭಕ್ತರಾಗಿದ್ರಿಂದ ನರನಾರಾಯಣನನ್ನು ಆಶ್ರಯಿಸಿದಾರ ಪ್ರಭುಜಿ, ಆತರ ತಿಳ್ಕೊಬಹುದಾ? ಹಾ, ಅವ್ರ ಆಶ್ರಯದಲ್ಲೇ ಇದ್ದಾರೆ. ಅವ್ರ ಒಂದು ರೀತಿ ಅವರು ನರನಾಡಿ ಇದ್ದಾರೆ ಅಂತಾನೆ ಹೇಳ್ಬೇಕು ಕೇಳೋದು ನಾವು. ಸೊ ಅವ್ರು ಈಗಲೂ ಕೂಡ ಅವ್ರಿಗೆ ಸಂದೇಶ ಕೊಟ್ಟರು ಅಂತ ಕೇಳ್ತಾರೆ. ಒಂದೊಂದು ರೀತಿ ಅಲ್ಲಿ ಹೋಗಿ ಅವ್ರ ದಿವ್ಯ ಮೂರ್ತಿಗಳಿಗೆ ಸಂದೇಶ ಕೊಟ್ಟರು ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಿವೆ ವಿಚೆವರ್ವೆ ಇಲ್ಲಿ ಆಕ್ಚುಲಿ ನರನಾರಾಯಣರು ಈಗ ಇದ್ದಾರೆ ಅನ್ಸುತ್ತೆ ಅಲ್ವಾ? ಈಗ ಹೇಳೋದು ವೇದವ್ಯಾಸರು ಕೂಡ ಅಲ್ಲೇ ಇದ್ದಾರೆ, ಇವರೆಲ್ಲ ಅಲ್ಲೇ ಇದ್ದಾರೆ ಅಂತಾನೆ ಕೇಳೋದು ನಾವು. ಬದ್ರಿಕಾಶ್ರಮದಲ್ಲಿ ಇನ್ನು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ದಾರೆ ಅಂತಾನೆ ಹೇಳೋದಲ್ಲ ನಾವು. ಇದ್ದಾರೆ ಅಂತಾನೆ ಕೇಳೋದು. ಆಮೇಲೆ ನಮಗೆ ಮೋಸ್ಟ್ಲಿ ನಮಗೆ ಅವರ ವಿಗ್ರಹಗಳ ಮೂಲಕ ನಮಗೆ ಅವರು ಲಭ್ಯವಾಗ್ತಾರೆ. ನಮಗೆ ಈ ರೀತಿ ಅವ್ರು ಹೋಗಿ ವೈಯಕ್ತಿಕ ಆ ರೀತಿ ಅವರು ತಪಸ್ಸೆಯಲ್ಲಿ ಇದ್ದಾರೆ, ಅವ್ರನ್ನ ಸಂಪರ್ಕ ಮಾಡೋದು ಅದು ನಮ್ಗಾಗೋದಿಲ್ಲ. ಅದು ಮಧ್ವಾಚಾರ್ಯರೋಗೆಲ್ಲ ಆಯ್ತು. ಅವ್ರು ಕೂಡ ಹೇಳ್ತಾರೆ, ಅವರೆಲ್ಲ ವೇದವ್ಯಾಸನ ಭೇಟಿ ಮಾಡಿದ್ರು ಅಂತ ಹೇಳ್ತಾರೆ. ನರನಾರಾಯಣ ಋಷಿನ ಭೇಟಿ ಮಾಡೋದು ಅಂತ ಕೂಡ ಹೇಳ್ತಾರೆ ಮಧ್ವಾಚಾರ್ಯರು ಕೂಡ. ಅಲ್ಲಿ ವೇದವ್ಯಾಸರು ಅವರೆಲ್ಲ ಅವರ ಸಂಘದಲ್ಲಿ ಅವ್ರು ಇದ್ರು, ಆ ರೀತಿ ಎಲ್ಲ ಏನೋ ಕೇಳ್ತೇವೆ. ಸೊ ಅದು ನಮಗೆ ಆ ರೀತಿ ಇರೋದಿಲ್ಲ. ನಮಗೆ ಅಟ್ಲೀಸ್ಟ್ ಅಲ್ಲಿ ಅವರ ಪ್ರತಿನಿಧಿಯಾಗಿ ಅಲ್ಲಿ ಮಂದಿರ ಇದೆ. ಸೊ ನಾವು ಭಗವಂತನನ್ನು ಅಲ್ಲಿ ಹೋಗಿ ಅವನ ದರ್ಶನ ಪಡೆದು ಅವನಿಂದ ಸ್ಫೂರ್ತಿ ಪಡೆದು ಅವನಲ್ಲಿ ಸೇವೆ ಮಾಡಬಹುದು ನಾವು. ಸೊ ಆ ರೀತಿ ನಾವು ಅವನ ಭಾಗ್ಯವನ್ನು, ಅವನ ಅನುಗ್ರಹವನ್ನು ಪಡಿಬಹುದು ನಾವು. ನಮಗ್ ನೋಡಕ್ಕಾಗಲ್ಲ ಅಂತಾನೆ ಈಗ ಸರಸ್ವತಿ ನದಿ ಅದೃಶ್ಯ ಆಗಿದ್ದೆ ಅಲ್ವಾ ಪ್ರಭುಜಿ? ನಮಗ್ ನೋಡೋ ಅರ್ಹತೆ ನಮ್ಗಿಲ್ಲ ಅಂತ. ಸರಸ್ವತಿ ನದಿ ಹೌದು. ಅದು ಕೂಡ ಅದು ತ್ರಿವೇಣಿ ಸಂಗಮ ಕೆಳಗಿಂದ ಬಂದು ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಇನ್ನೊಂದೆಲ್ಲ ಹೇಳ್ತಾರೆ. ಗುಪ್ತಗಾಮಿನಿ ಹಾ ಗುಪ್ತಗಾಮಿನಿ ಅಂತ ಹೇಳ್ತಾರೆ ಪ್ರಭುಜಿ. ಹ್ಮ್ ಹ್ಮ್ ಭೂಮಿ ಒಳಗಿಂದ ಹರಿತಾ ಇದ್ದಾಳೆ. ಅಂದ್ರೆ ಇನ್ನ 10,000 ವರ್ಷಗಳ ಕಾಲಕ್ಕೆ ಇನ್ನ ತುಂಬಾ ಬಹಳ ಬದಲಾವಣೆಗಳಾಗುತ್ತೆ ಮೋಸ್ಟ್ಲಿ. ಆಮೇಲೆಲ್ಲ ಈ ಗಂಗಾ ಯಮುನಾ ಇರೋ ಕೂಡ ಯಾರು ಇರೋದಿಲ್ವಾ ಅಂತ ಕಲಿಯುಗದ ಇದರಲ್ಲಿ ಪ್ರಭಾವದಲ್ಲಿ ಕಾಲ ಹೋದಾಗೆ ಮತ್ತೆ ಸತ್ಯಯುಗದಲ್ಲಿ ಮತ್ತೆ ಇವರೆಲ್ಲ ಕಾಣಿಸ್ಕೊಳ್ತಾರ ಏನೋ ಇವರೆಲ್ಲ. ಇವಾಗ ಸರಸ್ವತಿ ಇಲ್ಲ ಈಗ, ಹಾಗೆ ಜೊತೆಗೆ ನಾನು ಹೇಳ್ತಾ ಇರೋದು ಗಂಗಾ ಯಮುನಾ ಎಲ್ಲರೂ ಕೂಡ ಅವ್ಯಕ್ತರಾಗ್ತಾರ ಏನೋ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ ಮಾತಾಜಿ. ಈಗ ಅರ್ಜುನ ಮತ್ತೆ